Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिकान्ता राधाकान्ता नमोस्तुते तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಸ್ವಾಮಿಯಿಂದ ಮನುಷ್ಯ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರೀಯ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಳೆದ ವಾರ ನಾವು 16 ಮುಗ್ದಿತ್ತಲ್ವಾ? 16ನೇ ಚಾಪ್ಟರು 17 ಪ್ರಾರಂಭ ಮಾಡ್ಬೇಕಿತ್ತ. ಹರೇ ಕೃಷ್ಣ. 15 ಪ್ರಾರಂಭ ಮಾಡ್ತಾರೆ. 15 15 16 ಮಾತಾಡಿ. 15 ಆಗಿದೆ. 16ರಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ವಾ? ವೇಟ್ ಮಾಡಿಲ್ವಾ ಎಲ್ಲರಿಗೂ? ಇನ್ನೊಂದು 5 minutes ನೋಡಲ್ವ? ಎಸ್ ಮಾತಾಜಿ, ಬರ್ಬೋದು ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಮತ್ತೆ ಪ್ರಭುಜಿ, ನಿಮ್ಗೆ ಇದು ಸಿಸ್ಟಾಸ್ಟಿಕಮ್ ಹೇಳೋದು ಮತ್ತೆ 10 offenses ಹೇಳೋದೆಲ್ಲ ಬರುತ್ತೆ ಅಲ್ವಾ ಪ್ರಭುಜಿ ಮಾತಾಜಿ? ಬರ್ತತ್ ಮಾತಾಜಿ. ಮತ್ತೆ ನಿಮ್ ಮಂಗಳಾರತಿಗೆ ಅಟೆಂಡ್ ನೆಕ್ಸ್ಟ್ ಟೈಮ್ ಹೇಳ್ತೀರಾ ಪ್ರಭುಜಿ? ಮಾತಾಜಿ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಹೇಳ್ತೀನಿ ಮಾತಾಜಿ. ನೆಕ್ಸ್ಟ್ ಟೈಮ್ ನಿಮ್ಗೆ ನಿಮ್ಮ ಹೆಸರು ಕೊಟ್ಟಿರ್ಲ ಪ್ರಭುಜಿ? ಕೊಡಿ ಮಾತಾಜಿ. ಅಂದ್ರೆ ಯಾವ ವೀಕ್ ಬರುತ್ತೆ, ಯಾವ ವಾರ ಬೀಳುತ್ತೆ ಮಾತಾಜಿ? ಪ್ರಭುಜಿ ಅದು 10 days ಒಂದ್ಸಲ ನಮ್ಗೆ ಕನ್ನಡ ಟೀಮ್ ಸಿಗುತ್ತೆ. ಕನ್ನಡ Okay, ಟೀಮ್ ಅಷ್ಟೇನೆ, ಆದ್ರೆ ನಾವೆಲ್ಲ ಇಂಗ್ಲಿಷ್ ಅಲ್ಲೇ ಹೇಳ್ಬೇಕಲ್ಲಿ. ಸೊ ಹಾಗೆ ಓಕೆ ಪ್ರಭುಜಿ, ನಿಮ್ಮ ಹೆಸರು ತಗೊಂಡಿರ್ತೀನಿ ನಾನು. ತಗೊಳ್ಳಿ ಮಾತಾಜಿ. ರಾಜಲಕ್ಷ್ಮಿ ಮಾತಾಜಿ, ಆಹ್ಲಾದಿನಿ ಮಾತಾಜಿ, ಗೀತಾ ಮಾತಾಜಿ, ಯಶೋಧಾ ಮಾತಾಜಿ, ಶಿವಗಂಗಾ ಮಾತಾಜಿ. ನೀವು ಒಂದ್ಸತಿನೂ ಟ್ರೈ ಮಾಡಿಲ್ಲ ಅಲ್ಲ ಮಾತಾಜಿ ಮಂಗಳಾರತಿನಲ್ಲಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ಸಲ ನಾನು ಕನ್ನಡದಲ್ಲಿ ಹೇಳಿದ್ದೆ ಮಾತಾಜಿ. ಹೇಳಿದ್ದೀರಾ ಮಾತಾಜಿ? ಮಾತಾಜಿ ನಿಮ್ದು ನೀವು ಇದು ಶಿಷ್ಟಾಷ್ಟಕಂ ಹೇಳಿದ್ದಾಗ ನನ್ಗ ಅದು ಕೊಟ್ಟಿದ್ರು ಮಾತಾಜಿ.
ಓಕೆ ಮಾತಾಜಿ. ಅದು ಪ್ರತಿ ಸತಿ ಹೊಸಬರನ್ನ ಹುಡುಕ್ತಾ ಇರ್ತೀವಿ ನಾವು, ನಮ್ಗೆ ಸಿಗೋದಿಲ್ಲ. ನೀವು ಭಕ್ತಿ ಶಾಸ್ತ್ರಿಲಿ ಇದೀರಿ ಅಂತಂದ್ರೆ ನೀವು ಅಂದ್ರೆ ಆರಾಮಾಗಿ ಓದ್ಬೋದು ಅದನ್ನ ಸುಲಭವಾಗಿ. ಹಾ ಮಾತಾಜಿ. ಅಂದ್ರೆ ಎಲ್ಲರೂ ಬರ್ಕೊಂಡಿದ್ದೀರಾ ಅಥವಾ ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಬರ್ಕೊಂಡಿದೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಸ್ಟಾರ್ಟ್ ಮಾಡೋಣ ಮಾತಾಜಿ, ಕೇಳೋಣ ಒಬ್ರದೊಬ್ರು. ನೀವ್ ಹೇಳಿ, ತಪ್ಪಿದ್ರು ಪರವಾಗಿಲ್ಲ, ಎಲ್ಲರೂ ತಪ್ಪು ಮಾಡ್ತೀವಿ. ಅದು ಏನ್ ತಪ್ಪಾಗಿದೆ ಅದು ನೋಡ್ಕೊಂಡು ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಹಾ ಮಾತಾಜಿ. 16ನೇ ಅಧ್ಯಾಯದಿಂದ ಹೇಳ್ತಾ ಇದೀವಿ. 16ನೇ ಅಧ್ಯಾಯ. ಕೆಳಗಿನ ಪದಗಳ ಕನ್ನಡ ಅರ್ಥ ನೀಡಿ. ಸಂಪದಂ, ಪ್ರವೃತ್ತಿ ಮತ್ತು ನಿವೃತ್ತಿ. ಅನೀಶ್ವರ, ಉಗ್ರ ಕರ್ಮಣ. 9ನೇ ಶ್ಲೋಕ, 7ನೇ ಶ್ಲೋಕ ಮತ್ತೆ 1ರಿಂದ 3ನೇ ಶ್ಲೋಕ ಅಂತ ಕೊಟ್ಟಿದ್ದಾರೆ. ಹರೇ ಕೃಷ್ಣ, ಹೇಳಿ ಏನಾದ್ರು, ಏನ್ ಬರ್ತಿದ್ದೀರಾ? ಮೊದಲನೇದು ಸಂಪದ. ಸಂಪದಂ ಪದದ ಕನ್ನಡ ಅರ್ಥ. ಇದೆಲ್ಲ ಈಸಿಯಾಗಿ ಸಿಗುತ್ತೆ ನಿಮ್ಗೆ. ಆ ಶ್ಲೋಕ ಮೆನ್ಷನ್ ಮಾಡಿದ್ದಾರೆ, ಅದ್ರ ಕೆಳಗಡೆ ಪದಗಳ ಅರ್ಥದಲ್ಲೇ ಕೊಟ್ಟಿದ್ದಾರೆ. ಸಂಪದಂ ಅಂದ್ರೆ ಗುಣಗಳು. ಸ್ವಭಾವ, ಗುಣ, ನೀವೇನ್ ಬರ್ದಿದ್ದೀರಿ? ಸಂಪತ್ತು, ಪ್ರವಚನ. ದೈವಿಕ ಅಥವಾ ಆಸುರಿ ಗುಣಗಳು ಅಂತ ಬರ್ಕೊಂಡಿದ್ದೀನಿ ಬ್ರಾಕೆಟ್. ಸಂಪದಂ ಅಂದ್ರೆ ಅದು ತುಂಬಾ ಹತ್ತಿರದ ಅರ್ಥ ಅಂತಂದ್ರೆ ಸಂಪತ್ತು ಅನ್ನೋದಕ್ಕೆ ಬರುತ್ತೆ, ಅಥವಾ ಗುಣಗಳು ಅನ್ನೋದಕ್ಕೆ ಬರುತ್ತೆ. ದೈವಿ ಸಂಪದ ಅಂದ್ರೆ ದೈವಿ ಗುಣಗಳು. ಒಂದರ ಪ್ರಕಾರ ಸೊ ಸಂಪದಂ ಅಂತಂದ್ರೆ ಅದು ಗುಣಗಳನ್ನ ಹೇಳುತ್ತೆ, ಅಥವಾ ಸಂಪತ್ತು ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ದೈವಿ ಸಂಪದಂ ಅಂತಂದ್ರೆ ದೈವಿ ಗುಣಗಳು, ದಿವ್ಯ ಸ್ವಭಾವದ ಗುಣಗಳು. ನೆಕ್ಸ್ಟ್ ಪ್ರವೃತ್ತಿ ಮತ್ತು ನಿವೃತ್ತಿ. ಮಾಡಬೇಕಾದ ಕರ್ಮ, ಶಾಸ್ತ್ರ ಸಮೇತ ಕ್ರಿಯೆ ಮತ್ತು ಪ್ರಕೃತಿ. ಅದು ನಿವೃತ್ತಿ ಬಂದ್ಬಿಟ್ಟು ಮಾಡಬಾರದ ಕರ್ಮ, ತ್ಯಜಿಸಬೇಕಾದ ಕ್ರಿಯೆ. ಪ್ರವೃತ್ತಿ ಅಂದ್ರೆ ಏನನ್ನ ಮಾಡ್ಬೇಕು ಅಂತ, ನಿವೃತ್ತಿ ಅಂದ್ರೆ ಏನನ್ನ ಮಾಡಬಾರ್ದು. ಪದಗಳ ಅರ್ಥದಲ್ಲಿ ಪ್ರವೃತ್ತಿ ಅಂದ್ರೆ ಸಮಂಜಸವಾಗಿ ವರ್ತಿಸುವುದನ್ನು, ನಿವೃತ್ತಿ ಅಂದ್ರೆ ಸಮಂಜಸವಾಗಿ ಮಾಡದಿರುವುದನ್ನು ಅಂತ ಹೇಳ್ತಾ ಇದ್ದಾರೆ. ಅದು ಅನುವಾದದಲ್ಲೂ ಕೂಡ ಸಿಗುತ್ತೆ ನಮ್ಗೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು, ಏನು ಮಾಡಬಾರದು, ಪ್ರವೃತ್ತಿ ನಿವೃತ್ತಿ, ಇದರ ಅರಿವು ಅವ್ರಿಗೆ ಇರೋದಿಲ್ಲ ಅಂತ. ಸೊ ಪ್ರವೃತ್ತಿ ಅಂದ್ರೆ ಯಾವ್ದನ್ನ ಮಾಡ್ಬೇಕು, ನಿವೃತ್ತಿ ಅಂದ್ರೆ ಯಾವ್ದನ್ನ ಬಿಡಬೇಕು, ಅಂದ್ರೆ ಯಾವ್ದನ್ನ ಮಾಡಬಾರ್ದು. ಮಾತಾಜಿ. ಬಡ ಬಡ ಶಿವಗಂಗಾ ಮಾತಾಜಿ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಇರೋ ಜಾಗದಿಂದ ಮಾತಾಡಿ ಮಾತಾಜಿ. ಅನೀಶ್ವರ. ಅದೇ ಮಾತಾಜಿ ನಾನು ಬರ್ಕೊಂಡಿರೋದು. ಅನೀಶ್ವರಂ ಅಂದ್ರೆ
ಅಂದ್ರೆ ದೇವರ ನಿಯಂತ್ರಣವಿಲ್ಲದ್ದು, ಅಂದ್ರೆ ಪರಮಾತ್ಮನ ಆಡಳಿತವಿಲ್ಲದ್ದು, ಯಾರು ಆಳುವವರಿಲ್ಲದ್ದು ಅಂತ ಬರ್ಕೊಂಡಿದ್ದೆ ಮಾತಾಜಿ. ಈ ಭಾವನೆ ಅಸುರಿ ಸ್ವಭಾವದ ಲಕ್ಷಣ. ಈಶ್ವರ ಅಂತಂದ್ರೆ ಎಲ್ಲರನ್ನ ನಿಯಂತ್ರಣ ಮಾಡುವವನು. ಅನೀಶ್ವರಂ ಅಂದ್ರೆ ಯಾವ್ದು ನಿಯಂತ್ರಣ ಅದೇ ಮಾಡೋದಕ್ಕೆ ಯಾರು ಇಲ್ಲ ಅನೀಶ್ವರ ಅನ್ನೋದು. ಅಂದ್ರೆ ಈಶ್ವರನದ್ದು. ಈಶ್ವರನಿಲ್ಲದ್ದು. ಆ ನಿಯಂತ್ರಕನಿಲ್ಲ ಅಂತ ಹೇಳುವಂಥದ್ದು. ಉಗ್ರ ಕರ್ಮಣ ಅಂದ್ರೆ ಕ್ರೂರ ಅಂದ್ರೆ ಕಠೋರ ಭಯಂಕರ ಕಾರ್ಯಗಳನ್ನು ಮಾಡುವವರು, ಅಂದ್ರೆ ಹಿಂಸೆ ಮಾಡುವವರು. ಇದು ಅಸುರ ಸ್ವಭಾವರಿಗೆ ಬರುತ್ತೆ ಮಾತಾಜಿ. ಇಷ್ಟೇ ಬರ್ಕೊಂಡಿದ್ದೆ ಮಾತಾಜಿ. ಉಗ್ರ ಹಿಂಸಾತ್ಮಕ ಕರ್ಮಣ ಅಂತಂದ್ರೆ ಕಾರ್ಯದಲ್ಲಿ ಜಗತ್ತಿಗೆ ನಾಶ, ಜಗತ್ತನ್ನ ನಾಶ ಮಾಡುವಂತ ಕಾರ್ಯಗಳಲ್ಲಿ ತೊಡಗುವವರು. ಅಂದ್ರೆ ಉಗ್ರ ಕರ್ಮಣ ಅಂದ್ರೆ ಜಗತ್ತಿಗೆ ನಾಶವನ್ನು ಉಂಟು ಮಾಡುವಂತಹ ಕಾರ್ಯಗಳು. ಎರಡನೇ ಪ್ರಶ್ನೆ, ಮಾಂ ಅಪ್ರಾಪ್ಯೈವ ಕೌಂತೆಯ, ಕನ್ನಡ ಅರ್ಥವನ್ನ ಕೊಡಿಸಿ. 20ನೇ ಶ್ಲೋಕದಲ್ಲಿ ಬರುತ್ತೆ. ಮಾಂ ಅಪ್ರಾಪ್ಯೈವ ಕೌಂತೆಯ, ಅವರು ಎಂದು ನನ್ನ ಬಳಿಗೆ ಬರಲಾರರು ಅಂತ. ಮಾಂ ಅಂದ್ರೆ ನನ್ನನ್ನು, ಅಪ್ರಾಪ್ಯೇಯ ಅಂತಂದ್ರೆ ಪಡ್ಕೊಳ್ಳೋದಿಲ್ಲ, ನನ್ನನ್ನ ಯಾವತ್ತೂ ಅವರು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೌಂತೆಯ ಅಂದ್ರೆ ಕುಂತಿಯ ಪುತ್ರನೇ ಅಂತೇಳಿ ಹೇಳ್ತಾರಂತೆ. ಅಂದ್ರೆ ಯಾರು ಉಗ್ರ ಕರ್ಮಣಗಳನ್ನ ಮಾಡ್ತಾರೆ, ಆಸುರ ಸ್ವಭಾವದವ್ರು ಇರ್ತಾರೆ, ಅವ್ರು ಯಾವತ್ತೂ ಕೂಡ ಭಗವಂತನ ಹತ್ರ ಹೋಗೋದಕ್ಕೆ ಅವ್ರಿಗೆ ಸಾಧ್ಯ ಆಗುದಿಲ್ಲ ಅಂತ ಹೇಳೋದು. ಮಾಂ ಅಪ್ರಾಪ್ಯೇಯ ಕೌಂತೆಯ ಅಂದ್ರೆ ಅವ್ರು ನನ್ನನ್ನ ಯಾವತ್ತೂ ಅಪ್ರಾಪ್ಯ, ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಮೂರನೇದು, ನರಕಕ್ಕೆ ಹೋಗುವ 3 ದ್ವಾರಗಳನ್ನು ಪಟ್ಟಿ ಮಾಡಿ. ಯಾವುದು 3 ದ್ವಾರಗಳು? ಹರೇ ಕೃಷ್ಣ. ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧ, ಮೋಹ. ಕಾಮ, ಕ್ರೋಧ, ಕಾಮ, ಕ್ರೋಧ, ಲೋಭ. ಲೋಭ. 3. ಮೊದಲ 3 ಶ್ಲೋಕಗಳಲ್ಲಿ ಉಲ್ಲೇಖಿಸಲಾದ 26 ದೈವಿಕ ಗುಣಗಳಲ್ಲಿ ಪ್ರತಿ ವರ್ಣ ಮತ್ತು ಆಶ್ರಮಕ್ಕೆ ಒಂದು ಗುಣವನ್ನ ಪಟ್ಟಿ ಮಾಡಿ. ಮೊದಲ 3 ಶ್ಲೋಕಗಳಲ್ಲಿ ನಮ್ಗೆ ಆ ಗುಣಗಳನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣ ಅದು ವಿಶೇಷ ಗುಣಗಳು. ಆ ಅಂದ್ರೆ ವರ್ಣಕ್ಕೆ ಮತ್ತೆ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಅಂದ್ರೆ ವೇದ ಅಧ್ಯಯನ, ಜ್ಞಾನ, ಉಪದೇಶ. ಕ್ಷತ್ರಿಯ ಅಂತಂದ್ರೆ ಕ್ಷತ್ರಿಯರಲ್ಲಿ ಭಯವಿಲ್ಲದ ಮನಸ್ಸು ಇರುತ್ತದೆ, ಧೈರ್ಯ, ರಕ್ಷಣೆ, ಯುದ್ಧ ಮಾಡುವುದು ಇವರ ಕರ್ತವ್ಯ. ಇನ್ನು ವೈಶ್ಯ, ಮುಖ್ಯವಾಗಿ ವೈಶ್ಯರಿಗೆ ಅಂದ್ರೆ ವ್ಯಾಪಾರ, ಧರ್ಮ ಇವರ ಕರ್ತವ್ಯ, ಸಂಪತ್ತನ್ನು ಸಂಪಾದಿಸಿ ಸಮಾಜಕ್ಕೆ ಹಂಚುವುದು. ಶೂದ್ರರ ಮಹತ್ವದ ಗುಣವೆಂದರೆ ನಿಷ್ಠೆಯಿಂದ ಸೇವೆ ಮಾಡುವುದು, ಇವರಲ್ಲಿ ಸರಳತೆ ಮತ್ತು ಸೇವಾ ಮನೋಭಾವವಿರುತ್ತದೆ. ಅಂದ್ರೆ ಆಶ್ರಮಗಳಿಗೆ ತಕ್ಕ ದೈವಿಕ ಗುಣಗಳು ಅಂದ್ರೆ ಬ್ರಹ್ಮಚರ್ಯ ಆಶ್ರಮ, ಇಂದ್ರಿಯ ನಿಯಂತ್ರಣಗಳೊಂದಿಗೆ ಶಿಸ್ತಿನ ಜೀವನ, ಅಧ್ಯಯನ ಮತ್ತು ಬ್ರಹ್ಮಚರ್ಯ ಪಾಲಿಸುವುದು. ಗೃಹಸ್ಥಾಶ್ರಮ ಅಂದ್ರೆ ಕುಟುಂಬ, ಸಮಾಜ, ದೇವತೆಗಳಿಗೆ ಸೇವೆ ಮಾಡುತ್ತಾ ಯಜ್ಞ, ಯಾಗಾದಿಗಳು ಮತ್ತು ಧಾರ್ಮಿಕ ಕಾರ್ಯ ನೆರವೇರಿಸುವುದು. ಅಂದ್ರೆ ವಾನಪ್ರಸ್ಥಾಶ್ರಮ ಅಂದ್ರೆ ತ್ಯಾಗ ಮತ್ತು ವೈರಾಗ್ಯದಿಂದ ನಿಧಾನವಾಗಿ ಲೋಕಾಸಕ್ತಿಯಿಂದ ದೂರವಾಗುವುದು. ಸನ್ಯಾಸಾಶ್ರಮ ಅಂದ್ರೆ ಸಂಪೂರ್ಣ ವೈರಾಗ್ಯ, ಮನಃಶಾಂತಿ, ಭಗವತ್ ಪ್ರಾಪ್ತಿಯೊಂದಿಗೆ ಆಂತರಿಕ ಶಾಂತಿ ಹೊಂದುವುದು. ಇಷ್ಟು ಬರ್ಕೊಂಡಿದ್ದೆ ಮಾತಾಜಿ. ಒಂದೊಂದು ಗುಣಗಳು ಅಂದ್ರೆ ಇದರಲ್ಲಿ ಅನುವಾದದಲ್ಲಿ ಕೊಟ್ಟಿರ್ತಾರಲ್ವಾ, ಏನಂತ ಕೊಟ್ಟಿದ್ದಾರೆ, ದಿವ್ಯ ಗುಣಗಳು ಯಾವ್ದೆಲ್ಲ ಇದೆ ಅಂತಂದ್ರೆ ಅಭಯ, ಅಸ್ತಿತ್ವ ಶುದ್ಧಿ, ದಿವ್ಯ ಜ್ಞಾನ ಬೆಳೆಸ್ಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಬರ್ಕೊಂಡಿದ್ದೆ ಮಾತಾಜಿ. ಅಂದ್ರೆ ಧರ್ಮ, ದೇವರು, ಶಾಸ್ತ್ರ, ಸತ್ಯ,
ಇವುಗಳನ್ನು ಲೆಕ್ಕಿಸದೆ ಸ್ವಾರ್ಥ, ಅಹಂಕಾರ, ಕ್ರೋಧ, ಹಿಂಸೆ ತುಂಬಿದ ಮನೋಭಾವವೇ ರಾಕ್ಷಸ ಸ್ವಭಾವ. ಇಷ್ಟು ಬರ್ಕೊಂಡಿದ್ದೆ ಮತ್ತೆ. ಅಂದ್ರೆ ಸುಲಭವಾಗಿ ಅಂದ್ರೆ ಮಾತಾಜಿ ಸ್ಟ್ರೈಟ್ ಹ್ಮ್. ಕ್ವೆಶನ್ ನೀವೇನ್ ಆನ್ಸರ್ ಮಾಡ್ಬೇಕಂದ್ರೆ 4 ವರ್ಣಗಳ ಹೆಸರುಗಳು ಬರ್ಕೊಡಿ, 4 Okay. ಆಶ್ರಮದ ಹೆಸರುಗಳನ್ನ ಬರ್ಕೊಡಿ. ಅದ್ರ ಮುಂದೆ ಒಂದೊಂದೇ ಎಕ್ಸಾಂಪಲ್ ಕೊಡಿ ಸಾಕು. ಅದು ಒಂದೇ ಕೇಳಿರೋದಲ್ವ ಅವರು. ಆಯಾ ಗುಣ ಮತ್ತೆ ವರ್ಣ ಆಶ್ರಮಕ್ಕೆ ಸೇರಿದ ಹಾಗೆ ಒಂದು ಗುಣನ ಪಟ್ಟಿ ಮಾಡಿ. ಏನಾದ್ರೂ ಒಂದು ಗುಣ ವಿಶೇಷವಾದ್ದು ಆ ಆಶ್ರಮಕ್ಕೆ ಅಥವಾ ಆ ವರ್ಣಕ್ಕೆ ಸಂಬಂಧಿಸಿದಂತದನ್ನ ನೀವು ಹೆಸರಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ವರ್ಣಗಳಲ್ಲಿ ಬ್ರಾಹ್ಮಣ ಅಂದ್ರೆ ಸರಳ ಜೀವನ ಮಾಡ್ತಾನೆ. ಕ್ಷತ್ರಿಯ ಅಂತಂದ್ರೆ ಅವನಲ್ಲಿ ತೇಜಸ್ಸು ಅನ್ನುವಂಥದ್ದು ಇರುತ್ತೆ. ಆ ಯಾರು ವೈಶ್ಯ ಇದ್ದಾನೆ ಅವನಲ್ಲಿ ಶುಚಿತ್ವ, ಶೌಚಂ ಅಂತ ಹೇಳ್ತಾರೆ. ಅಂದ್ರೆ ಈ ಶುಚಿತ್ವ ಅನ್ನುವಂಥದ್ದು ವ್ಯವಹಾರದಲ್ಲಿ ಕೂಡ ಅವನ ಕೈ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಆ ನಾತಿಮಾನೀತ ಅಂತ ಹೇಳ್ತಾ ಇದಾರೆ. ಅಂದ್ರೆ ಆ ಅಮಾನಿನ ಮಾನದಿನ ಅಂತ ಹೇಳ್ತೀವಲ್ಲ ಆತರ. ಅಂದ್ರೆ ತಾನು ಯಾರಿಂದಾನು ಕೂಡ ಗೌರವವನ್ನ ಬಯಸೋದಿಲ್ಲ, ಆದ್ರೆ ಎಲ್ಲರಿಗೂ ಗೌರವಗಳನ್ನ ಕೊಡುವಂಥದ್ದು ಅದು ಶೂದ್ರನ ಗುಣ ಅಂತ. ಅದೇ ರೀತಿ ಇದು 3 ಅಂದ್ರೆ 4 ವರ್ಣಗಳಿಗೆ ಹೇಳಿದ್ರೆ ಆಶ್ರಮಗಳ ಬಗ್ಗೆ ಹೇಳ್ಬೇಕಾಗುತ್ತೆ. ಆಶ್ರಮದಲ್ಲಿ ಮೊದಲನೇದಾಗಿ ಬ್ರಹ್ಮಚಾರಿ ಏನ್ ಮಾಡ್ತಾನೆ ಅವನು ಬ್ರಹ್ಮಚರ್ಯದಲ್ಲಿ ಅವರು ಸ್ವಾಧ್ಯಾಯ ಮಾಡ್ತಾರೆ. ನಂತರ ಗೃಹಸ್ಥ ಅವನು ದಾನಗಳನ್ನ ಕೊಡ್ತಾನೆ. ವಾನಪ್ರಸ್ಥ ಅವನೇನ್ ಮಾಡ್ತಾನೆ ತಪಸ್ ಮಾಡ್ತಾನೆ. ಸನ್ಯಾಸಿಯಾದವನು ಅವನು ನಿರ್ಭಯ, ಅವನಿಗೆ ಹೆದರಿಕೆ ಅನ್ನುವಂಥದ್ದು ಇರುವುದಿಲ್ಲ. ಈ ರೀತಿ ಒಂದ್ ಗುಣ ನೀವು ಅದರ ಮುಂದೆ ಹೇಳ್ತಾ ಹೋದ್ರೆ ಸಾಕು ಮಾತಾಜಿ. ಇನ್ನೂ ಹೆಚ್ಚಿನ ಗುಣಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಆ ವರ್ಣಕ್ಕೆ ಅಥವಾ ಆಯಾ ಒಂದು ಆಶ್ರಮಕ್ಕೆ ಯಾವ್ದಕ್ಕೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ನೀವು ಬರಿತಾ ಹೋಗ್ಬೋದು. ತುಂಬಾ ಇದೆ, ಸುಮಾರು ಇದೆ ಅಲ್ಲಿ. ತೇಜಸ್ಸು, ಕ್ಷಮೆ, ಸ್ಥೈರ್ಯ, ದೃಢ ಸಂಕಲ್ಪ ಇದೆಲ್ಲವೂ ಕೂಡ ಬರುವಂತದ್ದು ಕ್ಷತ್ರಿಯರಿಗೆ ಬರುತ್ತೆ. ಅದ್ರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಮೆನ್ಷನ್ ಮಾಡಿದ್ರು ಕರೆಕ್ಟ್ ಇದೆ. ಶುಚಿತ್ವ ಅನ್ನುವಂಥದ್ದು ಇದು ಯಾರಿಗೆ ಹೇಳ್ತಾ ಇದ್ದಾರೆ? ವ್ಯಾಪಾರ ಮಾಡುವಂತವ್ರು, ವೈಶ್ಯರಿಗೆ ಹೇಳ್ತಾ ಇದ್ದಾರೆ. ದುರಾಸೆ ಇಲ್ಲದೆ ಇರುವಂತದ್ದು, ದಯೆ, ಎಲ್ಲ ಜೀವಿಗಳಲ್ಲಿ ದಯೆ. ಇದು ಬ್ರಾಹ್ಮಣರನ್ನು ಕೂಡ ನಮ್ಗೆ ಕಾಣುತ್ತೆ. ಅಂದ್ರೆ ಅವರಿಗೆ ಎಲ್ಲಾ ಜೀವಿಗಳ ಎಲ್ಲಾ ಆತ್ಮಗಳ ಮೇಲೆ ದಯೆ ಇದ್ದಾಗ್ಲೇ ಅವರು ಆ ಜ್ಞಾನವನ್ನ ಅವರು ಸಮಾಜಕ್ಕೆ ಹಂಚ್ತಾರೆ, ಬ್ರಹ್ಮ ಜ್ಞಾನವನ್ನು. ಅಹಿಂಸೆ, ಸತ್ಯ, ಇದೆಲ್ಲದರಲ್ಲೂ ಕೂಡ ವಿಶೇಷವಾಗಿ ಆಗ್ಲೇ ನಾನು ಹೇಳಿದಾಗ ಅದು ತುಂಬಾ ಮೆನ್ಷನ್ ಮಾಡಿ ಹೇಳಿದ್ದಾರೆ ಆ ಒಂದು ಪ್ಯಾರಾಗ್ರಾಫ್ ಗಳಲ್ಲಿ. ನೀವು ಅದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು ಮತ್ತೆ ಬರೀಬಹುದು. ರಾಕ್ಷಸ ಜನರ 2 ಗುಣಗಳನ್ನ ಬರೀ. ಇದೆಲ್ಲೂ ಕೂಡ ಈಗ ನಾವು ನೋಡಿ ದೈವಿ ಗುಣ. ಈಗ ರಾಕ್ಷಸ 2 ಗುಣಗಳನ್ನ ಹೆಸರಿಸಿ. ಇಲ್ಲಿ ಎಷ್ಟೊಂದು ಕೊಟ್ಟಿದ್ರೆ ಅದರಲ್ಲಿ ಯಾವ್ದಾದ್ರು 2 ಬರೆದ್ರು ಕರೆಕ್ಟ್. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ ಎಲ್ಲ ಕೂಡ ರಾಕ್ಷಸಿ ಸ್ವಭಾವದ ಗುಣಗಳು. ಹರೇ ಕೃಷ್ಣ. ಯಾಕೆ ಇವತ್ತು ಇಷ್ಟು ಕಡಿಮೆ ಜನ ಇದ್ದಾರೆ? ಪ್ರಭು ಚಿತ್ರ ಬಂದಿಲ್ಲ ಇವತ್ತೇನಾದ್ರೂ ವಿಶೇಷ ಇತ್ತಾ? ಹರೇ ಕೃಷ್ಣ. ಏನಿಲ್ಲ. ಏನಿಲ್ಲ ಮಾತಾಜಿ, ಒಳ್ಳೆ ಹೊರಗಡೆ ಇರ್ತಾರೆ ಅಷ್ಟೇ. ಬರ್ತಾರೆ ಮಾತಾಜಿ. ವರದ ಹೆಪ್ಪೆ ಮಾತಾಜಿ ಕೂಡ ಬಂದಿಲ್ಲ, ಅದೇ ನನ್ಗೆ ಅರ್ಥ ಆಗಿಲ್ಲ. 1 ನಿಮಿಷ ಕೃಷ್ಣ. ತಿಂಡಿ
ಮಾತಾಜಿ ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ಎಂತ ವಾಯ್ಸ್ ಮಾತಾಜಿ? ವಾಯ್ಸೇ ಕೇಳ್ತಾ ಇಲ್ಲ. ಹೌದು ಮಾತಾಜಿ, ಇದೇ ಕೇಳಿಸ್ತಾ ಇಲ್ಲ. ಇಲ್ಲ, ಕಾಲ್ ಅವರು ಮ್ಯೂಟ್ ಅಲ್ಲಿ ಇದ್ದಾರಲ್ಲ. ಅವ್ರು ಕಾಲ್ ಮ್ಯೂಟ್ ಮಾಡ್ತಾ ಇದ್ದಾರೆ, ಇದ್ದಾರೆ. ಮ್ಯೂಟ್. ಅದೇ ಯಾರಿಗಾದ್ರೂ ಕಾಲ್ ಮಾಡ್ತಾ ಇದ್ದಾರೆ. ಹಾ ಹಾ, ಸ್ಟಾರ್ಟ್ ಆಯ್ತಾ? ಹಾ ಮಾತಾಜಿ. ಹಾ, ಮತ್ತೆ ಒಂದು ಕ್ವಶನ್ ಆಯ್ತಾ? ಮಾತಾಜಿ ಇದು 16ನೇ ಅಧ್ಯಾಯ ತಗೊಂಡಿದ್ದಾರೆ. ಹಾ ಮತ್ತೆ ರಾಕ್ಷಸ ಜನರ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಹಾ ಮಾತಾಜಿ. ಸಾನ್ ಹೊಡ್ಕೊಡ್ದತ್ತು ಬಾಬಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಇವತ್ತೇನು ಟೆಂಪಲ್ ಅಲ್ಲಿ ವಿಶೇಷ ಇದೆ, ನಾನು ನೋಡ್ಕೊಂಡಿಲ್ಲ, ಅದಕ್ಕೆ ಎಲ್ಲರೂ ಕಡಿಮೆ ಇದ್ದಾರೆ ಅಂತ ಅನ್ಕೊಂಡೆ ಮಾತಾಜಿ. ಹೌದು, ಅವರು ನಾನ್ ನಿಮ್ಗೆ ಮೆಸೇಜ್ ಕೊಟ್ಟೆ ನಂತರ ಅವರು ಹಾಕಿದ್ದಾರೆ. ಯಾರು ವಿನಾಯಕ್ ಪ್ರಭುಜಿ ಅವ್ರು ಹಾಕಿದ್ದಾರೆ ಮಾತಾಜಿ. ಅವ್ರು ಹಾಕಿದ್ದಾರೆ, ಒಂದ್ಸಲ ಹಾಕಿದ್ದಾರೆ ಅವ್ರು. ಹಾ ಮಾತಾಜಿ. ಅಂದ್ರೆ ಮಾತಾಜಿ ಆ ಭಕ್ತಿ ವೃಕ್ಷದ್ದು ಸ್ಟಾರ್ಟ್ ಆಯ್ತಾ ಮಾತಾಜಿ ಇವತ್ತೇನಾದ್ರು? ಇಲ್ಲ ಇಲ್ಲ, ಇದು ಸ್ಟಾರ್ಟ್ ಆಗಿಲ್ಲ ಮಾತಾಜಿ. ನಾನೆಲ್ಲೋ ಅದು ಕ್ಲಾಸ್ ನಡೀತಿದೆ, ನಾನು ಭಕ್ತಿಶಾಸ್ತ್ರಿ ಮಾಡ್ತಾ ಇದ್ದೀನಿ ಅನ್ಕೊಂಡೆ ಮಾತಾಜಿ. ಇಲ್ಲ ಇಲ್ಲ, ನಾನು ಹಿಂದಿ ತೊಳೆದು ಜಾಯಿನ್ ಇದ್ದೇನೆ ಅಲ್ಲ, ಅಲ್ಲಿ ಸಿಕ್ಕಿದೆ ಮಾತಾಜಿ. ಓಕೆ, 4ನೇ ಕ್ವಶನ್ ಅಲ್ಲಿ 2ನೇದು, ಜೀವನದಲ್ಲಿ ರಾಕ್ಷಸ ಜನರ ಗುರಿ ಏನು? ಹರೇ ಕೃಷ್ಣ, ಯಾರು ಆನ್ಸರ್ ಮಾಡ್ತೀರಾ? ಏನಾಗಿರುತ್ತೆ ರಾಕ್ಷಸ ಜನರ ಗುರಿ? ಹರೇ ಕೃಷ್ಣ ಮಾತಾಜಿ, 15ನೇ ಅಧ್ಯಾಯ ಅಲ್ವಾ ಮಾತಾಜಿ? ಹಾ ಮಾತಾಜಿ, 16ನೇ ಅಧ್ಯಾಯ ಡಿಸ್ಕಸ್ ಮಾಡ್ತಾ ಇದ್ದೀನಿ. ತಪ್ಪಾಗಿದ್ರೆ ಪರವಾಗಿಲ್ಲ ಹೇಳಿ. ಹರೇ ಕೃಷ್ಣ. ಮಾತಾಜಿ ಶ್ಲೋಕ 11, 12 ಅದರಲ್ಲಿ ಮಾತಾಜಿ ಭಾವಾರ್ಥ. ಹಾ ಮಾತಾಜಿ. ಅದು ಫುಲ್ ಬರಿಬೇಕಾ ಮಾತಾಜಿ? ಫುಲ್ ಹೇಳ ಮಾತಾಜಿ ಅದನ್ನ? ಅದೇ ಅದರಲ್ಲೇ ಹಾ ಹೇಳಿ ಮಾತಾಜಿ. ಇಂದ್ರಿಯ ಭೋಗವೇ ಬದುಕಿನ ಪರಮ ಗುರಿ ಎಂದು ರಾಕ್ಷಸಿ ಸ್ವಭಾವದವರು ಒಪ್ಪುತ್ತಾರೆ. ಸಾಯುವವರಿಗೆ ಈ ಪರಿಕಲ್ಪನೆಯೇ ಸಾಧಿಸುತ್ತಾರೆ. ಸಾವಿನಾಚೆ ಬದುಕಿನಲ್ಲಿ ಅವರಿಗೆ ನಂಬಿಕೆ ಇಲ್ಲ. ತನ್ನ ಕರ್ಮಗಳಿಗೆ ಅಥವಾ ಈ ಜಗತ್ತಿನಲ್ಲಿ ಚಟುವಟಿಕೆಗಳಿಗೆ ಅನುಗುಣವಾಗಿ ಮನುಷ್ಯರು ಬೇರೆ ಬೇರೆ ರೀತಿಗಳ ದೇಹಗಳನ್ನು ಪಡೆಯುತ್ತಾನೆ ಎಂದು ಅವರಿಗೆ ನಂಬಿಕೆ ಇಲ್ಲ. ಅವರ ಬದುಕಿನ ಯೋಜನೆಗಳು ಮುಗಿಯೋದೇ ಇಲ್ಲ. ಅವರು ಯೋಜನೆಯಾದ ಮೇಲೆ ಯೋಜನೆಯನ್ನು ಸಿದ್ಧಗೊಳಿಸುತ್ತಾ ಹೋಗುತ್ತಾರೆ. ಅವುಗಳಿಗೆ ಮುಕ್ತಾಯವೇ ಇಲ್ಲ. ಇಂತಹ ಅಸುರಿ ಸ್ವಭಾವದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅನುಭವ ನಮಗಿದೆ ಅಂದ್ರೆ ಏನ್ ಮಾತಾಜಿ? ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದಾರೆ ಮಾತಾಜಿ, ಪ್ರಭುಜಿ ಅಂತ ಹೇಳಿ ಪ್ರಭುಪಾದ್ರೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ರೆ, ಅಂತದೊಂದು ಅನುಭವ ನನ್ಗಿದೆ. ಅಂದ್ರೆ ಆ ಒಂದು ಅನುಭವ ಏನು ಅಂತಂದ್ರೆ, ಇನ್ನೇನು ಸಾಯುವಾಗಲೂ ಅವನು ತನ್ನ ಯೋಜನೆಗಳು ಮುಗಿಯುವುದಿಲ್ಲ. ಆದ್ದರಿಂದ ತನ್ನ ಆಯಸ್ಸು ಇನ್ನು 24 ವರ್ಷ ಕಾಲ ಹೆಚ್ಚಿಸಬೇಕೆಂದು ವೈದ್ಯರನ್ನು ಬೇಡಿಕೊಳ್ಳುತ್ತಿದ್ದ. ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಪ್ರಭುಪಾದ. ಈ ತರ ಒಂದು ಇನ್ಸಿಡೆಂಟ್ ಆಗಿತ್ತು. ಅವ್ನ್ ಸಾಯೋದ್ ICU ನಲ್ಲಿ ಇದ್ದಾನೆ, ಇನ್ನೇನು ಹೊರ್ಟೋಗ್ತಾನೆ ಅನ್ನೋ ತರ ಇದ್ದಾನೆ. ಅವ್ನ್ ಕೇಳ್ಕೊತಾ ಇದ್ದಂತೆ ಕೃಷ್ಣ ವೈದ್ಯರನ್ನ ಕೇಳ್ಕೊತಾ ಇದ್ದಂತೆ, ಏನಾದ್ರೂ ಮಾಡಿ ನನ್ಗೆ ಇನ್ನೊಂದು 24 ವರ್ಷ
ಬದುಕಿರೋ ಹಾಗೆ ಮಾಡ್ಬಿಡಿ, ನಂದು ತುಂಬಾ ಪ್ಲಾನ್ಸ್ ಇದೆ ಇನ್ನ ಅಂತ. ಅದೇ ನಾನು ಇನ್ನು ಕಂಪ್ಲೀಟ್ ಮಾಡೋದಕ್ಕಿನ್ನ ನನ್ಗೊಂದು 24 ವರ್ಷ ಬೇಕಾಗತ್ತೆ ಅಂತ. ಓಕೆ ಓಕೆ ಮಾತಾಜಿ ಇದಕ್ಕೆ ಇಷ್ಟೆಲ್ಲ ಬರೆಯೋದ ಮಾತಾಜಿ, ನಾವು ಸಿಂಪಲ್ ಆಗಿ ತಗೋಬಹುದಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಇದು ಇದು ಸೆಲೆಕ್ಟ್ ಮಾಡ್ಬೋದಾ ಮಾತಾಜಿ? ಇಷ್ಟು ಪೂರ್ತಿ ಬರೀಬೇಕಾ ಮಾತಾಜಿ? ಮಾತಾಜಿ ನಿಮ್ಗೆ ನೆನ್ಪಿರುತ್ತೆ ಅಂತಂದ್ರೆ ಅದು ಓನ್ ವರ್ಡ್ ಅಲ್ಲಿ ಅದು ಬರಿತಾ ಹೋಗ್ಬೋದು. ಇಲ್ಲ ಅಂತಂದ್ರೆ ನೀವು ಅನುವಾದ ಮಾತ್ರ ಬರೆದ್ರು ನಡೀತದೆ. ಅನುವಾದ ಸಾಕಾ ಮಾತಾಜಿ? ಅದೇ ಮಾತಾಜಿ, ನಿಮ್ಗೆ ಅನುವಾದ ಓದ್ಕೊಂಡ್ರೆ ನೆನ್ಪಿರುತ್ತೆ, ಸ್ವಲ್ಪ ಇರುತ್ತಲ್ಲ, ನೀವು ಬೇಗ ಮೆಮರೈಸ್ ಮಾಡ್ಕೋತೀರಿ. ಆದ್ರೆ ಭಾವಾರ್ಥ ನೀವು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಎಲಾಬ್ರೇಟ್ ಮಾಡ್ಬೋದು. ಓಕೆ ಹರೇ ಕೃಷ್ಣ ಮಾತಾಜಿ. 11 ಅನುವಾದ ಅಲ್ಲ ಮಾತಾಜಿ? ಹಾ ಮಾತಾಜಿ, 11, 12 ಅನುವಾದ. ಜೀವನದಲ್ಲಿ ರಾಕ್ಷಸ ಜನರ ಗುರಿ ಏನು ಅದಾಯ್ತಲ್ವಾ. ಜೀವನದ ರಾಕ್ಷಸ ತತ್ವಶಾಸ್ತ್ರದ 2 ಅಂಶಗಳನ್ನ ಪಟ್ಟಿ ಮಾಡಿ. ಅಂದ್ರೆ ಅವ್ರದ್ದು ಫಿಲಾಸಫಿ ಏನಾಗಿರುತ್ತೆ ಅಂತ, ತತ್ವಶಾಸ್ತ್ರ ಏನ್ ಹೇಳ್ತಾರೆ ಅವರು, ರಾಕ್ಷಸಿ ಸ್ವಭಾವದವರು. ಈ ಹೇಳ ಮಾತಾಜಿ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ. 8ನೇ ಶ್ಲೋಕದಲ್ಲಿ ಅನುವಾದ ಮಾತಾಜಿ ಇದು. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರ ಇಲ್ಲ, ಅದನ್ನ ನಿಯಂತ್ರಣ ಮಾಡುವ ದೇವ್ರಿಲ್ಲ ಅಂತ ಹೇಳ್ತಾರೆ. ಈ ಜಗತ್ತು ಏನಿದೆ ಅದು ಮತ್ತೆ ಹೇಗೆ ದೇವ್ರಿಲ್ಲ ಅಂದ್ರೆ ಮತ್ತೆ ಹೇಗೆ ಈ ಸೃಷ್ಟಿ ಆಯ್ತು ಅಂತಂದ್ರೆ ಕಾಮದಿಂದ ಹುಟ್ಟಿದ್ದು, ಕಾಮವಲ್ಲದೆ ಬೇರೇನು ಕಾರಣ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಅವರ ಸಿದ್ಧಾಂತ, ಅವರ ತತ್ವ. ಐದನೇ ಪ್ರಶ್ನೆ, ಶ್ಲೋಕ 6ರ ಆಧಾರದ ಮೇಲೆ ಅರ್ಜುನ ಏಕೆ ರಾಕ್ಷಸರೊಂದಿಗೆ ಹುಟ್ಟಿಲ್ಲ ಅಲ್ಲ ರಾಕ್ಷಸಿ ಗುಣಗಳನ್ನ ಹೊಂದಿಲ್ಲ, ಆದ್ರೆ ದೈವಿ ಗುಣದಲ್ಲಿ ಹುಟ್ಟಿದ್ದಾನೆ ಎಂದು ವಿವರಿಸಿ. ಅಂದ್ರೆ ಹೆದರ್ಕೋಬೇಡ, ನೀನು ದೈವಿ ಗುಣ ಸಂಪನ್ನನಾಗಿದ್ದೀಯಾ ಅಂತ ಕೃಷ್ಣ ಹೇಳ್ತಾನೆ 5ನೇ ಶ್ಲೋಕದಲ್ಲಿ. ಅದನ್ನ ವಿವರಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮಾತಾಜಿ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಅಷ್ಟೇ ಹೇಳ್ಬೋದಲ್ಲ ಮಾತಾಜಿ? ಅಲ್ಲ ಮಾತಾಜಿ, ಅಲ್ಲಿ ಯಾಕೆ ಆತರ ಹೇಳಿದ್ರು ಕೃಷ್ಣ ಅನ್ನೋದನ್ನ ವಿವರಣೆ ಮಾಡ್ಬೇಕು. ಆ ವಿವರಣೆನ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಡ್ತಾ ಇದಾರೆ ನಮ್ಗೆ. ಅರ್ಜುನ ಅಸುರಿ ಗುಣಗಳೊಡನೆ ಹುಟ್ಟಿಲ್ಲ ಎಂದು ಹೇಳಿ ಕೃಷ್ಣ ಅವನನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಹೇಗೆ ಅವನಿಗೆ ವಿವರಿಸಿ ಹೇಳ್ತಾ ಇದ್ದಾನೆ ಅಂದ್ರೆ, ಯುದ್ಧದಲ್ಲಿ ತೊಡಗುವುದು ಆಸುರಿ ವೃತ್ತಿ ಅಲ್ಲ ಅಂತ ಮೊದಲಿಗೆ ಹೇಳ್ತಾ ಇದ್ದಾನೆ. ಕ್ಷತ್ರಿಯನಾದವನು ಯುದ್ಧ ಮಾಡ್ಬೇಕು, ಮಾಡಿಲ್ಲ ಅಂತಂದ್ರೆ ಅದು ಆಸುರಿ ಗುಣ ಆಗುತ್ತೆ. ಯಾಕೆ ಯುದ್ಧ ಮಾಡ್ಬೇಕು ಅಂತಂದ್ರೆ ಅವನು ಪ್ರಜೆಗಳನ್ನ ಧರ್ಮವನ್ನ ಮತ್ತೆ ಇದನ್ನೆಲ್ಲ ಅವ್ನು ರಕ್ಷಣೆ ಮಾಡೋದು ಒಂದು ಜವಾಬ್ದಾರಿ. ಹಾಗಿರ್ಬೇಕಾದ್ರೆ ಅವ್ನು ಯುದ್ಧ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಅದು ಆಸುರಿ ಗುಣ. ಅದೇ ಯುದ್ಧ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಆಸುರಿ ವೃತ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಅವನು ಅದರ ಸಾಧಕ ಬಾಧಕಗಳನ್ನು ಕುರಿತು ವಿಚಾರಿಸುತ್ತಿದ್ದನು. ಅಂದ್ರೆ ಅರ್ಜುನ ಇಲ್ಲಿ ದುರ್ಯೋಧನನ ಹಾಗೆ ಒಮ್ಮೆಲೆ ಎಲ್ಲರನ್ನು ಕೂಡ ತನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಡೋದಕ್ಕೆ ಸಿದ್ಧ ಇರ್ಲಿಲ್ಲ. ಅವನು ಈ ಯುದ್ಧದಿಂದ ಏನೆಲ್ಲ ಆಗತ್ತೆ ಅನ್ನೋದು ಆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದಯೋಗದಲ್ಲಿ ನೋಡ್ತೀವಿ. ಅವನು ಹೇಗೆ ದುಃಖ ಪಡ್ತಾನೆ ಅಂತ. ನನಗೋಸ್ಕರ ಅಥವಾ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ 18 ಅಕ್ಷೋಹಿಣಿ ಸೈನ್ಯ ಇವರೆಲ್ಲರನ್ನ ಬಲಿ ಕೊಡ್ಬೇಕಾ ಅಂತ ಯೋಚನೆ ಮಾಡ್ತಾನೆ. ನಮ್ಮ ಹಿರಿಯರನ್ನ ಮತ್ತೆ ಈ ರೀತಿ ಆಗೋದ್ರಿಂದ ಮುಂದೆ ಸಮಾಜದಲ್ಲಿ ಹೇಗೆ ವರ್ಣಸಂಕರ ಆಗ್ಬೋದು, ಇದೆಲ್ಲ ಅವನು ಯೋಚನೆ ಮಾಡಿ ಯುದ್ಧ ಮಾಡೋದೇ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ. ಭೀಷ್ಮ ದ್ರೋಣರಂತ ವ್ಯಕ್ತಿಗಳನ್ನ ನಾನು ಯಾಕೆ ಕೊಲ್ಬೇಕು ಇದನ್ನೆಲ್ಲ ಯೋಚನೆ ಮಾಡಿದ್ದ. ಆದ್ರೆ ದುರ್ಯೋಧನ ಆ ರೀತಿ ಅಲ್ಲ, ಅವನು ಕೋಪದಿಂದ ಅಸೂಯೆಯಿಂದ ಅವನ ಒಂದು ಒಣ ಪ್ರತಿಷ್ಠೆಯಿಂದ ಅವನೇನ್ ಮಾಡ್ದ, ಯುದ್ಧ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟ. ಆದ್ರೆ ಅವರು ಹೋಗ್ತಾರೆ, ಏನಂತ ಹೇಳ್ತಾರೆ, ಸಂಧಾನಕ್ಕೆ ಸ್ವತಃ ಕೃಷ್ಣನೇ ಹೋಗ್ತಾನೆ ಯುದ್ಧವನ್ನ ನಿಲ್ಲಿಸೋ ಪ್ರಯತ್ನ ಮಾಡೋದಕ್ಕೆ. ಆದ್ರೆ ಅಲ್ಲಿ ದುರ್ಯೋಧನ ಒಪ್ಪೋದಿಲ್ಲ. ಅವನ ಒಂದು ಒಣ ಪ್ರತಿಷ್ಠೆ ಕ್ರೌರ್ಯ ಅವನನ್ನ ಯುದ್ಧ ಮಾಡದೇ ಇರೋದಕ್ಕೆ ಕಾರಣ ಅವನಿಗೆ ಇರೋದಿಲ್ಲ. ಅಂದ್ರೆ ಯುದ್ಧ ಮಾಡ್ಲೇಬೇಕು ಅಂತ ಅವನು ಅನ್ಕೋತಾನೆ. ಆದ್ದರಿಂದ ಅವನು
ಆಸುರಿ ಸಂಪದನಲ್ಲ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅಂತಹ ಒಂದು ಸ್ವಭಾವ ನಿಂದಲ್ಲ, ಹಾಗಾಗಿ ನೀನು ಆಸುರಿ ಗುಣಗಳನ್ನ ಹೊಂದಿಲ್ಲ ಅನ್ನೋದನ್ನ ಇಲ್ಲಿ ಸಾಂತ್ವನ ಮಾಡ್ತಾ ಇದ್ದಾನೆ ಕೃಷ್ಣ. ಕ್ಷತ್ರಿಯರಿಗೆ ಶತ್ರುಗಳನ್ನ ಬಾಣಗಳನ್ನ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಅಂತೇಳಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಅರ್ಜುನನು ಶೋಕಿಸೋದಕ್ಕೆ ಕಾರಣ ಇಲ್ಲ. ಬದುಕಿನ ವಿವಿಧ ವರ್ಣಗಳ ನಿಯಂತ್ರಕ ತತ್ವಗಳನ್ನು ಅನುಸರಿಸುವವರು ದಿವ್ಯ ನೆಲೆಯಲ್ಲಿಯೇ ಇರುತ್ತಾರೆ. ಅಂದರೆ ಅವರವರ ವರ್ಣಕ್ಕೆ ಅಥವಾ ಅವರವರ ಆಶ್ರಮಕ್ಕೆ ಏನು ಕೊಟ್ಟಿದ್ದಾರೆ ಆ ಕರ್ತವ್ಯವನ್ನ ನಿರ್ವಹಣೆ ಮಾಡುವಾಗ ಅವನು ಆಸುರಿ ಗುಣದವನು ಅಂತ ಹೇಳೋದಕ್ಕೆ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಷತ್ರಿಯನಾಗಿ ನೀನು ಹುಟ್ಟಿದ ಮೇಲೆ ನೀನು ಯುದ್ಧ ಮಾಡ್ಲೇಬೇಕು. ಹಾಗಿರ್ಬೇಕಾದ್ರೆ ನೀನು ಅದನ್ನ ಏನ್ ಯುದ್ಧ ಮಾಡ್ತಾ ಇದೀಯಾ ಅದು ಪ್ರಜಾ ರಕ್ಷಣೆ ಧರ್ಮ ರಕ್ಷಣೆ ಆಗಿದೆ. ಆಗಿರ್ಬೇಕಾದ್ರೆ ನೀನು ಹಿಂದೆ ಮುಂದೆ ಅದರಿಂದ ಏನಾಗ್ಬೋದು ಕಷ್ಟ ಸುಖ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಮಾಡ್ತಾ ಇದೀಯಾ. ಇದರಿಂದ ನಿನ್ನ ಏನು ತಪ್ಪು ಮಾಡ್ತಾ ಇಲ್ಲ, ನಿನ್ನಲ್ಲಿ ಯಾವುದೇ ಆಸುರಿ ಗುಣಗಳಿಲ್ಲ, ನೀನು ದೈವಿ ಗುಣ ಸಂಪನ್ನ ಅನ್ನೋದನ್ನ ಇಲ್ಲಿ ವಿವರಿಸ್ತಾನೆ ಕೃಷ್ಣ ಅರ್ಜುನನಿಗೆ. ಅದನ್ನ ಆ ವಿವರಣೆಯನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ಅದನ್ನ ನೀವು ಹೇಳಿದ್ರೆ ಆಯ್ತು. ಏನಂತ ಹೇಳ್ಬೇಕಾಗುತ್ತೆ? ಹರಿ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಗೆ ಹೇಳ್ಬೋದು ಮಾತಾಜಿ? ಏನಂದ್ರೆ ಬದ್ಧ ಜೀವಿಗಳಲ್ಲಿ ಅಂದ್ರೆ ದೈವ ಗುಣಗಳಲ್ಲಿ ಜನ್ಮ ಪಡೆದ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಅಂದ್ರೆ ಹುಟ್ಟಿನಿಂದಲೇ ಅವರು 4 ನಿಯಂತ್ರಕ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಮತ್ತೆ ಶಾಸ್ತ್ರಗಳಲ್ಲಿ ಹೇಳುವಂತಹದ್ದು, ಆಚಾರ್ಯ ಹೇಳುವಂತಹದ್ದು, ಆದೇಶಗಳನ್ನೆಲ್ಲ ಅವರು ಪಾಲನೆಯನ್ನ ಮಾಡ್ತಾರೆ, ನಡೆಸ್ತಾರೆ. ಅವರ ಹೆಜ್ಜೆಯನ್ನ ಅವರು ಅನುಸರಿಸ್ತಾರೆ. ಶಾಸ್ತ್ರದ ಬೆಳಕಿನಲ್ಲಿ ಸಂತರ ಗುರುವಿನ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ಮತ್ತೆ ಅವರು ಏನ್ ನುಡಿತಾರೋ ಅದನ್ನ ನಡೆಸ್ತಾರೆ, ಮತ್ತೆ ನುಡಿಯುತ್ತಾರೆ. ಅವ್ರು ಹೇಳಿದಂತೆ ನುಡಿಯುತ್ತಾರೆ, ಮತ್ತೆ ಅದನ್ನ ನಡೆಯುತ್ತಾರೆ. ಹಾಗೆ ಮತ್ತೆ ವೇದಗಳ ಆದೇಶಗಳೆಲ್ಲ ಪಾಲನೆಯನ್ನ ಮಾಡ್ತಾರೆ. ಮತ್ತೆ ಅವರು ಅನಸೂಯಾಪರರು, ಪರಿಶುದ್ಧ ಭಕ್ತನ ಭಗವಂತನ ಪ್ರಿಯ ಸಖ ಅಂದ್ರೆ ಎಲ್ಲ ಗುಣಗಳನ್ನು ಅರ್ಜುನ ಹೊಂದಿದ್ದಾನೆ. ಈ ಎಲ್ಲ ಗುಣಗಳನ್ನ ಅರ್ಜುನ ಹೊಂದಿದ್ದಾನೆ. ಮತ್ತೆ ದೈವಿ ಗುಣಗಳು ಅವನಲ್ಲಿ ಹುಟ್ಟಿನಿಂದಲೇ ಇದೆ. ಅಂದ್ರೆ ಅವನು ಅದನ್ನ ಪಾಲನೆ ಮಾಡ್ಕೊಂಡು ನಾವು ಹುಟ್ಟಿನಿಂದಲೇ ಆ ಗುಣವನ್ನು ಅಳವಡಿಸಿಕೊಂಡಿದ್ದಾನೆ, ಮತ್ತೆ ಅದನ್ನ ನಡೆಸ್ತಾ ಬಂದಿದ್ದಾನೆ. ಮತ್ತೆ ಸಾಧಕ ಬಾಧಕ ಅಂದ್ರೆ ಅವನು ಈಗ ಯುದ್ಧದಲ್ಲಿ ಅವನು ಯೋಚನೆ ಮಾಡ್ತಾನೆ, ಮುಂದಿನ ಪರಿಣಾಮ ಏನಾಗತ್ತೆ ಅಂದ್ರೆ ಈ ಯುದ್ಧ ಮಾಡಿದ ನಂತರ ಅದನ್ನ ಪರಿಣಾಮ ಏನು, ಸಾಧಕ ಬಾಧಕ ಅದನ್ನೆಲ್ಲ ಅವರು ವಿಚಾರ ಮಾಡ್ತಾರೆ ಅಲ್ವಾ. ಅದಕ್ಕೆ ಅಂತ ಅಂದ್ರೆ ಅದಕ್ಕೆ ಅವನು ರಾಕ್ಷಸನೊಂದಿಗೆ ಹುಟ್ಟಿಲ್ಲ, ಅಂದ್ರೆ ರಾಕ್ಷಸ ಕುಲದಲ್ಲಿ ಹುಟ್ಟಿಲ್ಲ. ಅಂದ್ರೆ ಅವನು ದೈವ ಗುಣಗಳನ್ನ ಹುಟ್ಟಿನಿಂದಲೇ ಅಳವಡಿಸಿಕೊಂಡಿದ್ದಾನೆ, ಮತ್ತೆ ಹುಟ್ಟಿನಿಂದಲೇ ಅವನಲ್ಲಿ ಬಂದಿದೆ. ಈ ಕಾರಣ ಸರಿ ಇದೆಯಾ ಮಾತಾಜಿ? ಸರಿ ಇದೆ ಮಾತಾಜಿ. ನೆಕ್ಸ್ಟ್ 6ನೇ ಪ್ರಶ್ನೆ. 16ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ರಾಕ್ಷಸನನ್ನು ದೈವಿಕತೆಯಿಂದ ಪ್ರತ್ಯೇಕಿಸುವ ಮುಖ್ಯ ಅಂಶವನ್ನು ವಿವರಿಸುತ್ತಾನೆ. ಅಂದ್ರೆ 16ನೇ ಅಧ್ಯಾಯದ ಕೊನೆಯಲ್ಲಿ ರಾಕ್ಷಸರನ್ನ ದೈವಿ ಗುಣದಿಂದ ಪ್ರತ್ಯೇಕ ಅಂತ ಹೇಳುವಂತ ಅಂಶಗಳನ್ನ ವಿವರಿಸುತ್ತಾನೆ. ಪ್ರಶ್ನೆ ಒಂದು ನಿಮಿಷ. In conclusion of the 16th chapter, what does Krishna describe as the main factor that differentiate the demonic from the divine? ಅಂದ್ರೆ ಯಾವ ಅಂಶಗಳಿಂದ ಅವರು ದೈವಿ ಗುಣಕ್ಕೂ ಮತ್ತೆ ಆಸುರಿ ಗುಣಕ್ಕೂ ಇರುವ ವ್ಯತ್ಯಾಸವನ್ನ ಇಲ್ಲಿ ಕೃಷ್ಣ ಪ್ರತ್ಯೇಕವಾಗಿ ತಿಳಿಸ್ತಾ ಇದ್ದಾನೆ ಕೊನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ 16ನೇ ಅಧ್ಯಾಯದ ಕೊನೆಯಲ್ಲಿ. ಹರೇ ಕೃಷ್ಣ ಮಾತಾಜಿ. ಏನಂದ್ರೆ ಅವರು ಜನ್ಮಾಂತರದಲ್ಲಿ ಅವರನ್ನ ಅಸುರ ಗರ್ಭದಲ್ಲಿ ಇಡ್ಸ್ತಾನೆ. ಯಾಕೆಂದ್ರೆ ಅವರು ಆತರ ಭಾವನೆ ಅಂದ್ರೆ ಅವರು ಆತರ ವರ್ತಿಸ್ತಾರೆ. ಮತ್ತೆ ಅವರು ಭಗವಂತನಿಗೆ ಯಾವಾಗ್ಲೂ ಶರಣಾಗುವುದಿಲ್ಲ. ಪ್ರಭುವಿನ ಕರುಣೆಯನ್ನು ಪಡೆಯದೆ ಅಂದ್ರೆ ಅವರಿಗೆ ಪ್ರಭು ಇದ್ದಾನೆ ಹೇಳುವಂತದ್ದನ್ನ ಅವರು ಅಂದ್ರೆ ದೇವರು ಇಲ್ಲ ಅಂತ ಅವ್ರು ಸಾಧಿಸ್ತಾರೆ ಜೀವನದಲ್ಲಿ. ಅದಕ್ಕೆ ಪ್ರಭುವಿನ ಕರುಣೆಯನ್ನು ಪಡೆಯದೆ ಕೆಳಕ್ಕೆ ಅಂದ್ರೆ ಕೆಳಗಿನ ಲೋಕಕ್ಕೆ ಅತಲ ವಿತಲ ಸುತಲ ಪಾತಾಳ ಅಂದ್ರೆ ಅಲ್ಲಿ ಅವರು ಹೋಗುತ್ತಾರೆ. ಹಂದಿ ನಾಯಿಯ ಜನ್ಮವನ್ನು ಅವರು ಪಡೆಯಲು ಯೋಗ್ಯರಾಗುತ್ತಾರೆ. ಮತ್ತೆ ಪರಮಾತ್ಮನು ಎಲ್ಲರನ್ನೂ ದ್ವೇಷಿಸುವುದಿಲ್ಲ. ಅಂದ್ರೆ ಇದಕ್ಕೆ ಅವರ ಗುಣವೇ ಕಾರಣ ಹೊರತಾಗಿ ಅವರ ಕರ್ಮವೇ ಕಾರಣ ಹೊರತಾಗಿ ಪರಮಾತ್ಮ ಎಲ್ಲರನ್ನೂ ಸಮದೃಷ್ಟಿ ಎಲ್ಲ ದೃಷ್ಟಿನೂ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಅಸುರರನ್ನು ಬದುಕಿನ ಅತ್ಯಂತ ಹೀನ ಸ್ಥಿತಿಯಲ್ಲಿ ಇಡುವುದು ದಯೆಯ ಮತ್ತೊಂದು ಲಕ್ಷಣ. ಅಂದ್ರೆ ಅವರು ಯಾಕೆ ಅವನಿಗೆ ಆ ಸ್ಥಿತಿಯಲ್ಲಿ ಇಡ್ತಾರೆ ಅಂದ್ರೆ ಅವರಿಗೆ ಅಲ್ಲಿಂದ ಅವರಿಗೆ ಬುದ್ಧಿ ಹೇಳುವಂತದ್ದು ಬರಬಹುದು. ಅಂದ್ರೆ ಅವರಿಗೆ ತಾನು ಮಾಡಿದಂತ ಏನು ತಪ್ಪು ಇದೆ ಅಂತ ಅದು ಪಶ್ಚಾತ್ತಾಪ ಆಗಬಹುದು. ಅದಕ್ಕೆ ಅವನ ದಯೆ ಅದು ಅವನಿಗೆ ಆ ನಾಯಿ ಜನ್ಮವನ್ನ ಕೊಡುವಂಥದ್ದು, ಹಂದಿ ಜನ್ಮವನ್ನ ಕೊಡುವಂಥದ್ದು, ಅಥವಾ ಕೆಳಗಿನ ಪಾತಾಳ ಸುತ್ತಲ ಅಲ್ಲಿ ಹಾಕುವಂಥದ್ದು ಆ ಭಗವಂತನ ದಯೆಯೇ ಕಾರಣ. ಅದಕ್ಕೆ ಅವನನ್ನು ಕೊಲ್ಲುವುದಿಲ್ಲ. ಅಂದ್ರೆ ಅವನ ಒಳಿತಿಗಾಗಿ ಅವನು ಆತರ ಮಾಡ್ತಾನೆ ಅಂತ
ಬರ್ಕೊಂಡಿದ್ದಾರೆ ಮಾತಾಜಿ. ಅಂದ್ರೆ ಅವ್ರು ಎಷ್ಟು ಹೀನ ಜನ್ಮ ಪಡೆದ್ರು ಅದ್ರೊಳಗೆ ಅವನು ಅವರನ್ನ ಕಣ್ಣಿಡ್ತಾನೆ. ಈಗ ಸಣ್ಣ ಮಕ್ಕಳ ಮೇಲೆ ಹೇಗ್ ನಾವು ತಂದೆ ಪಾಲಕರು ಹೇಗೆ ಕಣ್ಣಿಡ್ತಾರೋ ಹಾಗೆ ಅವ್ರ ಮೇಲೆ ಕಣ್ಣಿಡ್ತಾನೆ. ಅಂದ್ರೆ ಅವ್ರು ಯಾವಾಗ ಉದ್ಧಾರ ಆಗ್ಬೋದು ಅಂತ ಭಾವನೆ ಆ ಭಗವಂತನಲ್ಲಿ ಇರತ್ತೆ. ಅದಕ್ಕೆ ಹೀನ ಜನ್ಮವನ್ನು ಅವನಿಗೆ ಕೊಡ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಉಳಿದವ್ರು ಏನ್ ಬರ್ದಿದ್ದೀರಾ? ಶಿವಗಂಗಾ ಮಾತಾಜಿ ಹೇಳಿ ಮಾತಾಜಿ. ಮಹಾಬಾಹು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ವಿನಾಯಕ್. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹಾ ಹೇಳಿ ಪ್ರಭುಜಿ, ಹೇಳಿ ಪ್ರಭುಜಿ. ಹಾ ಮಾತಾಜಿ. ರಾಕ್ಷಸ ಗುರುವಿನ ಆದೇಶಗಳನ್ನು ಉಲ್ಲಂಘಿಸುತ್ತಾರೆ ಮತ್ತು ಧರ್ಮ ಗ್ರಂಥಗಳಿಗೆ ಲಕ್ಷ್ಯ ಕೊಡುವುದಿಲ್ಲ. ರಾಕ್ಷಸ ಸ್ವಭಾವದರು ಭಕ್ತಿ ಸೇವೆಯ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ. ಹೀಗೆ ಅವರು ಮೇಲೆ ಇರಲು ತಮ್ಮದೇ ಮಾರ್ಗವನ್ನು ಸೃಷ್ಟಿಸುತ್ತಾರೆ. ಬದುಕಿನ ಅಸುರಿ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯ ಸಮಾಜದ ಕೆಲವು ದೋಷಗಳು ಇವು. ಆದರೆ ಉನ್ನತಿಯ ಮಾರ್ಗಕ್ಕೆ ಮತ್ತು ಮೇಲಿನ ಹಂತಕ್ಕೆ ಕರೆದೊಯ್ಯಬಲ್ಲ ಯೋಗ್ಯನಾದ ಸದ್ಗುರುವಿನ ಮಾರ್ಗದರ್ಶನ ಪಡೆಯಲು ಸಾಧ್ಯವಾದರೆ ಮನುಷ್ಯನ ಬದುಕು ಯಶಸ್ವಿಯಾಗುತ್ತದೆ ಎಂದು ಬರ್ಕೊಂಡಿದ್ದೀವಿ ಮಾತಾಜಿ. ಇಲ್ಲಿ ಹೇಗೆ ಪ್ರತ್ಯೇಕವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೊನೆಯ ಒಂದು ಶ್ಲೋಕದಲ್ಲಿ ಅವ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರತ್ಯೇಕಿಸ್ತಾ ಇದ್ದಾನೆ. ದೈವಿ ಗುಣ ಸಂಪನ್ನರು ಇವರು, ಆಸುರಿ ಗುಣ ಸಂಪನ್ನರು ಇವರು, ಅವರಲ್ಲಿ ಈ ಗುಣಗಳಿದೆ ಅಂತ ವಿಶೇಷವಾಗಿ ಏನ್ ವಿಷಯ ಹೇಳ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಈಗ ದೈವಿ ಗುಣ ಅಂತಂದ್ರೆ ಅವರಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾನೆ ಆ ಒಂದು ಪರ್ಟಿಕ್ಯುಲರ್ ಶ್ಲೋಕದಲ್ಲಿ, ಕೊನೆಯ ಶ್ಲೋಕದಲ್ಲಿ. ಮತ್ತೆ ಆಸುರಿ ಗುಣ ಅಂತಂದ್ರೆ ಅವರ ವಿಶೇಷ ಗುಣಗಳು ಯಾವ್ದೆಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ. ದೈವಿ ಗುಣ ಅಂತಂದ್ರೆ ಅವರು ಶಾಸ್ತ್ರಗಳನ್ನ, ನಿಯಮ ನಿಬಂಧನೆಗಳನ್ನ ದೋಷಗಳಿಗೆ ಅತೀತವಾಗಿರುತ್ತವೆ. ಅಂದ್ರೆ ಶಾಸ್ತ್ರಗಳನ್ನ ಅವರು ಒಪ್ಕೋತಾರೆ. ಯಾಕಂದ್ರೆ ಆ ಶಾಸ್ತ್ರಗಳಲ್ಲಿ ಅದು ಸ್ವತಃ ಭಗವಂತನಿಂದ ನೀಡಲ್ಪಟ್ಟಿರುವಂತದ್ದು. ಈ ವೇದಗಳು, ಈ ಶಾಸ್ತ್ರಗಳು ಇದೆಲ್ಲ ಕೂಡ ನೇರವಾಗಿ ಭಗವಂತನಿಂದ ಬಂದಿರುವಂತದ್ದು. ಇದು ನಮ್ಮಿಂದ ನಾವೇ ಅದನ್ನ ಸೃಷ್ಟಿ ಮಾಡಿದವರಾಗಿದ್ರೆ ನಮ್ಮಲ್ಲಿ 4 ದೋಷಗಳಿರುತ್ತೆ. ಆ ದೋಷಗಳು ಶಾಸ್ತ್ರಗಳಲ್ಲೂ ಕೂಡ ಇರ್ತಾ ಇತ್ತು. ಆದ್ರೆ ಈ ಶಾಸ್ತ್ರಗಳು ಅದು ಅಪಾಪವಿದ್ದಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಯಾವುದೇ ದೋಷಗಳಿಲ್ಲ, ದೋಷರಹಿತವಾದದ್ದು. ಯಾಕೆಂದ್ರೆ ಅದು ಸ್ವತಃ ಭಗವಂತನಿಂದ ಬಂದಿರುವಂತದ್ದು. ಇದನ್ನ ಯಾರು ದೈವಿಗುಣ ಸಂಪನ್ನರು ಇರ್ತಾರೆ ಅವ್ರು ಅದನ್ನ ಒಪ್ಕೋತಾರೆ, ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಮಹಾಸಂತರು ಅಥವಾ ಆಚಾರ್ಯರು ಯಾರೆಲ್ಲ ಈ ಮಹಾತ್ಮರು ಏನನ್ನ ಹೇಳ್ತಾರೆ ಅದನ್ನ ಈ ದೈವಿಗುಣ ಸಂಪನ್ನರು ಸ್ವೀಕಾರ ಮಾಡ್ತಾರೆ. ಆದ್ರೆ ಆಸುರಿ ಗುಣ ಸಂಪನ್ನರು ಏನ್ ಮಾಡ್ತಾರೆ, ಧರ್ಮಶಾಸ್ತ್ರಗಳನ್ನ ಅವರು ಅನುಸರಣೆ ಮಾಡೋದಿಲ್ಲ. ಮತ್ತೆ ಅವ್ರೇನ್ ಮಾಡ್ತಾರೆ, ಅವರು ಭಗವಂತನನ್ನೇ ನೇರವಾಗಿ ದ್ವೇಷ ಮಾಡ್ತಾರೆ. ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. ಮನುಷ್ಯ ಸಮಾಜದಲ್ಲಿ ದೇವೋತ್ತಮ ಪರಮ ಪುರುಷನ ಅರಿವಿನ ಸೂತ್ರಗಳ ದ್ವೇಷವೇ ಎಲ್ಲಾ ಪತನಗಳಿಗೆ ಕಾರಣ. ಆಸುರಿ ಗುಣದವರು ಭಗವಂತನನ್ನ ದ್ವೇಷಿಸ್ತಾರೆ. ಮನುಷ್ಯನ ಜೀವನದಲ್ಲಿ ಅದೇ ಮಹಾ ಅಪರಾಧ. ಆದ್ದರಿಂದ ದೇವೋತ್ತಮ ಪರಮ ಪುರುಷನ ಐಹಿಕ ಶಕ್ತಿಯಾದ ಮಾಯೆಯು ಸದಾ ನಮಗೆ ತ್ರಿವಿಧ ಕ್ಲೇಶಗಳ ರೂಪದಲ್ಲಿ ತೊಂದರೆಯನ್ನು ಕೊಡುತ್ತಿರುತ್ತಾಳೆ. ಈ ಐಹಿಕ ಶಕ್ತಿಯು ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆಗಿದೆ. ಮನುಷ್ಯನ ಮುಂದೆ ಪರಮಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವು ಕಡೆಯ ಪಕ್ಷ ಸತ್ವಗುಣಕ್ಕಾದರೂ ಇರಬೇಕು. ಇದೆಲ್ಲ ಬರುವುದಿಲ್ಲ. ರಾಜಸ ಮತ್ತು ತಾಮಸ ಗುಣಗಳವರು ಧರ್ಮಶಾಸ್ತ್ರಗಳನ್ನ ಹಳಿಯುತ್ತಾರೆ. ಇದು ಹೇಳ್ಬೋದು ನೀವು. ಅವ್ರು ಏನ್ ಮಾಡ್ತಾರೆ, ಧರ್ಮಶಾಸ್ತ್ರಗಳನ್ನ ಹೀಯಾಳಿಸ್ತಾರೆ, ಮತ್ತೆ ಸಾಧುವನ್ನ ಹೀಯಾಳಿಸ್ತಾರೆ, ಭಗವಂತನನ್ನು ಕೂಡ ಅವರು ಹೀಯಾಳಿಸ್ತಾರೆ. ಮತ್ತೆ ಗುರುವಿನ ಆದೇಶಗಳು ಅದನ್ನ ಅವ್ರು ಯಾವತ್ತೂ ಅನುಸರಣೆ ಮಾಡೋದಿಲ್ಲ. ಮತ್ತೆ ಧರ್ಮ ಗ್ರಂಥಗಳನ್ನು ಕೂಡ ಅವರು ಅಲಕ್ಷ್ಯ ಮಾಡ್ತಾರೆ. ಭಕ್ತಿ ಸೇವೆ ಮಹಿಮೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಅವ್ರಿಗೆ ಆಕರ್ಷಣೆ ಬರೋದಿಲ್ಲ. ಹೀಗೆ ಅವರು ಮೇಲೆ ಇರುವ ತಮ್ಮದೇ ಮಾರ್ಗವನ್ನ ಸೃಷ್ಟಿ ಮಾಡ್ಕೋತಾರೆ. ಇದು ವ್ಯತ್ಯಾಸ. ಆಸುರಿ ಗುಣದವರು ಮತ್ತೆ ದೈವಿ ಸಂಪನ್ನರ ಬಗ್ಗೆ ಕೊಟ್ಟಿರುವಂತಹ 2 ವ್ಯತ್ಯಾಸಗಳು ನಮಗೆ ಕೊನೆಯ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ ಅನುವಾದದಲ್ಲಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯರು ತಾನು ಕ್ರಮೇಣ ಮೇಲಕ್ಕೆ ಏರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಇದನ್ನ ದೈವಿ ಗುಣ ಸಂಪನ್ನರು ಮಾಡ್ತಾರೆ, ಆದ್ರೆ ಆಸುರಿ ಗುಣ ಸಂಪನ್ನರು ಅದನ್ನ ಯಾವತ್ತೂ ಕೂಡ ಅವರು ಮಾಡೋದಿಲ್ಲ. ಮತ್ತೆ ಅದನ್ನ ಹೀಯಾಳಿಸ್ತಾರೆ.
ಇದು ಆಸುರಿ ಗುಣ ಮತ್ತೆ ನಮ್ಗೆ ಭಾವಾರ್ಥದಲ್ಲಿ ಸಿಗುವಂಥದ್ದು. ಏಳನೇ ಪ್ರಶ್ನೆ, ಶಾಸ್ತ್ರವನ್ನು ಕಡೆಗಣಿಸುವವರ ಭವಿಷ್ಯವೇನು? ಅವ್ರೇನಾಗ್ತಾರೆ? ಶಾಸ್ತ್ರಗಳನ್ನ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ? ಯಾರು ಶಾಸ್ತ್ರ ವಿಧಿಗಳನ್ನು ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ ಅಂತ ಬರ್ಕೊಂಡಿದ್ದೇನೆ ಮಾತಾಜಿ. ಹಾ ಮಾತಾಜಿ, ಈಗ ನೀವು ಆನ್ಸರ್ ಬರೆಯುವಾಗ ಮಾರ್ಕ್ಸ್ ನೋಡಿ ಆನ್ಸರ್ ಬರೀಬೇಕಾಗುತ್ತೆ. ಅಂದ್ರೆ 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಆ ಥರ ಇಲ್ಲ 5 ಮಾರ್ಕ್ಸ್ ಅಂತ ನೋಡ್ಕೊಂಡು, ಮಾರ್ಕ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಅದಕ್ಕೆ ನೀವು ಭಾವಾರ್ಥ ಓದ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಮಾತಾಜಿ ಅದು ಹೆಚ್ಚಾಗಿ 5 ಮಾರ್ಕೆ ಬರುದಲ್ಲ ಮಾತಾಜಿ? ಹಾ ಮಾತಾಜಿ. ನಾನ್ ಬರ್ಕೊಂಡಿರೋದು ಹೇಳೋಣ ಮಾತಾಜಿ. ಹೇಳಿ ಮಾತಾಜಿ. ಅಂದ್ರೆ ಯಾರು ಶಾಸ್ತ್ರವನ್ನು ಕಡೆಗಣಿಸಿ ಮನ ಬಂದಂತೆ ನಡೆದುಕೊಳ್ತಾರೋ ಅವನು ಸಿದ್ಧಿಯನ್ನು ಪಡೆಯಲಾರ, ಸುಖವನ್ನು ಪಡೆಯಲಾರ, ಪರಮಗತಿಯನ್ನು ಕೂಡ ಪಡೆಯಲಾರ. ಅವರ ಭವಿಷ್ಯ ಯಶಸ್ಸು ಕಾಣುವುದಿಲ್ಲ. ಕೆಲಸದಲ್ಲಿ ಸ್ಥಿರತೆ ಇರುವುದಿಲ್ಲ. ಜೀವನದ ಗುರಿ ಅಸ್ಪಷ್ಟ, ಪ್ರಯತ್ನ ಇದ್ದರೂ ಫಲ ಕಡಿಮೆ. ಅವನ ಜೀವನ ದಿಕ್ಕಿಲ್ಲದ ದೋಣಿಯಂತೆ ಆಗಿ ಮನಃಶಾಂತಿ ಕಳೆದುಕೊಳ್ತಾರೆ. ಹೊರಗೆ ನಗು ಒಳಗೆ ಕಳವಳ ಅಂದ್ರೆ ಇರುತ್ತದೆ. ಅವರ ಜನನ ಮರಣ ಮುಂದುವರಿಯುತ್ತದೆ. ಅಂದ್ರೆ ಪಾಪ ಕರ್ಮದಿಂದ ಅಧೋಗತಿ ಹೊಂದುತ್ತಾನೆ. ನರಕ ದ್ವಾರ ಪ್ರಾಪ್ತವಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿ ತಡೆಯಲ್ಪಡುತ್ತದೆ. ಅಂದ್ರೆ ಕೃಷ್ಣನ ಅಂತಿಮ ಸಲಹೆ ಎಂದರೆ ಶಾಸ್ತ್ರವನ್ನು ಕಡೆಗಣಿಸುವವನ ಯಶಸ್ಸು, ಶಾಂತಿ, ಮೋಕ್ಷ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಇಲ್ಲಿ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಭುಪಾದರು. ಏನಂತ ಹೇಳ್ತಾ ಇದ್ರೆ, ಮೇಲೆ ವರ್ಣಿಸಿದಂತೆ ಬೇರೆ ಬೇರೆ ಜಾತಿಗಳಿಗೆ ಮತ್ತೆ ಆಶ್ರಮಗಳಿಗೆ ಶಾಸ್ತ್ರ ವಿಧಿಗಳನ್ನು ಹೇಳಿದೆ. ಅಂದ್ರೆ ಆಯಾ ಧರ್ಮಕ್ಕೆ ಅಂದ್ರೆ ವರ್ಣಕ್ಕೆ ಮತ್ತೆ ಆಶ್ರಮಕ್ಕೆ ತಕ್ಕ ಹಾಗೆ ಶಾಸ್ತ್ರಗಳಲ್ಲಿ ನಾವು ನೋಡಿದೀವಿ ಅವರ ಗುಣಲಕ್ಷಣಗಳು ಏನಿರುತ್ತೆ, ಅವರಿಗೆ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು. ಎಲ್ಲರೂ ಈ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕೆಂದು ನಿರೀಕ್ಷಿಸಿದೆ. ಅಂದ್ರೆ ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಅವರು ಅದನ್ನೆಲ್ಲ ಫಾಲೋ ಮಾಡ್ಲೇಬೇಕು. ಅವನ್ನು ಅನುಸರಿಸದೆ ಮನುಷ್ಯನು ತನ್ನ ಕಾಮ ಕ್ರೋಧ ಲೋಭಗಳಿಗೆ ಅನುಗುಣವಾಗಿ ಮನಸ್ಸೋ ಇಚ್ಛೆ ನಡೆದರೆ ಅವನು ಎಂದೂ ತನ್ನ ಜೀವನದಲ್ಲಿ ಪರಿಪೂರ್ಣನಾಗುವುದಿಲ್ಲ. ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಯಾಕೆ ಇದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಅನುಸರಣೆ ಮಾಡ್ಕೊಂಡು ನೀವು ಪರಿಪೂರ್ಣತೆ ಕಡೆಗೆ ಸಾಗ್ರಿ ಅಂತ. ಅದನ್ನ ಮಾಡಿದಿರ ಇನ್ನು ಅವರ ಒಂದು ದೇಹ ಭಾವನೆಯಲ್ಲಿ ಅವರು ತಮ್ಗೆ ಇಷ್ಟ ಬಂದ ಹಾಗೆ ಜೀವನ ಕ್ರಮ ಮಾಡ್ಕೊಂಡ್ರು ಅಂದ್ರೆ ಪರಿಪೂರ್ಣತೆ ಕಡೆಗೆ ಅವರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯನಿಗೆ ತಾತ್ವಿಕವಾಗಿ ಎಲ್ಲವೂ ತಿಳಿದಿರ್ಬೋದು, ಅಂದ್ರೆ ಫಿಲಾಸಫಿ ಗೊತ್ತಿರ್ಬೋದು, ವೇದಾಂತರ ಅಂದ್ರೆ ವೇದಗಳು ಉಪನಿಷತ್ತುಗಳು ಎಲ್ಲ ಗೊತ್ತಿರ್ಬೋದು. ಆದ್ರೆ ಅವನು ಅವುಗಳನ್ನು ತನ್ನ ಬದುಕಿನಲ್ಲಿ ಅನುಸರಿಸದೇ ಇದ್ದರೆ ಅವನು ನರಾಧಮ ಅಂತ ಕರೀತಾರೆ. ಅಂದ್ರೆ ಅದನ್ನ ಅವನು ಲೈಫಲ್ಲಿ ಫಾಲೋ ಮಾಡ್ದಿರ ಹೋದ್ರೆ ನರಾಧಮ ಆಗ್ತಾನೆ. ಮತ್ತೆ ಮುಂದೆ ಹೇಳ್ತಾರೆ, ಮನುಷ್ಯ ರೂಪದಲ್ಲಿ ಜೀವಿಯು ವಿವೇಚನೆಯಿಂದ ಇರುತ್ತಾನೆ. ತನ್ನ ಬದುಕನ್ನು ಅತ್ಯುನ್ನತ ನೆಲೆಗೆ ಕೊಂಡೊಯ್ಯಲು ನೀಡಿರುವ ನಿಯಮಗಳನ್ನು ಅನುಸರಿಸುತ್ತಾನೆ ಎಂದು ನಿರೀಕ್ಷಿಸಲಾಗುವುದು. ಅಂದ್ರೆ ಪ್ರಾಣಿಗಳಿಗೆ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಮನುಷ್ಯ ಇದನ್ನೆಲ್ಲ ಮಾಡ್ಬೇಕು ಅನ್ನೋದಕ್ಕಾಗಿ ಅವನಿಗೆ ಆ ಜನ್ಮ ಸಿಕ್ಕಿದೆ. ಆದ್ರೆ ಅವನು ಅವುಗಳನ್ನು ಅನುಸರಿಸದೆ ಹೋದರೆ ತನ್ನನ್ನು ತಾನೇ ಕೀಳು ಮಾಡಿಕೊಳ್ಳುತ್ತಾನೆ. ಅದನ್ನ ಆತ್ಮಘಾತುಕಃ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಆತ್ಮಕ್ಕೆ ಸಾವಿಲ್ಲ, ನಾಶ ಇಲ್ಲ, ಆದ್ರೆ ಅದಕ್ಕೆ ಪತನ ಮಾಡ್ತಾ ಇದ್ದಾನೆ ಅಂತ. ಅವನು ನಿಯಮ ನಿಬಂಧನೆಗಳನ್ನು ನೈತಿಕ ತತ್ವಗಳನ್ನು ಅನುಸರಿಸಿಯೂ ಕಟ್ಟಕಡೆಗೆ ಪರಮಪ್ರಭುವನ್ನು ಅರಿಯುವ ಸ್ಥಿತಿಗೆ ಬರದಿದ್ದರೆ, ಅಂದ್ರೆ ಈ ಒಂದು ನಿರಾಕಾರವಾದಿಗಳು ಅವ್ರೇನ್ ಮಾಡ್ತಾರೆ, ಅವರು ಆಧ್ಯಾತ್ಮಿಕವಾದಿಗಳು, ಅವ್ರಿಗೆ ಎಲ್ಲ ತತ್ವಗಳು ಗೊತ್ತಿರುತ್ತೆ, ಉಪನಿಷತ್ತುಗಳು ವೇದಗಳು ಎಲ್ಲ ಗೊತ್ತಿರುತ್ತೆ. ಅದನ್ನ ಅವ್ರು ಆಚರಣೆ ಮಾಡ್ತಾನೂ ಇರ್ತಾರೆ. ಎಲ್ಲಾ ಮಾಡಿನೂ ಕೂಡ ಆದ್ರೆ ದೇವೋತ್ತಮ ಪರಮ ಪುರುಷನಲ್ಲಿ ಅವ್ರಿಗೆ ನಂಬಿಕೆ ಇಲ್ದೇರ ಹೋದ್ರೆ, ಆದ್ರೆ ಕೊನೆಯಲ್ಲಿ ಎಲ್ಲಾ ಮಾಡಿ ಭಗವಂತನನ್ನೇ ಅವರು ಒಪ್ಪದೇ ಹೋದ್ರೆ ಅಂತವರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಯಮ ನಿಬಂಧನೆಗಳನ್ನು ನೈತಿಕ ತತ್ವಗಳನ್ನು ಅನುಸರಿಸಿಯು, ನೈತಿಕ ತತ್ವಗಳು ನಿಯಂತ್ರಕ ತತ್ವಗಳು ಎಲ್ಲವನ್ನ ಅನುಸರಣೆ ಮಾಡ್ತಾನೆ. ಆದ್ರೆ ಪರಮಪ್ರಭುವನ್ನ ಅರಿಯುವ ಸ್ಥಿತಿಗೆ ಬರದೇ ಹೋದರೆ, ದೇವೋತ್ತಮ ಪರಮ ಪುರುಷ ಭಗವಂತ ಕೃಷ್ಣ ಅನ್ನೋದನ್ನ ಅವನು ಸ್ವೀಕಾರ ಮಾಡ್ದಿರ ಹೋದ್ರೆ ಅವರ ಜ್ಞಾನವೆಲ್ಲ ಹಾಳಾಗುತ್ತೆ.
ಅವರು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡರೂ ಭಗವಂತನ ಸೇವೆಯಲ್ಲಿ ನಿರತನಾಗದಿದ್ದರೆ, ಅಂದ್ರೆ ಭಗವಂತನನ್ನು ದೇವತಮ ಪರಮ ಪುರುಷ ಅಂತ ತಿಳಿದಿದ್ದಾನೆ, ತಿಳಿದ ಮೇಲೂ ಕೂಡ ಅವನು ಸೇವೆಯಲ್ಲಿ ನಿರತನಾಗದೇ ಇದ್ರೆ, ಭಗವಂತನ ಸೇವೆ ಮಾಡದೆ ಹೋದ್ರೆ ಅವನ ಪ್ರಯತ್ನಗಳು ಹಾಳಾಗುತ್ತೆ. ಆದ್ದರಿಂದ ಮನುಷ್ಯನು ಕ್ರಮಕ್ರಮೇಣ ಕೃಷ್ಣ ಪ್ರಜ್ಞೆಯ ಮತ್ತು ಭಕ್ತಿ ಸೇವೆಯ ನೆಲೆಗೆ ಏರಬೇಕು. ಆಗ ಮಾತ್ರ ಅವನು ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಮುಟ್ಟಬಲ್ಲ, ಬೇರೆ ರೀತಿಯಲ್ಲಿ ಅಲ್ಲ. ಅಂದ್ರೆ ಇಲ್ಲಿ ಕ್ರಮೇಣ ಹೇಳ್ತಾ ಇದ್ದಾರೆ ಹೇಗೆ ಒಂದು ಪರಿಪೂರ್ಣತೆಯನ್ನು ಸಾಧಿಸುವಂಥದ್ದು. ಮನುಷ್ಯ ಜನ್ಮ ಬಂದಾಗ ನಾವು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿದ್ರೆ ಸಾಲದು, ತಪಸ್ಸನ್ನ ಮಾಡಿದ್ರೆ ಸಾಲದು, ಆ ಜ್ಞಾನವನ್ನ ಬೆಳೆಸ್ಕೋಬೇಕು. ಜ್ಞಾನವನ್ನ ಬೆಳೆಸ್ಕೊಂಡ್ರೆ ಸಾಲದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ದೇವತಮ ಪರಮಪುರುಷನನ್ನ, ಕೃಷ್ಣನನ್ನ, ಭಗವಂತನನ್ನ ಅರ್ಥ ಮಾಡ್ಕೊಂಡಿರ ಹೋದ್ರೆ ಅದು ಕೂಡ ಪರಿಪೂರ್ಣತೆ ಅಲ್ಲ. ಅರ್ಥ ಮಾಡ್ಕೊಂಡ್ಮೇಲೂ ಕೂಡ ಅವನ ಸೇವೆಯಲ್ಲಿ ಜೀವನವನ್ನ ಕಳೀಲಿಲ್ಲ ಅಂತಂದ್ರೆ, ಬದುಕನ್ನ ನಾವು ಅದರಲ್ಲಿ ನಾವು ತೊಡಗಿಸ್ತಿಲ್ಲ ಅಂತಂದ್ರೆ ಆಗ್ಲೂ ಕೂಡ ಅದು ಪರಿಪೂರ್ಣತೆಯ ಹಂತವನ್ನ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಬ್ರಹ್ಮನ್ ಹಂತಕ್ಕೆ ಹೋಗ್ಬಿಟ್ಟು ನಿರಾಕಾರದಲ್ಲಿ ನಂಬಿದ್ರೆ ಅವನಿಗೆ ಮುಕ್ತಿ ಸಿಗಲ್ಲ ಅಂತಲ್ಲ. ಸಿಗಲ್ಲ ಮತ್ತು ಆದ್ರೆ ಅವರು ಭಗವಂತನ ಹತ್ರಕ್ಕೆ ಹೋಗೋದಿಲ್ಲ. ಅಂದ್ರೆ ಅವನು ನಿಯಂತ್ರಕ ತತ್ವ ಫಾಲೋ ಮಾಡ್ತಾನೆ, ಜ್ಞಾನ ಬೆಳೆಸ್ಕೊತಾನೆ, ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ, ಆದ್ರೆ ಕೃಷ್ಣನನ್ನೇ ಅವನು ಒಪ್ಕೊಳ್ಳೋದಿಲ್ಲ, ಅವನನ್ನ ನಿರಾಕಾರ ಅಂತ ತಿಳಿತಾನೆ. ಆಗ್ಲೂ ಕೂಡ ಅವನು ಪರಿಪೂರ್ಣತೆಗೆ ಹೋಗೋದಿಲ್ಲ. ಇನ್ನೂ ಒಬ್ಬ ಇದ್ದಾನೆ, ಅಂದ್ರೆ ಕೃಷ್ಣನನ್ನ ತಿಳಿದಿದ್ದಾನೆ, ಅವನ ಮಹತ್ವವನ್ನ ಗೊತ್ತಾದ್ಮೇಲೆ ಕೂಡ ಅವನ ಸೇವೆಗೆ ಹೋಗೋದಿಲ್ಲ, ಅವನು ಸೇವೆ ಮಾಡೋದಿಲ್ಲ, ಅಂತವನು ಕೂಡ ಪರಿಪೂರ್ಣತೆನ ಸಾಧಿಸೋದಿಲ್ಲ. ಅಂದ್ರೆ ಕ್ರಮೇಣ ನಾವು ಮೇಲೆ ಮೇಲೆ ಹೇರ್ತಾ ಹೋದಷ್ಟು ಆ ಬದುಕಿನ ಹಂತದಲ್ಲಿ ಆದ್ರೂ ಕೊನೆಯಲ್ಲಾದ್ರೂ ಸರಿ ಆ ಒಂದು ಪರಿಪೂರ್ಣತೆಯ ಹಂತವನ್ನ ನಾವು ಮುಟ್ಲಿಲ್ಲ ಅಂತಂದ್ರೆ ಆತ್ಮಘಾತುಕ, ಅಂದ್ರೆ ಅವರ ಆತ್ಮಕ್ಕೆ ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಆತ್ಮಹತ್ಯೆ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ಆತ್ಮಕ್ಕೆ ಪತನವನ್ನ ಮಾಡಿದ್ರು ಅಂತ. ಕಾಮಕಾರತಃ ಎನ್ನುವ ಪದ ಬಹಳ ಮುಖ್ಯವಾದದ್ದು. ನಿಯಮಗಳನ್ನು ತಿಳಿದು ಉಲ್ಲಂಘಿಸುವವನು ಕಾಮದಲ್ಲಿ ಕರ್ಮ ಮಾಡುತ್ತಾನೆ, ಅಂದ್ರೆ ಅವನಿಗೆ ಗೊತ್ತಿದ್ದು ತಪ್ಪು ಮಾಡ್ತಾನೆ ಅಂತ. ಅವನು ಅದನ್ನು ನಿಷೇಧಿಸಿದೆ ಎಂದು ತಿಳಿದಿದ್ದು ಮಾಡುತ್ತಾನೆ. ಇದಕ್ಕೆ ಮನಸ್ಸೋ ಇಚ್ಛೆ ವರ್ತಿಸುವುದು ಎಂದು ಹೆಸರು. ಇಂಥದ್ದನ್ನು ಮಾಡಬೇಕು ಎಂದು ಅವನಿಗೆ ತಿಳಿದಿರುತ್ತದೆ, ಆದರೂ ಮಾಡುವುದಿಲ್ಲ. ಆದ್ದರಿಂದ ಅವನನ್ನು ಮನಸ್ಸೋ ಇಚ್ಛೆ ವರ್ತಿಸುವವನೆಂದು ಕರೆಯುತ್ತಾರೆ. ಇಂತಹ ಮನುಷ್ಯರು ಪರಮಪ್ರಭುವಿನಿಂದ ಖಂಡನೆಗೆ ಒಳಗಾಗುವುದು ನಿಶ್ಚಿತ. ಮನುಷ್ಯ ಜೀವನಕ್ಕೆ ಉದ್ದೇಶಿಸಿರುವ ಪರಿಪೂರ್ಣತೆಯನ್ನು ಇಂಥವರು ಪಡೆಯಲಾರರು. ಮನುಷ್ಯರ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುವುದೇ ಮನುಷ್ಯ ಜನ್ಮದ ವಿಶೇಷ ಉದ್ದೇಶ. ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಇರುವವನು ತನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಲಾರ. ಅವನು ಸುಖದ ನಿಜವಾದ ಹಂತವನ್ನು ತಲುಪಲಾರ. ಅಂದ್ರೆ ಶಾಸ್ತ್ರವಿಧಿಗಳನ್ನ ಉಲ್ಲಂಘಿಸುವವರು ಏನಾಗ್ತಾರೆ ಅಂತಂದ್ರೆ, ಅವರು ಶಾಸ್ತ್ರವಿಧಿಗಳನ್ನ ಉಲ್ಲಂಘಿಸಿದವರು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ, ಸುಖವಾಗಿ ಇರೋದಕ್ಕೆ, ಪರಮಗತಿಯನ್ನ ಪಡೆಯೋದಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ ಅಂತ. ಅದು ಉತ್ತರ, ಅದು ಚಿಕ್ಕದಾಗಿದೆ, ಆದ್ರೆ ಅದಕ್ಕೆ ನೀವು ಇದೆಲ್ಲ ಹೇಳ್ಬೇಕಾಗತ್ತೆ. ಅಂದ್ರೆ ಮನುಷ್ಯ ಜನ್ಮದ ಮಹತ್ವನ ಹೇಳ್ಬೇಕಾಗತ್ತೆ. ಅಲ್ಲಿ ಬರುವಂತಹ ತಪಸ್ಸು ಅವ್ರು ಏನ್ ಮಾಡ್ಬೇಕು, ಅದು ಪ್ರಾಣಿಗಳು ಮಾಡಕ್ಕಾಗಲ್ಲ, ಮನುಷ್ಯರಿಂದ ಮಾತ್ರ ಸಾಧ್ಯ, ಅದನ್ನ ಅವ್ರು ಮಾಡ್ಬೇಕು ಅಂತ ಹೇಳ್ಬೇಕಾಗತ್ತೆ. ಆ ತಪಸ್ಸನ್ನ ಆಚರಣೆ ಮಾಡ್ತಾ ಜ್ಞಾನವನ್ನ ಬೆಳೆಸ್ಕೋಬೇಕು. ಜ್ಞಾನವನ್ನ ಬೆಳೆಸ್ಕೊಂಡ್ಮೇಲೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳುವ ಮೂಲ ಉದ್ದೇಶ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಕೃಷ್ಣನನ್ನ ಅರ್ಥ ಮಾಡ್ಕೊಂಡ್ಮೇಲೆ ಕೂಡ ಅವನ ಸೇವೆಯನ್ನ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಅವನ ಒಂದು ಪರಿಪೂರ್ಣತೆ ಅಥವಾ ಪರಮ ಗುರಿಯನ್ನು ಅವನು ತಲುಪೋದಿಲ್ಲ ಅನ್ನುವಂಥದ್ದನ್ನಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಶಾಸ್ತ್ರ ವಿಧಿಗಳು ನಮ್ಗೆ ಕೊಟ್ಟಿರುವಂತದ್ದು. ಅದನ್ನ ಉಲ್ಲಂಘನೆ ಮಾಡೋದ್ರಿಂದ ಆಗುವಂತಹ ಏನಂತ ಹೇಳ್ತಾರೆ ಪರಿಣಾಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆ 15 ಮತ್ತು 16ನೇ ಅಧ್ಯಾಯಗಳ ನಡುವಿನ ಸಂಬಂಧವನ್ನ ವಿವರಿಸಿ. 15ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ರಿ, 16ನೇ ಅಧ್ಯಾಯದಲ್ಲಿ ಏನಿದೆ, ಅದೆರಡರ ಸಂಬಂಧವನ್ನ ಹೇಳ್ಬೇಕು. ಹರೇ ಕೃಷ್ಣ. ಶಿವಂಗ ಮಾತಾಜಿ ಹೇಳ್ತೀರಾ? ಶಿವಂಗ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನಾನು 15ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಪಂಚದ ಸ್ವರೂಪ ಅಂದ್ರೆ ಕ್ಷರ, ನಾಶವಾಗುವಂತದ್ದು, ಅಕ್ಷರ ಅಂದ್ರೆ ಅವಿನಾಶಿ, ಇವರಿಗಿಂತ ಭಿನ್ನವಾದ ಪುರುಷೋತ್ತಮ ಅಂದ್ರೆ ಪುರುಷೋತ್ತಮನ ಬಗ್ಗೆ ತಿಳಿತಾರೆ. ಪರಮಾತ್ಮನ ಕುರಿತು ವಿವರಿಸುತ್ತಾನೆ. ಅಂದ್ರೆ
ಕುರಿತು ಅವರು ವಿವರಿಸ್ತಾರೆ. ಮತ್ತೆ ಆಲದ ಮರದ ರೂಪಕ, ಅದ್ರೊಳಗೆ ದೇಹ ಅಕ್ಷರ ಮತ್ತೆ ಮನಸ್ಸು ಜೀವ ಅಕ್ಷರ, ಅಂದ್ರೆ ಇದ್ರದ ಪ್ರಬಲತೆ, ಇದ್ರ ಬಗ್ಗೆ ಅವರು ಅಂದ್ರೆ ನಾವು ಏನ್ ಮಾಡೋದು ನಿರ್ಲಿಪ್ತತೆ, ಅಂದ್ರೆ ಅಸಂಗ ಶಾಸ್ತ್ರ ಏನು ಎರಡನೇ ಚಿತ್ತು, ಅಂದ್ರೆ ಅದು ನಾವು ನಿರ್ಲಿಪ್ತವಾಗಿ ಅದನ್ನ ಇದು ಮಾಡ್ಬೇಕು, ಅಂದ್ರೆ ಅದನ್ನ ಅಂದ್ರೆ ಇಂದ್ರಿಯ ಇದ್ರನ್ನ ನಾವು ನಿಗ್ರಹಿಸಬೇಕು ಅಂತ, ನಿರಾಸಕ್ತಿ ತೋರಿಸ್ಕೊಂಡು ಶರಣಾಗತಿಯ ಭಾವನೆಯಿಂದ ಆ ಭಗವದ್ಧಾಮಕ್ಕೆ ಹೇಗೆ ಹೋಗುವಂತದ್ದು ಹೇಳುವಂತದ್ದನ್ನ ವಿವರಿಸ್ತಾರೆ ಮಾತಾಜಿ. ಅಂದ್ರೆ ಪರಮಾತ್ಮನ ಕುರಿತು ಮೋಕ್ಷ ಪಡೆದು ಜ್ಞಾನವನ್ನ ಪಡೆಯುವಂತದ್ದು ಅದ್ರ ಬಗ್ಗೆ ಹೇಳಿದ್ದಾರೆ. 16ನೇ ಅಧ್ಯಾಯದಲ್ಲಿ ದೈವಿ ಗುಣ ಬಗ್ಗೆ, ಅಂದ್ರೆ ಅಭಯ, ಸತ್ವ, ಧ್ಯಾನ, ಇಂದ್ರಿಯ ನಿಗ್ರಹ ಇದ್ರ ಬಗ್ಗೆ ಹೇಳಿದ್ರೆ, ಮತ್ತೆ ಅಸುರಿ ಗುಣದಲ್ಲಿ ಅಹಂಕಾರ, ಕಾಮ, ದರ್ಪ, ಕ್ರೋಧ, ಕ್ರೂರತೆ, ಅಜ್ಞಾನ ಇವುಗಳ ನಡುವಿನ ವ್ಯತ್ಯಾಸವನ್ನ ಅವರು ಹೇಳಿದ್ದಾರೆ. ಮತ್ತೆ ಸತ್ವಗುಣಗಳಲ್ಲಿ ಯಾರು ಗುಣಗಳನ್ನ ಅಳವಡಿಸ್ಕೊಳ್ತಾರೋ, ಅಂದ್ರೆ ದೈವಿ ಗುಣಗಳನ್ನ ಅಳವಡಿಸ್ಕೊಳ್ತಾರೋ ಅವರು ಮೋಕ್ಷ ಅಂದ್ರೆ ಉರ್ವಲೋಕ ಅವರು ಪಡೆಯುತ್ತಾರೆ. ಹಾಗೆ ಅಸುರಿ ಗುಣಗಳನ್ನು ಯಾರು ಅಳವಡಿಸ್ಕೊಳ್ತಾರೋ, ರಜೋತ್ತಮ ಗುಣಗಳನ್ನ ಅವರು ಬಂಧನಕ್ಕೆ ಸಿಲುಕ್ತಾರೆ ಅಂತ ಬರ್ಕೊಂಡಿದ್ದೇನೆ. ಮತ್ತೆ ದೈವಿ ಗುಣಗಳನ್ನ ಗುರುತಿಸಿ ಯಾರು ಗುರುತಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು, ಅಂದ್ರೆ ಅದನ್ನ ಅಳವಡಿಸ್ಕೊಳ್ತಾರೋ ಅವರಿಗೆ ಸದ್ಗುಣಗಳನ್ನ ಅವರು ಪಡೆದು ಅವರ ಗುರಿಯನ್ನ ಅವರು ತಲುಪಬಹುದು ಅಂತ ಬರ್ಕೊಂಡಿದ್ದೇನೆ. ಉಳ್ದವ್ರು ಯಾರಾದ್ರೂ ಟ್ರೈ ಮಾಡ್ತೀರಾ? ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಹಾ ಮಾತಾಜಿ, ಬರ್ಕೊಂಡಿದ್ದು ಮಾತಾಜಿ ಹೇಳ್ತಿದ್ದೀನಿ. 15ನೇ ಅಧ್ಯಾಯದಲ್ಲಿ ಈ ಐಹಿಕ ಜಗತ್ತೆಂಬ ಅಶ್ವತ್ಥ ವೃಕ್ಷವನ್ನು ವಿವರಿಸಿದೆ. ಇವುಗಳಲ್ಲಿ ಕೆಲವು ಶುಭವಾದವು ಮತ್ತು ಕೆಲವು ಅಶುಭವಾದವು. ವೇದಗಳ ವಿಧಿಗಳಿಗೆ ಅನುಗುಣವಾಗಿ ಸತ್ವಗುಣದ ಕರ್ಮಗಳು ಮುಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಶುಭಕರವು ಎಂದು ಪರಿಗಣಿಸಲಾಗಿದೆ. ಇಂತಹ ಕರ್ಮಗಳಿಗೆ ದೈವಿ ಪ್ರಕೃತಿ ಎಂದು ಹೆಸರು. ಈ ದಿವ್ಯ ಸ್ವಭಾವದಲ್ಲಿರುವವರು ಪ್ರಗತಿಯನ್ನು ಸಾಧಿಸುತ್ತಾರೆ. ಆದರೆ ರಾಜಸ ತಾಮಸ ಗುಣಗಳಲ್ಲಿ ಕರ್ಮ ಮಾಡುವವರಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ. ಅವರು ಐಹಿಕ ಜಗತ್ತಿನಲ್ಲಿ ಮನುಷ್ಯರಾಗಿ, ಪ್ರಾಣಿ ವರ್ಗಗಳಲ್ಲಿ ಅಥವಾ ಇನ್ನೂ ಕೆಳಮಟ್ಟದ ಜೀವಿಗಳಾಗಿ ಇಳಿಯಬೇಕಾಗುತ್ತದೆ. 16ನೇ ಅಧ್ಯಾಯದಲ್ಲಿ ದಿವ್ಯ ಸ್ವಭಾವ ಮತ್ತು ಅದರ ಅನುಷಂಗಿಕ ಗುಣಗಳನ್ನು, ಅಸುರಿ ಸ್ವಭಾವ ಮತ್ತು ಅದರ ಗುಣಗಳನ್ನು ಪ್ರಭುವು ವಿವರಿಸುತ್ತಾನೆ. ಈ ಗುಣಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಅವನು ವಿವರಿಸುತ್ತಾನೆ. ಶಾಸ್ತ್ರದಲ್ಲಿ ವಿಧಿಸಿರುವ ತತ್ವಗಳನ್ನು ಪಾಲಿಸದಿರುವವನಿಗೆ ಅಸುರ ಎಂದು ಹೆಸರು. ಶಾಸ್ತ್ರ ವಿಧಿಗಳನ್ನು ನಿಷ್ಠೆಯಿಂದ ಪಾಲಿಸುವವನಿಗೆ ದೇವ ಎಂದು ಹೆಸರು ಎಂದು 16ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಮಾತಾಜಿ. ಇಷ್ಟು ಬರ್ಕೊಂಡಿದೆ ಮಾತಾಜಿ. ಹಾ ಪ್ರಭುಜಿ. ಅಂದ್ರೆ ನಾವು ಅದು ಕ್ಲಾಸ್ ಮಾಡುವಾಗ ಅಲ್ಲಿ ಕೊಡ್ತಾರೆ ಅಲ್ವಾ, 14, 15, 16 ಈ ಅಧ್ಯಾಯಗಳು ಹೇಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ ಅಂತ. ಅಂದ್ರೆ ನಾವು ನೋಡ್ತೀವಿ ಅದರಲ್ಲಿ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ಏನಂತ ಹೇಳ್ತಾರೆ, ಅಶ್ವತ್ಥ ವೃಕ್ಷದ ಒಂದು ಸಾದೃಶ್ಯವನ್ನು ಕೊಡ್ತಾರೆ. ಅಲ್ಲಿ ಹೇಳ್ತಾರೆ ಮೇಲ್ಮುಖ ಬೇರುಗಳು ಇದೆ, ಮೇಲ್ಮುಖ ಬೇರುಗಳು ಇರುವಂತಹ ಅದೇನನ್ನ ಸೂಚಿಸುತ್ತೆ ಅಂತಂದ್ರೆ ನಾವು ಮಾಡುವಂತಹ ಪುಣ್ಯಕರ್ಮಗಳು. ಆ ಪುಣ್ಯಕರ್ಮಗಳನ್ನ ಯಾರು ಮಾಡ್ತಾರೆ? ಸತ್ವಗುಣದಲ್ಲಿ ಇರುವಂತವ್ರು ಮಾಡ್ತಾರೆ. ಸತ್ವಗುಣದಲ್ಲಿ ಇರುವಂತವ್ರು 16ನೇ ಅಧ್ಯಾಯಕ್ಕೆ ಹೋಲಿಸಿ ನೋಡಿದಾಗ ಅವರು ಶಾಸ್ತ್ರ ವಿಧಿಗಳನ್ನ ಅನುಸರಣೆ ಮಾಡುವಂತಹ ದೈವಿ ಗುಣ ಸಂಪನ್ನರಾಗಿರ್ತಾರೆ. ಅಂತವರು ಊರ್ಧ್ವ ಲೋಕಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಅಶ್ವತ್ಥ ವೃಕ್ಷದ ಕೆಳಮುಖ ಬೇರುಗಳು ಅವು ಸೂಚಿಸುವಂತದ್ದು ಯಾರು ಪಾಪಕರ್ಮಗಳನ್ನ ಮಾಡ್ತಾರೆ, ವಿಕರ್ಮವನ್ನ ಮಾಡ್ತಾರೆ. ಯಾರು ಆ ತರ ವಿಕರ್ಮಗಳನ್ನ ಅಥವಾ ಪಾಪಕರ್ಮಗಳನ್ನ ಮಾಡ್ತಾರೆ ಅಂದ್ರೆ ಅವರು ಹೆಚ್ಚಾಗಿ ರಜೋಗುಣ ಅಥವಾ ತಮೋ ಗುಣಗಳಲ್ಲಿ ಇರುವಂತವ್ರಾಗಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ? ಆಸುರಿ ಗುಣ ಸಂಪನ್ನರಾಗಿರ್ತಾರೆ. ಈಗ ನಾವು ಆಗ್ಲೇ ನೋಡಿದ್ವಿ ಆಸುರಿ ಗುಣ ಸಂಪನ್ನರ ಬಗ್ಗೆ. ಅವ್ರೇನ್ ಮಾಡ್ತಾರೆ? ಅವರು ಅವರದೇ ಆದಂತಹ ಒಂದು ದೇಹ ಭಾವನೆಯಲ್ಲಿ ಅವರು ತಮ್ಮನ್ನೇ ತಾವು ಜೀವನ ಪರ್ಯಂತ ತಮಗಾಗಿ ತಮ್ಮ ಇಚ್ಛೆ, ಆಸೆ, ಕಾಮಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ಮನಸ್ಸು ಇಚ್ಛೆ ವರ್ತಿಸ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಶಾಸ್ತ್ರಗಳಾಗ್ಲಿ ಅಥವಾ ಈ ಸತ್ಯ, ನಿಜವಾದ ಬದುಕಿನ ಸತ್ಯಗಳಲ್ಲಿ ಯಾವುದೇ ಒಂದು ಅವರಿಗೆ ಆಕರ್ಷಣೆ ಅನ್ನುವಂಥದ್ದಾಗ್ಲಿ, ಅದರಲ್ಲಿ ಯಾವುದೇ ಒಂದು ಅವ್ರಿಗೆ ಏನಂತ ಹೇಳ್ತಾರೆ, ಅದನ್ನ ತಿಳ್ಕೋಬೇಕು ಅನ್ನುವಂಥ ಕುತೂಹಲ ಕೂಡ ಅವರಲ್ಲಿ ಇರೋದಿಲ್ಲ. ಅಂದ್ರೆ ಕಣ್ಣಿಗೆ ಕಾಣುವ ಹಾಗೆ ಕಣ್ಣೆದುರುಗಡೆ ಇದ್ರೂ ಕೂಡ ಸತ್ಯ ಅನ್ನುವಂಥದ್ದು ಅವ್ರು ಅದನ್ನ ನಿರ್ಲಕ್ಷಿಸ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಎಲ್ಲ ಬೇಡದ ಕೆಲಸಗಳನ್ನ, ಕಾಮ್ಯಕರ್ಮಗಳನ್ನ ಮಾಡ್ತಾರೆ. ಕೊನೆಗೆ ಅವರು ಕೆಳಮುಖ ಬೇರುಗಳು ಹೇಗೆ ಅದು ನಮ್ಮನ್ನ ಅಧೋಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ, ಹಾಗೆ ಅವರೆಲ್ಲರೂ ಕೂಡ ಆಸುರಿ ಗುಣ ಸಂಪನ್ನರಾಗಿ ನರಕ ಲೋಕಗಳಿಗೆ ಹೋಗುವಂತೆ ಆಗುತ್ತೆ. ಈ ಎರಡು ಸಂಬಂಧ, ಈ ರೀತಿಯ 2 ಅಧ್ಯಾಯಗಳಲ್ಲಿ ಬರುವ ವಿಷಯಗಳನ್ನ
ನೀವು ಕ್ಲಬ್ ಮಾಡಿ ಅದಕ್ಕೆ ಹೇಗೆ ಇಂಟರ್ಲಿಂಕ್ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗತ್ತೆ. ದೈವಿ ಗುಣ ಸಂಪನ್ನರು ಅಂತಂದ್ರೆ ಶಾಸ್ತ್ರಗಳನ್ನ ಆಚರಣೆ ಮಾಡುವಂತವ್ರು, ಶಾಸ್ತ್ರ ವಿಧಿಗಳನ್ನ ಅನುಸರಣೆ ಮಾಡುವಂತವ್ರು, ಭಗವಂತನ ಆದೇಶಗಳನ್ನ ಅನುಸರಣೆ ಮಾಡುವಂತವ್ರು. ಯಾರು ಆಸುರಿ ಗುಣ ಸಂಪನ್ನರು ಇರ್ತಾರೆ ಅವರು ಅದನ್ನ ಉಲ್ಲಂಘನೆ ಮಾಡ್ತಾರೆ ಅನ್ನುವಂಥದ್ದು. ಸೊ 17ನೇ ಅಧ್ಯಾಯಕ್ಕೆ ಹೋಗೋಣವಾ? ಶ್ರೀ ಕೃಷ್ಣ. ಹಾ ಮಾತಾಜಿ. ಹದಿನೇಳನೇ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಏನದು? 3 ವಿಧದ ನಂಬಿಕೆಗಳನ್ನ ಹೆಸರಿಸಿ. ಅಂದ್ರೆ ನಂಬಿಕೆಗಳು ಅಂದ್ರೆ ಶ್ರದ್ಧೆ, 3 ವಿಧದ ಶ್ರದ್ಧೆಗಳು ಯಾವುದೆಲ್ಲ 3 ವಿಧದ ಶ್ರದ್ಧೆಗಳು ಅಂತ. ಸಾತ್ವಿಕ, ರಾಜಸಿಕ, ತಾಮಸಿಕ. ನೀವು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. 5 ಮಾರ್ಕ್ಸ್ಗೆ ಎಲ್ಲ ಬರೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದ್ರೆ ನೀವು ಒಂಚೂರು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 3 ವಿಧದ ನಂಬಿಕೆಗಳಂದ್ರೆ ಸಾತ್ವಿಕ ಗುಣದಿಂದ ನಂಬಿಕೆ, ತಾಮಸ ರಾಜಸ ಗುಣದವರ ನಂಬಿಕೆ ಇಟ್ಟವರು, ದೇವತೆಗಳಲ್ಲಿ ನಂಬಿಕೆ ಇಟ್ಟವರು ಸಾತ್ವಿಕ ಗುಣದವರು, ರಾಕ್ಷಸರಲ್ಲಿ ನಂಬಿಕೆ ಇಟ್ಟು ಪೂಜಿಸುವವರು ರಾಜಸ ಗುಣದವರು, ಭೂತ ಪ್ರೇತಗಳಲ್ಲಿ ನಂಬಿಕೆ ಇಟ್ಟವರು ತಾಮಸ ಗುಣದವರು. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ತಿಳಿದಿದ್ದಾರೆ, ಆದರೆ ಸೋಮಾರಿತನದಿಂದ ಅಥವಾ ಜಡತ್ವದಿಂದ ಆ ನಿಯಮ ನಿಬಂಧನೆಗಳನ್ನ ಅನುಸರಣೆ ಮಾಡುವುದನ್ನ ಬಿಟ್ಟವರು ಐಹಿಕ ಪ್ರಕೃತಿ ಗುಣಗಳ ಅಧೀನರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರೋ ಅವರೆಲ್ಲ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಒಂದು ವಿಶಿಷ್ಟವಾದ ಸ್ವಭಾವವನ್ನ ಪಡೀತಾರೆ. ಪ್ರಕೃತಿಯ ಬೇರೆ ಬೇರೆ ಗುಣಗಳೊಡನೆ ಜೀವಿಯ ಸಹಯೋಗ ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಜೀವಿಯು ಐಹಿಕ ಪ್ರಕೃತಿ ಸಂಪರ್ಕವನ್ನು ಪಡೆದಿರುವುದರಿಂದ ಐಹಿಕ ಗುಣಗಳೊಂದಿಗೆ ಅವನ ಸಹಯೋಗಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ರೀತಿಯ ಮನೋಧರ್ಮವನ್ನ ಪಡೆಯುತ್ತಾನೆ. ಆದರೆ ಸದ್ಗುರುವಿನ ಸಹವಾಸವನ್ನು ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಈ ಸ್ವಭಾವವನ್ನು ಬದಲಾಯಿಸಬಹುದು. ಕ್ರಮೇಣ ಮನುಷ್ಯರು ತನ್ನ ಸ್ವಭಾವವನ್ನು ತಾಮಸದಿಂದ ಸಾತ್ವಿಕಕ್ಕೆ ಅಥವಾ ರಾಜಸದಿಂದ ಸಾತ್ವಿಕಕ್ಕೆ ಮಾರ್ಪಾಡು ಮಾಡಿಕೊಳ್ಳಬಹುದು. ಇದರ ನಿರ್ಣಯ ಎಂದರೆ ನಿರ್ದಿಷ್ಟ ಪ್ರಕೃತಿ ಗುಣದಲ್ಲಿ ಕುರುಡು ಶ್ರದ್ಧೆಯು ಮನುಷ್ಯನಿಗೆ ಪರಿಪೂರ್ಣತೆಯ ಹಂತವನ್ನು ತಲುಪಲು ನೆರವಾಗಲಾರದು. ಮನುಷ್ಯನ ವಿಷಯಗಳನ್ನು ವಿವೇಚನೆ ಇಲ್ಲದೆ ಸದ್ಗುರುವಿನ ಸಹವಾಸದಲ್ಲಿ ಪರಿಶೀಲಿಸಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮವಾದ ಗುಣಕ್ಕೆ ಏರಿಸಿಕೊಳ್ಳಬಹುದು. ಇದು ಉತ್ತರ ಆಗೋದಿಲ್ಲ. ಮಾತಾಜಿ ಹೇಳಿದ ಹಾಗೆ ಸಾತ್ವಿಕ ಗುಣದ ವ್ಯಕ್ತಿಯ ಶ್ರದ್ಧೆ ಅನ್ನುವಂಥದ್ದು ಅದು ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು, ದೇವತೆಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಅವರು ತಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ಯಾಗ, ಯಜ್ಞ, ತಪಸ್ಸು ಅಥವಾ ದಾನಗಳನ್ನ ಮಾಡುವಂಥದ್ದು. ಇದನ್ನ ಮಾಡುವಂಥದ್ದನ್ನೇ ಇಲ್ಲಿ ಸಾತ್ವಿಕ ಶ್ರದ್ಧೆ ಅಂತ ಕರಿತೀವಿ. ರಾಜಸ ಶ್ರದ್ಧೆ ಅಂತಂದ್ರೆ ಇಲ್ಲಿ ರಾಕ್ಷಸರನ್ನ ಅಂತಂದ್ರೆ ಏನಂತ ಹೇಳ್ತಾರೆ ಪ್ರಭುಪಾದರು, ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಯಾರೋ ಒಂದು ತುಂಬಾ ಏನಂತ ಹೇಳ್ತಾರೆ ಕೀರ್ತಿಯನ್ನ ಪಡೆದಂಥವ್ರು, ಅಂದ್ರೆ ಫೇಮಸ್ ಆದಂಥವ್ರು, ಫಿಲಮ್ ಸ್ಟಾರ್ಗಳು. ಕೆಲವೊಬ್ರು ನಾವು ನೋಡ್ತೀವಿ ಅವರ ರೂಮ್ಗಳಲ್ಲಿ ಅವರ ಫೋಟೋಗಳನ್ನ ಎಲ್ಲೆಲ್ಲೋ ಅಂಟಿಸ್ಕೊಂಡಿರ್ತಾರೆ. ಅವರೇ ಅವ್ರಿಗೆ ಏನಂತ ಹೇಳ್ತಾರೆ ಸ್ಫೂರ್ತಿ ಅಂತ ಅನ್ನೋ ರೀತಿಯಲ್ಲಿ. ಆ ರೀತಿ ಅವರ ಬಗ್ಗೆನೇ ಹೆಚ್ಚು ಅಂದ್ರೆ ಅವರದೇ ಹೇರ್ ಸ್ಟೈಲ್ ಮಾಡೋದು, ಅವರದೇ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಅವರನ್ನೇ ತಮ್ಮ ಬದುಕಿನಲ್ಲಿ ದೊಡ್ಡ ಏನಂತ ಹೇಳ್ತಾರೆ ಸ್ಫೂರ್ತಿ ಕೊಡುವಂತ ವ್ಯಕ್ತಿ ಅಂತ ತಿಳಿಯುವಂಥದ್ದು. ಇದೆಲ್ಲ ಕೂಡ ರಜೋಗುಣದ್ದು. ತಾಮಸ ಗುಣದ್ದು ಅಂತ ಹೇಳಿದಾಗ ಅಥರ್ವಣ ಅಂತ ಹೇಳ್ತಾರೆ. ಅಂದ್ರೆ ಮಾಟ ಮಂತ್ರ ಮಾಡುವಂಥದ್ದು, ಭೂತ ಪ್ರೇತಗಳನ್ನ ಆರಾಧನೆ ಮಾಡುವಂಥದ್ದು, ರಾತ್ರಿಯಲ್ಲಿ ಅವರಿಗೆ ಅದಕ್ಕೆ ಭೂತ ಪ್ರೇತಗಳಿಗೆ ತಕ್ಕಂತಹ ಬಲಿಗಳನ್ನ ಕೊಡುವಂಥದ್ದು, ಇದನ್ನೆಲ್ಲ ಇಲ್ಲಿ ತಾಮಸ ಗುಣದ ಶ್ರದ್ಧೆ ಅಂತ ಕರೀತಾರೆ. ಇದನ್ನೇ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಎರಡನೇದು ಆಹಾರವನ್ನು ಸಾತ್ವಿಕ ಕ್ರಮದಲ್ಲಿ ತಿನ್ನುವುದರಿಂದ ಆಗುವ 6 ಫಲಿತಾಂಶಗಳನ್ನು ಪಟ್ಟಿ ಮಾಡಿ. ಸತ್ವಗುಣದ ಆಹಾರದ ಪರಿಣಾಮಗಳೇನಾಗುತ್ತೆ ಅಂತ, ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭು.
ಮಾತಾಜಿ ಇಲ್ಲಿ ಸಾತ್ವಿಕ ಆಹಾರ ತಗೊಳ್ಳೋದ್ರಿಂದ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತೆ ಶುದ್ಧತೆ, ಮನಸ್ಸು ಮತ್ತು ಅಸ್ತಿತ್ವದ ಶುದ್ಧೀಕರಣವಾಗುತ್ತದೆ. ಬಲ, ದೈಹಿಕ ಶಕ್ತಿ ಮತ್ತು ಶಕ್ತಿ ವರ್ಧನೆ ಆಗುತ್ತದೆ. ಮತ್ತೆ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮತ್ತೆ ಸಂತೋಷ, ಮನಸ್ಸಿನಲ್ಲಿ ಸಂತೋಷ ಮತ್ತು ಪ್ರಸನ್ನತೆ ಬರುತ್ತದೆ. ಮತ್ತೆ ತೃಪ್ತಿ, ಮಾನಸಿಕ ನೆಮ್ಮದಿ ಮತ್ತು ತೃಪ್ತಿಯ ಭಾವನೆ ಬರುತ್ತದೆ ಮಾತಾಜಿ ಸಾತ್ವಿಕ ಆಹಾರ ತಗೊಳ್ಳೋದ್ರಿಂದ ಮಾತಾಜಿ. ಹಾ ಪ್ರಭುಜಿ, ಇದರಲ್ಲಿ ನೀವು ಸ್ವಲ್ಪ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಒಂಚೂರು ಜಾಸ್ತಿ ಸ್ವಲ್ಪ ಇನ್ನೊಂದು 2-3 ಸೆಂಟೆನ್ಸ್ ಸೇರಿಸಿ ಬರೆದ್ರೆ ಆಗತ್ತೆ. ಹಾ ಮಾತಾಜಿ. ಮೂರನೇದು ದೇಹದ ತಪಸ್ಸು ಯಾವ 8 ವಸ್ತುಗಳನ್ನು ಒಳಗೊಂಡಿದೆ? ಆಸ್ಟೆರಿಟಿ ಆಫ್ ಬಾಡಿ ಕನ್ಸಿಸ್ಟ್ ಆಫ್ ವಾಟ್ 8 ಐಟಮ್ಸ್? 14ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 8 ವಸ್ತುಗಳಂದ್ರೆ ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಅಂತ ಬರ್ತಾನೆ. ಮಾತಾಜಿ ಅಲ್ಲಿ ಭಾವಾರ್ಥದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಭುಪಾದ್ ಕೀಜೆ, ಭಗವಂತನು ಇಲ್ಲಿ ವಿವಿಧ ರೀತಿಗಳಲ್ಲಿ ವ್ರತ ಮತ್ತು ತಪಸ್ಸುಗಳನ್ನು ವಿವರಿಸುತ್ತಾನೆ. ಮೊದಲು ಅವನು ದೇಹವು ಆಚರಿಸುವ ವ್ರತ ತಪಸ್ಸುಗಳನ್ನು ವಿವರಿಸುತ್ತಾನೆ. ದೇವರಿಗೆ, ದೇವತೆಗಳಿಗೆ, ಪರಿಪೂರ್ಣರು ಅರ್ಹರು ಆದ ಬ್ರಾಹ್ಮಣರಿಗೆ, ಗುರುವಿಗೆ, ತಂದೆ ತಾಯಿಯಂತಹ ಹಿರಿಯರಿಗೆ ಮತ್ತು ವೇದಗಳ ಜ್ಞಾನವಿರುವ ವ್ಯಕ್ತಿಗೆ ಗೌರವವನ್ನ ತೋರಿಸಬೇಕು ಅಥವಾ ತೋರಿಸಲು ಕಲಿಯಬೇಕು. ಅವರನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸಬೇಕು. ತನ್ನನ್ನು ಹೊರಗಡೆಯೂ ಒಳಗಡೆಯೂ ಶುದ್ಧಿ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಡತೆಯಲ್ಲಿ ಸರಳವಾಗಿ ಇರುವುದನ್ನು ಕಲಿಯಬೇಕು. ಧರ್ಮಗ್ರಂಥಗಳ ಆದೇಶವಿಲ್ಲದ ಏನನ್ನೂ ಮಾಡಬಾರದು. ವೈವಾಹಿಕ ಜೀವನದ ಹೊರಗೆ ಲೈಂಗಿಕ ರತಿಯನ್ನು ಮಾಡಬಾರದು. ಏಕೆಂದರೆ ಧರ್ಮಗ್ರಂಥವು ಮದುವೆಯಲ್ಲಿ ಮಾತ್ರವೇ ಲೈಂಗಿಕ ರತಿಗೆ ಅನುಮತಿ ಕೊಡುತ್ತದೆ, ಬೇರೆ ರೀತಿಯಲ್ಲಿ ಅಲ್ಲ. ಇದಕ್ಕೆ ಬ್ರಹ್ಮಚರ್ಯ ಎಂದು ಹೆಸರು. ದೇಹದ ಮಟ್ಟಿಗೆ ಇವು ವ್ರತ ತಪಸ್ಸುಗಳು. ಇಲ್ಲಿ ಸಿಗುತ್ತೆ ಭಾವಾರ್ಥದಲ್ಲಿ. ಅದನ್ನ ನೀವು ಜಸ್ಟ್ ಅನುವಾದ ಬೈಹಾರ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಆ ಪಾಯಿಂಟ್ಸ್ ನ ಒಂದೊಂದು ಪಾಯಿಂಟ್ಸ್ಗೂ ಒಂದೊಂದು ಸೆಂಟೆನ್ಸ್ ಆಗೋ ತರ ನೀವು ಓನಾಗಿ ಬರೀಬಹುದು. ಸ್ವಾಧ್ಯಾಯ ಅಭ್ಯಾಸವನ್ನು ಕನ್ನಡ ಅರ್ಥವನ್ನು ನೀಡಿ. 15ನೇ ಶ್ಲೋಕ 4ನೇ ಪ್ರಶ್ನೆ. ಸ್ವಾಧ್ಯಾಯ ಪದದ ಕನ್ನಡ ಅರ್ಥ. ವೇದಾಧ್ಯಯನವನ್ನ ಸ್ವಾಧ್ಯಾಯ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಎಷ್ಟನೇ ಅಧ್ಯಾಯ ಮಾತಾಜಿ? 17ನೇ ಅಧ್ಯಾಯ ಮಾತಾಜಿ. 15ನೇ ಅಧ್ಯಾಯ 4ನೇ ಶ್ಲೋಕ ಅಲ್ಲ, 4 ಅಲ್ಲ ಮಾತಾಜಿ, 15ನೇ ಶ್ಲೋಕ. ಹಾ ಪ್ರಶ್ನೆ 4ನೇದು ಮಾತಾಜಿ. ಕ್ವಶನ್ ನಂಬರ್ 4, 17ನೇ ಅಧ್ಯಾಯ. ಅದರ ಆನ್ಸರ್ ಇರೋದು ನಿಮ್ಗೆ ಸಿಗೋದು 15ನೇ ಶ್ಲೋಕದಲ್ಲಿ. ಸ್ವಾಧ್ಯಾಯ ಅಭ್ಯಾಸವನ್ನು ಕನ್ನಡ ಅರ್ಥ ಹೇಳಿ ಅಂತ ಇದ್ದಾರೆ. ಸ್ವಾಧ್ಯಾಯ ಅಭ್ಯಾಸನ ಅಂತಂದ್ರೆ ವೇದಗಳನ್ನ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವಂಥದ್ದು. ಪ್ರತಿದಿನ ಭಗವದ್ಗೀತೆ ಭಾಗವತಗಳನ್ನ ಓದುವಂಥದ್ದು, ಅದನ್ನೇ ಸ್ವಾಧ್ಯಾಯ ಅಭ್ಯಾಸನ ಅಂತ ಹೇಳ್ತಾ ಇದ್ದಾರೆ. ಐದನೇ ಪ್ರಶ್ನೆ, ಒಳ್ಳೆ ಅಂದ್ರೆ ಸತ್ವಗುಣದಲ್ಲಿ ಸಾತ್ವಿಕ ದಾನದ 4 ಲಕ್ಷಣಗಳನ್ನ ಪಟ್ಟಿ ಮಾಡಿ. ಸಾತ್ವಿಕ ದಾನದ 4 ಲಕ್ಷಣಗಳು. ಶ್ಲೋಕ 20 ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಯೋಗ್ಯ ವ್ಯಕ್ತಿಗೆ ನೀಡಲಾಗುವ ದಾನ ಮಾತಾಜಿ. ಹಾ ಪ್ರಭುಜಿ. ಸರಿಯಾದ ಸಮಯದಲ್ಲಿ ನೀಡುವಂತ ದಾನ, ಮತ್ತೆ ಫಲಾಪೇಕ್ಷೆ ಇಲ್ಲದೆ ಮಾಡುವ ದಾನ, ಇನ್ನೊಂದು ಕರ್ತವ್ಯ ಭಾವ ತ್ಯಜಿಸಿ ಮಾಡಲಾಗುವ ದಾನ. ಕರ್ತವ್ಯ ಭಾವ ತ್ಯಜಿಸಿ ಅಲ್ಲ ಪ್ರಭುಜಿ, ಕರ್ತವ್ಯ ಅಂತ ತಿಳಿದು ಮಾಡುವಂತ ದಾನ. ಅಂದ್ರೆ ನಾನು ದಾನ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳ್ಕೊಂಡು ಕರ್ತವ್ಯ ಅಂತ ತಿಳಿದು ಮಾಡುವಂತ ಕರ್ತೃತ್ವ ಭಾವ, ಕರ್ತವ್ಯ ಅಲ್ಲ ಕರ್ತೃತ್ವ ಭಾವ ಮಾತಾಜಿ.
ಹಾ ಮಾತಾಡ್ಸಿ. ನಾನು Okay, ಮಾಡಿದ್ದೀನಿ ಅಂತ ಹೇಳಿ ಭಾವ ತ್ಯಜಿಸ್ಬಿಟ್ಟು ಮಾಡುವಂತದ್ದು, ಅಹಂ ಇಲ್ಲದೆ ಮಾಡುವಂತದ್ದು ಅಂತ. ಕರ್ತೃತ್ವ ಮಾತಾಜಿ ಮಿಶ್ರ ಆಗಿದೆ ನಂದು. ಭಾವಾರ್ಥದಲ್ಲಿ ಪ್ರಭುಪಾದ್ ಕಿ ಜೈ. ಪ್ರಭುಪಾದ್ರು ಹೇಳ್ತಾ ಇದ್ದಾರೆ, ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ಅಂದ್ರೆ ಯಾರು ಭಗವಂತನ ಸೇವೆ ಮಾಡ್ತಾನೆ ಅಂತವನಿಗೆ ಮಾತ್ರನೇ ನಾವು ದಾನಗಳನ್ನ ಕೊಡ್ಬೇಕು ಅಂತ. ಅದನ್ನ ಹಿಂದಿನ ಕಾಲದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ರು. ನಾವು ನೋಡ್ತೀವಿ, ಕೆಲವೊಂದು ದಾನಗಳನ್ನ ಕೊಟ್ಟಾಗ ಈ ಎಳ್ಳು ಅಂತ ಹೇಳ್ತಾರೆ, ತಿಲಾದಾನ, ಅದನ್ನ ಮಾಡಿದಾಗ ನಮ್ಮ ಕರ್ಮಗಳನ್ನ ನಾವು ಬ್ರಾಹ್ಮಣರಿಗೆ ಕೊಡ್ತೀವಿ ಅಂತ. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಕೈಯಿಂದ ತಗೋತಾ ಇರ್ಲಿಲ್ಲ ಅದನ್ನ, ಅಲ್ಲಿ ಹಿಡಿ ಅಂತ, ಕೆಳಗಡೆ ಹಿಡಿ ಅಂತ ಇಡಿಸ್ತಿದ್ರು. ಅಂದ್ರೆ ಅವ್ರಿಗೆ ಅದು ನಾವ್ ಅನ್ಕೋತೀವಿ ಇದೆಲ್ಲವೂ ಕೂಡ ಏನಾಗ್ಬಿಡತ್ತೆ, ಎಲ್ಲಿ ಕೊಟ್ಬಿಟ್ರೆ ನಮ್ ಕರ್ಮ ಹೊಟ್ಟೋಗುತ್ತಾ ಅಂತಲ್ಲ. ಆದ್ರೆ ಅದು ಇದೆ ಶಾಸ್ತ್ರಗಳಲ್ಲಿ ಆ ರೀತಿ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ಬ್ರಾಹ್ಮಣರು ಅದನ್ನ ತಾವು ಸ್ವೀಕಾರ ಮಾಡೋದಿಲ್ಲ. ನಾವು ಅಥವಾ ಅವ್ರಿಗೆ ದಾನಗಳನ್ನ ಕೊಟ್ಟಾಗ ಯಾವ್ದೋ ಒಂದು ನಮ್ಮ ಕರ್ಮಗಳನ್ನ ಕಳ್ಕೊತಾ ಇರ್ತೀವಿ, ಆ ಕರ್ಮವನ್ನ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ನಾವು ಪ್ರತಿಯೊಂದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಅದೆಂತ ಅಶುಭವಾದದ್ದೇ ಆಗಿದ್ರು ಕೂಡ ಅದು ಶುಭ ಆಗುತ್ತೆ ಅಂತ. ಹಾಗೆ ಆ ರೀತಿ ಯಾರು ಅದನ್ನ ಭಗವಂತನಿಗೆ ಅರ್ಪಿಸ್ತಾರೆ, ಯಾರು ಭಗವಂತನ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತವರಿಗೆ ನಾವು ದಾನಗಳನ್ನ ಕೊಡಬೇಕು. ಅದನ್ನ ಯೋಗ್ಯವಾದ ವ್ಯಕ್ತಿ, ಯೋಗ್ಯವಾದ ರೀತಿಯ ದಾನ ಅಂತ ಕರೀತಾರೆ. ವಿವೇಚನೆ ಇಲ್ಲದೆ ದಾನವನ್ನು ಮಾಡಲು ಹೇಳಿಲ್ಲ. ಅಂದ್ರೆ ನಾವು ದಾನ ಕೊಡ್ತೀವಿ ಅಂತ ಹೇಳಿ ಬಡವರಿಗೆ ಕೊಡ್ತೀವಿ, ಅವರಿಗೆ ದಾನ ಕೊಡೋದ್ರಿಂದ ಏನ್ ಸಿಗುತ್ತೆ, ಪುಣ್ಯ ಸಿಗುತ್ತೆ. ಎಂತ ಪುಣ್ಯ ಸಿಗುತ್ತೆ, ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಬಂಧನದಲ್ಲಿ ಸಿಲುಕಿಸುವಂತ ಪುಣ್ಯ ಸಿಗುತ್ತೆ. ಅದಕ್ಕಾಗಿ ಏನಂತ ಹೇಳ್ತಾರೆ ಪ್ರಭುಪಾದ್ರು, ಅವ್ರಿಗೂ ಕೂಡ ಭಗವಂತನ ಪ್ರಸಾದವನ್ನ ಕೊಡಿ, ಅವ್ರಿಗೂ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ ಅಂತ. ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಆದುದರಿಂದ ಯಾತ್ರಾ ಸ್ಥಳಗಳಲ್ಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಸಮಯಗಳಲ್ಲಿ, ತಿಂಗಳಿನ ಕೊನೆಯಲ್ಲಿ, ಇಲ್ಲವೇ ಯೋಗ್ಯ ಬ್ರಾಹ್ಮಣರಿಗೆ ಅಥವಾ ವೈಷ್ಣವರಿಗೆ ಅಂದ್ರೆ ಭಕ್ತರಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ಇಂತಹ ದಾನಗಳನ್ನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಏನಂತ ಹೇಳ್ತೀವಿ ನಾವು ದಾನ ಕೊಡುವಾಗ, ಹರಿಹೋಂ ತತ್ಸತ್ ಅಂತ ಹೇಳ್ತಾರೆ. ಹರಿಹೋಂ ತತ್ಸತ್ ಅಂತಂದ್ರೆ, ನಾನು ಏನ್ ಕೊಡ್ತಾ ಇದ್ದೀನಿ ದಾನ ಅಂತ ಇರ್ಬೋದು, ಅಥವಾ ನಾನು ಏನ್ ಮಾಡ್ತಾ ಇದ್ದೀನಿ, ತಪಸ್ಸಿರ್ಬೋದು ಅಥವಾ ಯಜ್ಞ ಇರ್ಬೋದು, ಯಾವುದೇ ಇರ್ಲಿ ಅದು ಭಗವಂತನಿಗೆ ಅರ್ಪಣೆ ಆಗ್ಲಿ. ಅದರಿಂದ ನನಗೆ ಯಾವುದೇ ಒಂದು ಐಹಿಕ ಲಾಭದ ಇಚ್ಛೆ ಇಲ್ಲ ಅಂತ ಆ ಉದ್ದೇಶದಿಂದ ನಾವು ಅದನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ದಾನಗಳು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನ ಕೊಡುವುದು ಉಂಟು. ಆದರೆ ಬಡವನಾದವರು ದಾನಕ್ಕೆ ಸರಿಯಾದ ಪಾತ್ರರಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆ ಆಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ, ವೇದ ಸಾಹಿತ್ಯವು ವಿವೇಚನೆ ಇಲ್ಲದ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ. ಅಂದ್ರೆ ನಾವು ಏನಂತ ಹೇಳ್ತಾರೆ, ಭಾವುಕರಾಗಿ ಯಾರಿಗೋ ಒಂದು ಕಷ್ಟ ಇದೆ ಅಂತ ಹೇಳಿ ಆ ವ್ಯಕ್ತಿಗೆ ದಾನ ಕೊಡುವುದರಿಂದ ಒಳ್ಳೇದು ಅಂತ ಅನ್ಕೋತೀವಿ. ಅಂದ್ರೆ ಅದು ಆ ತಗೊಳ್ತಾ ಇರುವಂತ ವ್ಯಕ್ತಿ ಮಹಾಪಾಪಿಯಾಗಿದ್ದ ಅಂತಂದ್ರೆ ಅದು ಪಾಪದಲ್ಲಿ ನಮಗೂ ಪಾಲಿರುತ್ತೆ ಅಂತ. ಹಾಗೆ ಅಂತ ವ್ಯಕ್ತಿಗೆ ಯಾವಾಗ್ಲೂ ಏನೇ ಮಾಡಿದ್ರು ಕೂಡ ಹರೇ ಕೃಷ್ಣ ಮಾತಾಜಿ. ಕೇಳ್ತಿದ್ಯಾ ಪ್ರಭುಜಿನ ಮಾತಾಡ್ತಿರೋದು? ಈಗ ಕೇಳಿಸ್ತದೆ ಮಾತಾಜಿ. ಈಗ ಕೇಳಿಸ್ತಾ ಇದೆ. ಸ್ವಲ್ಪ ಹೊತ್ತು ಕೇಳಿಲ್ಲ ಪ್ರಭುಜಿ, ಈಗ ಕಟ್ ಆಯ್ತಾ? ಓಕೆ, ನಾ ಹೇಳಿದ್ದು ಇಲ್ಲಿ ದಾನಗಳನ್ನ ನಾವು ಯಾರಿಗೆ ಯಾವಾಗ ಹೇಗೆ ಕೊಡ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಾತ್ವಿಕ ದಾನ ಅಂತಂದ್ರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಕಾಲ, ದೇಶ, ಸಮಯ ನೋಡಿ
ಮಾಡುವಂತಹ ದಾನವನ್ನ, ಅಂದ್ರೆ ಅದು ಫಲದ ಅಪೇಕ್ಷೆ ಇಟ್ಕೊಂಡಿರ, ಅಂದ್ರೆ ಈಗ ಹರಿಹೋಂ ತತ್ಸತ್ ಅಂತ ಹೇಳಿ ಭಗವಂತ ಇದೆಲ್ಲ ನಿನಗೆ ಅರ್ಪಣೆ ಆಗ್ಬೇಕು ಅಂತ ಹೇಳಿ ಆ ಒಂದು ಆಧ್ಯಾತ್ಮಿಕ ಪರಿಪೂರ್ಣತೆಯ ಜ್ಞಾನ ಇಟ್ಕೊಂಡು ಮಾಡುವಂತಹ ದಾನವನ್ನ ಸಾತ್ವಿಕ ದಾನ ಅಂತ ಹೇಳಿ ಕರೀತಾ ಇದ್ದಾರೆ. ಯಾರಿಗೆ ಕೊಡಬೇಕು? ವೈಷ್ಣವರಿಗೆ, ಭಕ್ತರಿಗೆ ಕೊಡಬೇಕು. ಯಾರು ಸದಾ ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿರ್ತಾರೆ ಅಂತಹ ವ್ಯಕ್ತಿಗೆ ಕೊಡಬೇಕು. ಆ ವ್ಯಕ್ತಿ ಏನ್ ಮಾಡ್ತಾನೆ, ಅದನ್ನ ತನ್ನ ಸ್ವಾರ್ಥಕ್ಕೆ ಬಳಸೋದಿಲ್ಲ, ಅದನ್ನ ಅವನು ಭಗವಂತನ ಭಕ್ತಿ ಕಾರ್ಯಗಳಿಗೆ ಅದಕ್ಕಾಗಿ ಮಾತ್ರನೇ ಸದ್ಬಳಕೆ ಮಾಡ್ಕೋತಾ ಇರ್ತಾನೆ. ಅಂತ ವ್ಯಕ್ತಿನ ಹುಡುಕಿ ಅವನಿಗೆ ಕೊಡ್ಬೇಕಾಗತ್ತೆ. ಮತ್ತೆ ಅದನ್ನ ನಾವು ಎಲ್ಲಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅಂತ ಹೇಳಿದ್ರೆ ಏಕಾದಶಿ, ಅಕ್ಷಯ ತೃತೀಯೆ, ಗ್ರಹಣ ಸಮಯಗಳಲ್ಲಿ ಆವಾಗ ನಾವು ಈ ದಾನಗಳನ್ನ ಮಾಡ್ಬೇಕು. ಎಂತಹ ಸ್ಥಳಗಳಲ್ಲಿ ಅಂದ್ರೆ ಈಗ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಾವು ವೈಷ್ಣವರಿಗೆ ಈ ರೀತಿಯ ದಾನಗಳನ್ನ ಮಾಡಬೇಕು. ದಾನ ಮಾಡುವ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ ಅದು ಆಧ್ಯಾತ್ಮಿಕವಾಗಿ ನಮ್ಮನ್ನ ಮುನ್ನಡೆಯೋದಕ್ಕೆ ಸಹಾಯ ಮಾಡಬೇಕು ಅನ್ನೋವಂಥ ಆ ಉದ್ದೇಶ ಕೂಡ ಆ ರೀತಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿದಂಥದ್ದು ಭಗವಂತನಿಗೆ ಅದು ತೃಪ್ತಿ ಕೊಡ್ಲಿ, ಅವನಿಗೆ ಸಂತೋಷ ಕೊಡ್ಲಿ ಅನ್ನುವಂಥ ಉದ್ದೇಶದಿಂದ ಮಾಡಬೇಕು. ಅದನ್ನೇ ಇಲ್ಲಿ ಸಾತ್ವಿಕ ದಾನ ಅಂತ ಕರೀತಾ ಇದ್ದಾರೆ ಅಂತ ಹೇಳಿ ಹೇಳಿದೆ. ಹರೇ ಕೃಷ್ಣ. ಕೇಳ್ತಿದೆಯಲ್ಲ ಮಾತಾಜಿ? ಹಾ, ಕೇಳಿಸ್ತಾ ಇದೆ. ಕೇಳ್ತಾ ಇದೆ. ಆರನೇ ಪ್ರಶ್ನೆ, ಓಂ ತತ್ಸತ್ ಎಂಬ 3 ಪದಗಳು ಏನನ್ನು ಸೂಚಿಸುತ್ತವೆ? ಏನನ್ನ ಸೂಚಿಸುತ್ತೆ 3 ಪದಗಳು? 23ನೇ ಶ್ಲೋಕದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಯಾದ ಕಾಲದಲ್ಲಿ ಓಂ ತತ್ಸದ್ ಎನ್ನುವ ಪದದ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಗಿದ್ದು, ವೇದ ಸೂತ್ರಗಳಲ್ಲಿ ಹೇಳಿರುವಾಗ ಮತ್ತು ಪರಮ ಪ್ರಭುವಿನ ಸುಕೃತವಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದಾರೆ. ಆ ಪದಗಳನ್ನ ಇಲ್ಲಿ ಕೇಳ್ತಾ ಇದಾರೆ ಮಾತಾಜಿ, ಏನಂತ ಹೇಳ್ತಾ ಇದಾರೆ ಪ್ರಶ್ನೆ? 3 ಪದಗಳನ್ನ ಏನನ್ನ ಸೂಚಿಸುತ್ತೆ, ಅದು ಏನನ್ನ ಹೇಳುತ್ತೆ ಆ 3 ಪದಗಳು? ಹಾ, ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಗುತ್ತೆ. ಓಂ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂದ್ರೆ ಏನು, ಅದನ್ನು ಕೂಡ ನೀವು ಪದಗಳನ್ನ ಹೇಳ್ಬೇಕಾಗುತ್ತೆ. ಹಾ ಪ್ರಭುಜಿ. ಮಾತಾಜಿ, ಓಂ ಅಂದ್ರೆ ಸೃಷ್ಟಿಯ ಮೂಲ ಧ್ವನಿ ಮಾತಾಜಿ. ತತ್ ಅಂದ್ರೆ ಅನಿರ್ವಚನೀಯ ಪರಮ ಪ್ರಜ್ಞೆ, ಮತ್ತು ಸತ್ ಅಂದ್ರೆ ಸತ್ಯ ಅಥವಾ ಶಾಶ್ವತ ಅಥವಾ ಶುದ್ಧ ಅಸ್ತಿತ್ವ. ಮತ್ತೆ ಇದಕ್ಕೆ ಮುಂದುವರೆದಾಗಿ ಶ್ರೀಕೃಷ್ಣನು ಇದನ್ನು ಪರಮಾತ್ಮನ 3 ಪಟ್ಟು ಹೆಸರು ಎಂದು ಕರೆದಿದ್ದಾನೆ. ಇದು ಯಜ್ಞ, ದಾನ ಮತ್ತು ತಪಸ್ಸುಗಳ ಪರಿಪೂರ್ಣತೆಗೆ ಬಳಸಲ್ಪಡುತ್ತದೆ. ಓಂ ತತ್ ಸತ್ ಎಂದರೆ ಪರಮಾತ್ಮನೇ ಏಕೈಕ ಸತ್ಯ ಮತ್ತು ಶಾಶ್ವತ ಅಸ್ತಿತ್ವ ಅಂತ ಈ ತರ ಬರ್ಕೊಂಡಿದೆ ಮಾತಾಜಿ. ಸರಿ ಇದೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇರುವಂತದ್ದು, ತಪಸ್ಸು, ಯಜ್ಞ, ದಾನ, ಆಹಾರವನ್ನ ಸಾತ್ವಿಕ, ರಾಜಸ, ತಾಮಸ ಗುಣಗಳು 3 ವರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ವಿವರಿಸಲಾಗಿದೆ. ಆದರೆ ಮೊದಲನೇ ವರ್ಗವಾಗಲಿ, 2ನೇ ವರ್ಗವಾಗಲಿ ಅಥವಾ 3ನೇ ವರ್ಗವಾಗಲಿ ಅವೆಲ್ಲ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬದ್ಧವಾಗಿದೆ. ಓಂ ತತ್ ಸತ್ ದೇವೋತ್ತಮ ಪರಮ ಪುರುಷ ಶಾಶ್ವತ ಆಗಿರುವ ಪರಮಪ್ರಭುವನ್ನು ಉದ್ದೇಶಿಸಿ ಅವನನ್ನು ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳು ಆಗುತ್ತವೆ. ನಾವು ಬೇರೆ ಏನೇ ಸಾತ್ವಿಕ ಗುಣದ ದಾನ, ಸಾತ್ವಿಕ ಗುಣದ ತಪಸ್ಸು, ಯಜ್ಞ, ಆಹಾರ ಇದೆಲ್ಲ ನೋಡಿದ್ವಿ. ಆದ್ರೆ ಸಾತ್ವಿಕ ಗುಣವನ್ನು ಮೀರಿಸುವಂಥದ್ದು, ಶುದ್ಧ ಸತ್ವಕ್ಕೆ ಕರ್ಕೊಂಡು ಹೋಗುವಂಥದ್ದು ಈ ಹರಿಓಂ ತತ್ಸತ್ ಅಥವಾ ಓಂ ತತ್ಸತ್ ಅಂತ ಹೇಳಿ ಮಾಡುವಂಥದ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ದೇವೋತ್ತಮ ಪರಮ ಪುರುಷ ಶಾಶ್ವತವಾಗಿರುವ ಭಗವಂತನನ್ನ ಉದ್ದೇಶಿಸಿ ನಾವು ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಮತ್ತೆ ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಇಂತಹ ಗುರಿಯನ್ನು ಸೂಚಿಸಿದೆ. ಓಂ ತತ್ಸತ್ ಈ 3 ಪದಗಳು ವಿಶೇಷವಾಗಿ ದೇವೋತ್ತಮ ಪರಮ ಪುರುಷನಾದ ಪರಮ ಸತ್ಯನನ್ನ ಸೂಚಿಸುತ್ತದೆ. ಓಂ ಎನ್ನುವ ಪದವು ಎಲ್ಲ ವೇದ ಸ್ತೋತ್ರಗಳಲ್ಲಿಯೂ ಕಾಣುತ್ತದೆ. ಅಂದ್ರೆ ಪ್ರತಿಯೊಂದು ವೇದ ಮಂತ್ರಗಳಲ್ಲಿ ನಾವು ಅದನ್ನ ಓಂ ಅಕ್ಷರದಿಂದ ಪ್ರಾರಂಭ ಮಾಡ್ತೀವಿ. ಧರ್ಮಗ್ರಂಥಗಳ ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮ ಸತ್ಯವನ್ನು ಪಡೆಯಲಾರ. ಅವನಿಗೆ ಅಲ್ಪಕಾಲದ ಒಂದಿಷ್ಟು ಫಲ ದೊರೆಯುತ್ತದೆ, ಆದರೆ ಬಾಳಿನ ಕಟ್ಟಕಡೆಯ ಗುರಿ ಲಭ್ಯ ಆಗುವುದಿಲ್ಲ. ಅಂದ್ರೆ ನಾವೀಗ ಬಡವರಿಗೆ ಕರುಣೆಯಿಂದ ಅವರ ಮೇಲೆ
ಅನುಕಂಪ ತೋರಿಸಿ ಮಾಡುವಂತ ದಾನ ಅದರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದರಿಂದ ನಮ್ಗೆ ಸಿಗುವಂತಹ ಲಾಭ ಎಂತದ್ದು ಅಂತಂದ್ರೆ ಕೆಲವು ಕಾಲ ನಮಗೆ ಬದುಕಿನಲ್ಲಿ ಅದರ ಪ್ರತಿಕ್ರಿಯೆಗಳು ಇರುತ್ತೆ. ಮಾಡಿದಂತಹ ಒಂದು ಕಾರ್ಯಕ್ಕೆ ಅದು ಪುಣ್ಯ ಕರ್ಮ ಆಗಿದ್ರು ಕೂಡ ಅದಕ್ಕೆ ಒಂದು ಪ್ರತಿಫಲ ಇರುತ್ತೆ, ಆದ್ರೆ ಅದು ಅಲ್ಪ ಕಾಲದ್ದಾಗಿರುತ್ತೆ. ಇದರ ನಿರ್ಣಯವೇನೆಂದ್ರೆ ದಾನ ಯಜ್ಞ ಮತ್ತು ತಪಸ್ಸುಗಳು ಸತ್ವಗುಣದಲ್ಲಿ ಮಾಡಬೇಕು. ರಾಜಸ ಅಥವಾ ತಾಮಸವಾಗಿ ಮಾಡಿದ ನಿಶ್ಚಯವಾಗಿಯೂ ಅವುಗಳ ಗುಣಮಟ್ಟ ಕ್ಷೀಣಿಸುತ್ತದೆ. ಓಂ ತತ್ಸತ್ 3 ಪದಗಳನ್ನು ಪರಮಪ್ರಭುವಿನ ಪಾವನ ನಾಮವಾದ ಓಂ ತತ್ ವಿಷ್ಣುಹೋ ಎನ್ನುವುದರೊಂದಿಗೆ ಉಚ್ಚರಿಸುತ್ತಾರೆ. ವೇದದ ಒಂದು ಸ್ತೋತ್ರವನ್ನು ಪರಮಪ್ರಭುವಿನ ಪಾವನ ನಾಮವನ್ನು ಹೇಳಿದಾಗಲೆಲ್ಲ ಓಂ ಅನ್ನು ಸೇರಿಸುತ್ತಾರೆ. ಇದು ವೇದ ಸಾಹಿತ್ಯದ ಸೂಚನೆ. ಈ 3 ಪದಗಳನ್ನು ವೇದಾಂತ ಸೂತ್ರಗಳಲ್ಲಿಯೂ ತೆಗೆದುಕೊಂಡಿದೆ. ಓಂ ಇತಿ ಏತದ್ ಬ್ರಹ್ಮಣೋ ನೇದಿಷ್ಟಂ ನಾಮ. ಋಗ್ವೇದ ಎನ್ನುವುದು ಮೊದಲನೆಯ ಗುರಿಯನ್ನು ಸೂಚಿಸುತ್ತದೆ. ತತ್ ತ್ವಂ ಅಸಿ ಛಂದೋಗ ಉಪನಿಷತ್ತು ಎನ್ನುವುದು 2ನೇ ಗುರಿಯನ್ನು ಸೂಚಿಸುತ್ತದೆ. ತತ್ ಏವ ಸೌಮ್ಯ ಛಂದೋಗ ಉಪನಿಷತ್ತು ಎನ್ನುವುದು 3ನೇ ಗುರಿಯನ್ನು ಸೂಚಿಸುತ್ತದೆ. ಇವನ್ನು ಸೇರಿಸಿದಾಗ ಓಂ ತತ್ಸತ್ ಆಗುತ್ತದೆ. ಹಿಂದೆ ಮೊಟ್ಟ ಮೊದಲನೆಯದಾಗಿ ಸೃಷ್ಟಿಯಾದ ಜೀವಿ ಬ್ರಹ್ಮನು ಯಜ್ಞಗಳನ್ನು ಮಾಡಿದಾಗ ಈ 3 ಶಬ್ದಗಳಿಂದ ಅವನು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸಿದನು. ಆದ್ದರಿಂದ ಗುರುಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಿದೆ. ಆದ್ದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ಆ ಕಾರಣಕ್ಕಾಗಿ ಯಾವ ಕರ್ಮವನ್ನೇ ಆಗಲಿ ಓಂ ತತ್ಸತ್ ಗಾಗಿ ಎಂದರೆ ದೇವೋತ್ತಮ ಪರಮಪುರುಷನಿಗಾಗಿ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯು ಸಲಹೆ ಮಾಡುತ್ತದೆ. ಈ 3 ಪದಗಳೊಡನೆ ಮನುಷ್ಯನು ತಪಸ್ಸು ದಾನ ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯು ಅಲೌಕಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆ. ಇದು ಮನುಷ್ಯನು ಮರಳಿ ಮನೆಗೆ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡುತ್ತದೆ. ಇಂತಹ ಆಧ್ಯಾತ್ಮಿಕ ರೀತಿಯಲ್ಲಿ ಕರ್ಮವನ್ನು ಮಾಡುವುದರಲ್ಲಿ ಶಕ್ತಿಯ ಹಾನಿ ಇಲ್ಲ. ಓಂ ತತ್ಸತ್ ಅಂತ ಹೇಳುವಂಥದ್ದು ದೇವೋತ್ತಮ ಪರಮಪುರುಷನನ್ನ ನಿರ್ದೇಶಿಸುವಂಥದ್ದು. ಇದನ್ನ ಮೊದಲಿಗೆ ಬ್ರಹ್ಮ ಮಾಡಿದ್ದಾನೆ. ಅವನು ಈ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅಲ್ಲಿ ಬರುವಂತಹ ಮೊದಲ ಗುರುವಾದ ಕಾರಣ ಅವನನ್ನ ಅನುಸರಣೆ ಮಾಡಿ ಇದನ್ನ ಎಲ್ಲರೂ ಆಚರಣೆ ಮಾಡ್ಬೇಕು. ಎಲ್ಲರೂ ಕೂಡ ಅದನ್ನ ಅನುಸರಿಸ್ಕೊಂಡು ಬಂದಿದ್ದಾನೆ ಅಂತ. ಅದನ್ನ ಮಾಡುವಂತದ್ರ ಉದ್ದೇಶ ಏನು ಅಂತಂದ್ರೆ ದೇವೋತ್ತಮ ಪರಮಪುರುಷನನ್ನ ಸುಪ್ರೀತ ಪಡಿಸೋದಕ್ಕಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ 3 ಅಂದ್ರೆ ಉಪನಿಷತ್ತುಗಳಿಂದ ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಂ ಅಂದ್ರೆ ತತ್ ಅಂದ್ರೆ ಸತ್ ಅಂದ್ರೆ ಅಂತ. ಅಂದ್ರೆ ಓಂ ಅಂತಂದ್ರೆ ಭಗವಂತನ ಎಲ್ಲ ವೇದ ಮಂತ್ರಗಳು ಅದು ಓಂಕಾರದಿಂದ ಪ್ರಾರಂಭ ಆಗುತ್ತೆ. ಅದು ಭಗವಂತನ ಹೆಸರೇ ಆಗಿದೆ. ಮತ್ತೆ ಇನ್ನೊಂದು ತತ್ ಅಂತಂದಾಗ ಐಹಿಕ ಯಾವುದೇ ಭೋಗ ಇಚ್ಛೆಗಳು ಇಲ್ಲದೆ ಮಾಡುವಂತ ಕಾರ್ಯಗಳು ಅಂತ ಹೇಳುತ್ತೆ. ಸತ್ ಅಂತಂದ್ರೆ ಅದು ಶಾಶ್ವತತೆಯನ್ನ ಸೂಚಿಸುತ್ತೆ ಅಂತಂದ್ರೆ ನಾವು ಮಾಡ್ತಾ ಇರುವಂತ ಯಜ್ಞ ದಾನ ತಪಸ್ಸೋದು ಶಾಶ್ವತ ಫಲಗಳನ್ನ ಕೊಡುತ್ತೆ. ಶಾಶ್ವತ ಫಲಗಳು ಅಂದ್ರೆ ಯಾವುದು? ಅಲ್ಪ ಕಾಲದ ಫಲಗಳು ಅಂದ್ರೆ ಆಗ್ಲೇ ನೋಡಿದ್ವಿ, ಯಾರಾದ್ರೂ ಬಡಬಗ್ಗರಿಗೆ ನಾವು ಸಹಾಯ ಮಾಡಿದ್ರೆ ಅದರಿಂದ ನಮ್ಗೆ ಪುಣ್ಯ ಸಿಗುತ್ತೆ. ಅದು ಅಲ್ಪ ಕಾಲಕ್ಕೆ ಮಾತ್ರ, ದೀರ್ಘಕಾಲಕ್ಕೆ ಅಲ್ಲ. ದೀರ್ಘಕಾಲಕ್ಕೆ ಯಾವುದು ಆಗುತ್ತೆ ಅಂತಂದ್ರೆ ಅದು ಹರಿಹೋಂ ತತ್ಸತ್ ಅಂತ ಹೇಳಿ ಭಗವಂತನಿಗಾಗಿ ಮಾಡುವಂತ ಕರ್ಮಗಳು ಅದು ನಮ್ಮನ್ನ ಭಗವದ್ಧಾಮಕ್ಕೆ ಮರಳಿಸುವಂಥದ್ದು. ಅಂತಹ ಶಾಶ್ವತವಾದ ಫಲಗಳನ್ನ ನೀಡುವಂಥದ್ದು. ಮತ್ತೆ ಅದು ನಮ್ಮನ್ನ ಮಾಡಿದಂತಹ ಒಂದು ಕರ್ಮ ಯಜ್ಞ ಯಾವ್ದಿದೆ ಅದು ಭಗವಂತನಿಗಾಗಿ ಮಾಡಿರುವಂಥದ್ದು, ಅದು ಶಾಶ್ವತವಾಗಿ ಉಳಿಯುವಂಥದ್ದು ಅನ್ನೋದರಲ್ಲಿ ತಿಳಿಸುತ್ತೆ. ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಇದು ನಾನು ಹೀಗೆ ಬರ್ಕೊಂಡಿದ್ದೀನಿ. ಮತ್ತೆ ಈಗ ನೀವು ಹೇಳಿದ್ರಲ್ಲ ಅದನ್ನು ಸಂಕ್ಷಿಪ್ತವಾಗಿ ಬರ್ಕೊಂಡಿದ್ರು ಮಾತಾಜಿ. ಅಂದ್ರೆ ಓಂ ತತ್ಸತ್ ಅದನ್ನ ಫಸ್ಟ್ 3 ಶಬ್ದದ ಅರ್ಥವನ್ನು ಬರ್ಕೊಳ್ಳಿ. ನಂತರ ಓಂ ತತ್ಸತ್ ದಾನವನ್ನು ಮಾಡಿದಾಗ, ತಪಸ್ಸು ಯಜ್ಞವನ್ನು ಮಾಡುವಾಗ ಓಂ ತತ್ಸತ್ ಕೃಷ್ಣನಿಂದ ಬಂದಿದೆ, ಕೃಷ್ಣನಿಗೆ ಸೇರುವಂತದ್ದು. ಓಂ ತತ್ಸತ್ ಎನ್ನುವುದನ್ನು ಅಂದ್ರೆ ಹೇಳ್ಕೊಂಡು ಅದನ್ನ ಪ್ರಾರಂಭ ಮಾಡಬೇಕು ಅಂತ ಬರ್ಕೊಂಡಿದೆ. ನಂತರ ಯಾವುದು ಒಂದು ನಾವು ಕಾರ್ಯವನ್ನ ಮಾಡ್ತೀವಿ, ದಾನ ಮಾಡ್ತೀವಿ ಅಂದ್ರೆ ಯಜ್ಞ ದಾನ ತಪಸ್ಸು ಅದನ್ನ ಮಾಡ್ಬೇಕಾದ್ರೆ ಅದನ್ನ ಮುಗಿಸ್ಬೇಕಾದ್ರೆ ಓಂ ತತ್ಸತ್. ಈಗ ನಾವು 15 ದಿನದಲ್ಲಿ ನಾವು ಭಗವದ್ಗೀತೆಯನ್ನ ಓದ್ತೇವೆ, ಅವಾಗ ನಾವು ಶಾಸ್ತ್ರ ಮುಗಿದ ತಕ್ಷಣ ಓಂ ತತ್ಸತ್ ಇತಿ ಭಗವದ್ಗೀತಾ ಸುಪನಿಷತ್ತು ಬ್ರಹ್ಮವಿದ್ಯ ಹಾಗೆ ಹೇಳ್ತೇವಲ್ಲ. ಅಂದ್ರೆ ಮುಗಿಸಿದ ತಕ್ಷಣ ಅದನ್ನ ಹಾಗೆ ಹೇಳ್ಬೇಕು ಅಂತ ಪ್ರಾರಂಭ ಮಾಡಬೇಕು. ಮತ್ತೆ ಮುಗಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಎನ್ನುವ ಶಬ್ದವನ್ನ ನಾವು ಉಪಯೋಗಿಸ ಮಾಡ್ಬೇಕು. ಮೊಟ್ಟ ಮೊದಲನೇದಾಗಿ ಸೃಷ್ಟಿ ಅಂದ್ರೆ ಜೀವಿ ಅಂದ್ರೆ ಬ್ರಹ್ಮನು ಯಜ್ಞವನ್ನು ಮಾಡಿದಾಗ ಓಂ ತತ್ಸತ್ ಎಂದು 3 ಶಬ್ದಗಳಿಂದ ದೇವೋತ್ತಮ ಪರಮಪುರುಷನು ಸಂಬೋಧಿಸಿದನು. ಅಂದ್ರೆ ಯಾವುದೇ ದಾನ ತಪಸ್ಸು ಯಜ್ಞವನ್ನು ಮಾಡಿದಾಗ ಅದು ದೇವೋತ್ತಮ ಪರಮಪುರುಷನಿಗೆ ಯೋಗ್ಯವಾದದ್ದು.
ಅಂದ್ರೆ ಓಂ ತತ್ಸತ್ ಉಪಯೋಗಿಸಿ ಮಾಡಿದಾಗ ಕೃಷ್ಣ ಪ್ರಜ್ಞೆಯನ್ನು 3 ಕರ್ಮವನ್ನು ಮಾಡುತ್ತಿದ್ದಾರೆ. ಅಂದ್ರೆ ಮನುಷ್ಯನು ಮರಳಿ ಮನೆಗೆ ಅಂದ್ರೆ ಭಗವತ್ ಧಾಮಕ್ಕೆ ತೆರಳಲು ಯೋಗ್ಯವಾಗುತ್ತದೆ. ಅಂದ್ರೆ ಅದು ಹಾಗೆ ಹೇಳೋದ್ರಿಂದ ಅವನು ಅದಕ್ಕೆ ಯೋಗ್ಯನಾಗ್ತಾನೆ. ಅಂದ್ರೆ ಅವನ ಮನೆಗೆ ಅವನು ಹಿಂತಿರುಗಲಿಕ್ಕೆ ಯೋಗ್ಯನಾಗ್ತಾನೆ. ಅಂದ್ರೆ ಯಾವುದೋ ಒಂದು ಭಾವನೆ ಇಲ್ಲದೆ, ಯಾವುದೋ ಅಪೇಕ್ಷೆ ಇಲ್ಲದೆ ಮಾಡುವಂತದ್ದು. ಅದಕ್ಕೆ ಎಲ್ಲವೂ ನಿನ್ನಿಂದ ಬಂದಿದ್ದು ನಿನಗೆ ನಾನು ಕೊಡ್ತೇನೆ ಅಂತ ಆ ದೃಷ್ಟಿಯಲ್ಲೇ ನಾನು ಬರ್ದಿದ್ದೇನೆ. ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಅದ್ರನ್ನೇ ಹೀಗ್ ಬರ್ಕೊಂಡಿದ್ದೇನೆ ಅಷ್ಟೇ. ಇದು ನಿಮ್ಗೆ ಎಷ್ಟು 5 ಪಾಯಿಂಟ್ಸ್ ಅಂತ. ಅಂದ್ರೆ ಭಗವಂತನಿಗೆ ಪ್ರತಿಯೊಂದು ಕೂಡ ಸೇರಿದ್ದು, ಅದನ್ನ ಅವನ ಸುಪ್ರೀತಕ್ಕಾಗಿ ಅವನಿಗೆ ಅರ್ಪಣೆ ಮಾಡುವಂಥದ್ದು. 7ನೇ ಪ್ರಶ್ನೆ, ಒಬ್ಬನು ಅವಳ ನಂಬಿಕೆಯನ್ನು ಹೇಗೆ ಉನ್ನತೀಕರಿಸುತ್ತಾನೆ? ಹೌ ಡಸ್ ಒನ್ ಎಲಿವೇಟ್ ಹಿಸ್ ಆರ್ ಹರ್ ಫೇತ್? 2 ಮತ್ತೆ 3 ಶ್ಲೋಕ. ಮನುಷ್ಯನು ತಾನು ಪಡೆದುಕೊಂಡ ಐಹಿಕ ಕಲ್ಮಶವನ್ನು ತೊಡೆದುಕೊಳ್ಳಬೇಕು. ಭಯವಿಲ್ಲದೆ ಮರಳಿ ಹೋಗಬಹುದಾದ ಮಾರ್ಗವೂ ಹೊಂದಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ದರೆ ಅವನು ಆ ಮಾರ್ಗದ ಮೂಲಕ ಪರಿಪೂರ್ಣತೆಯ ಹಂತಕ್ಕೆ ನಿಶ್ಚಯವಾಗಿಯೂ ಇರುತ್ತಾನೆ. ಏನ್ ಬರ್ತಿದ್ದೀರಾ ಇದಕ್ಕೆ ಆನ್ಸರ್? ಹರೇ ಕೃಷ್ಣ. ಒಬ್ಬ ವ್ಯಕ್ತಿ ಅವನು ತನ್ನ ಶ್ರದ್ಧೆಯಿಂದ ಹೇಗೆ ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಅನ್ನುವಂಥದ್ದು. ಹರೇ ಕೃಷ್ಣ ಮಾತಾಜಿ. 7ನೇ ಕ್ವಶನ್ ಕೇಳ್ತಾ ಇದ್ದೀರಾ ಮಾತಾಜಿ? ಹಾ ಮಾತಾಜಿ. ನಾನು ಹೀಗೆ ಬರ್ಕೊಂಡಿದ್ದೇನೆ, ಸಾತ್ವಿಕ ಆಹಾರದ ಸೇವನೆ ಅಂದ್ರೆ ಅವನ ನಂಬಿಕೆಯನ್ನು ಹೇಗೆ ಉನ್ನತೀಕರಿಸಬೇಕು. ಪ್ರಶ್ನೆ ಅಂದ್ರೆ ಆಹಾರದ ಬಗ್ಗೆ ಕೇಳಿದ್ದಾರೆ ಅವರು. ಅಂದ್ರೆ ಆಹಾರ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ. ನಂಬಿಕೆ ಮಾತಾಜಿ, ನಂಬಿಕೆ ಅಂದ್ರೆ ಶ್ರದ್ಧೆ ಬಗ್ಗೆ ಕೇಳ್ತಾ ಇದ್ದಾರೆ. ಹೇಳ ಮಾತಾಜಿ. ಹಾ ಮಾತಾಜಿ. ಒಬ್ಬನು ಅವಳ ನಂಬಿಕೆನ ಹೇಗೆ ಉನ್ನತೀಕರಿಸ್ತಾನೆ ಅಂದ್ರೆ ಅವ್ರ ನಂಬಿಕೆನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಮುಂದಿನ ಹಂತಕ್ಕೆ ಹೋಗೋದು ಹೇಗೆ ಅಂತ ಕೇಳ್ತಿದ್ರು ಮಾತಾಜಿ. ಒಬ್ಬನು ನಿಯಮ ನಿಬಂಧನೆಗಳನ್ನು ತಿಳಿದು ಸೋಮಾರಿತನದಿಂದ ಅವುಗಳನ್ನು ಬಿಟ್ಟು ಬಿಟ್ಟಾಗ ಐಹಿಕ ಗುಣಗಳ ಅಧೀನಕ್ಕೆ ಒಳಪಡ್ತಾನೆ. ಸತ್ವ, ರಾಜಸ, ತಾಮಸಗಳಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ಪ್ರಕೃತಿಯ ಬೇರೆ ಬೇರೆ ಗುಣಗಳೊಂದಿಗೆ ಬೆರೆತಾಗ ಅದೇ ಗುಣವನ್ನ ಹೊಂದುತ್ತಾನೆ. ಆದರೆ ಸದ್ಗುರುವನ್ನು ನಂಬಿ ನಿಯಮಗಳಿಗೆ, ಶಾಸ್ತ್ರಗಳಿಗೆ ಅನುಗುಣವಾಗಿ ನಡೆದುಕೊಂಡಾಗ ತನ್ನ ತಾಮಸ ಅಥವಾ ರಾಜಸ ಸ್ವಭಾವದಿಂದ ಸಾತ್ವಿಕ ಮನೋಧರ್ಮಕ್ಕೆ ಮಾರ್ಪಾಡಾಗುತ್ತಾನೆ. ವಿಷಯಗಳನ್ನು ವಿವೇಚನೆಯಿಂದ ಸದ್ಗುರುವಿನ ಸಹವಾಸದಲ್ಲಿ ಪರಿಶೀಲಿಸಿದಾಗ ತಾನು ಉನ್ನತ ಸ್ಥಾನ ಹೊಂದುತ್ತಾನೆ. ಆದರೆ ಐಹಿಕ ಪ್ರಕೃತಿಯ ಸಂಪರ್ಕದಲ್ಲಿ ದೇವೋತ್ತಮನನ್ನು ಮರೆತಾಗ ಅವನು ಅವನತಿ ಹೊಂದುತ್ತಾನೆ. ಆದರೆ ಪರಮಪ್ರಭುವಿನೊಂದಿಗೆ ಸಂಪರ್ಕದಲ್ಲಿದ್ದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರವಾಗಿ ಪರಿಶುದ್ಧ ಸಾತ್ವಿಕತೆ ಹೊಂದಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಅಂತ ಬರ್ತಾನೆ. ಹಾ ಮಾತಾಜಿ. ಹಾ ಮಾತಾಜಿ. ಮಾತು, ದೇಹ ಮತ್ತು ಮನಸ್ಸಿನ ತಪಸ್ಸುಗಳನ್ನ ವಿವರಿಸಿ. 2 ಗುಣಗಳನ್ನ ಮುಂದಿಡುತ್ತಾ, ಅಂದ್ರೆ ಮಾತಿನ ತಪಸ್ಸಿಗೆ, ದೇಹದ ತಪಸ್ಸಿಗೆ ಮತ್ತೆ ಮನಸ್ಸಿನ ತಪಸ್ಸಿಗೆ 2 ಗುಣಗಳನ್ನ ನೀವು ಹೇಳ್ಬೇಕಾಗತ್ತೆ. ಹಾ ಹೇಳಿ ಮಾತಾಜಿ. ದೇಹದ ತಪಸ್ಸು ಅಂದ್ರೆ ಮಾತು ದೇಹ ತಪಸ್ಸಿನ ಮನಸ್ಸಿನ ತಪಸ್ಸುಗಳನ್ನು ವಿವರಿಸಿ ಅಂತ ಇದ್ರೆ
ಅದು ಮಾತು ತಪಸ್ಸು ಹೇಳೋದಾದ್ರೆ ಮಾತಾಜಿ, ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ ಅಂತ ಬರ್ಕೊಂಡಿದ್ದೀನಿ. ದೇಹದ ತಪಸ್ಸು ಅಂದ್ರೆ ಅದು ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣ ಗುರು ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಅನಿಸುತ್ತದೆ. ಮತ್ತೆ ಮನಸ್ಸಿನ ತಪಸ್ಸು ಅಂದ್ರೆ ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ, ಇವು ಮನಸ್ಸಿನ ತಪಸ್ಸು. ರಾಜಸಿಕ ಗುಣದಲ್ಲಿ ಮಾಡುವಂತ ದಾನವನ್ನ ವಿವರಿಸಿ. ರಜಗುಣದ ದಾನವನ್ನ ಹೇಳ್ಬೇಕು ಈಗ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ದಾನ ಎಂದು ಹೇಳುತ್ತಾರೆ. ಅನಿವಾರ್ಯತೆಯಿಂದ ದಾನವನ್ನು ನೀಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಹುಟ್ಟಿದ್ದು ಎಂದು ಹೇಳಲಾಗಿದೆ. ಹಾ ಮಾತಾಜಿ. ಅಂದ್ರೆ ಏನಾದ್ರೂ ದಾನ ಕೊಟ್ರೆ ಮತ್ತೆ ನನಗದ್ರಿಂದ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಮಾಡುವಂತ ದಾನ. ಮತ್ತೆ ಯಾರೋ ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಫೋರ್ಸ್ಫುಲಿ ಅಂದ್ರೆ ಬಲವಂತವಾಗಿ ಮಾಡ್ತಾ ಇರುವಂತಹ ದಾನ. ಇಷ್ಟ ಇಲ್ಲ, ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಬಲವಂತವಾಗಿ ಮಾಡುವಂತಹ ದಾನ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಾಡೋ ದಾನದಿಂದ ನನಗೆ ಲೌಕಿಕವಾಗಿ ಭೂಮಿ ಮೇಲೆ ನನ್ಗೆ ಏನ್ ಸಿಗುತ್ತೆ ಅನ್ನೋದಕ್ಕಿಂತ ಕೆಲವೊಂದ್ಸಲ ನಾವು ಸ್ವರ್ಗ ಅಂದ್ರೆ ಪುಣ್ಯವನ್ನ ಪಡ್ಕೊಂಡು ಸ್ವರ್ಗ ಲೋಕಗಳಿಗೆ ಹೋಗ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಮಾಡುವಂತಹ ದಾನ, ಅದನ್ನ ಕೂಡ ಇಲ್ಲಿ ರಾಜಸ ದಾನ ಅಂತ ಕರಿತಾ ಇದ್ದಾರೆ. ಸಾತ್ವಿಕ ದಾನ ಅಂದ್ರೆ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮಾಡುವಂತ ದಾನ. ಮತ್ತೆ ನಾನು ಏನನ್ನಾದ್ರೂ ನೀಡುವಾಗ ನೀವು ನನಗೆ ಪ್ರತಿಯಾಗಿ ಏನನ್ನಾದ್ರೂ ನೀಡುವುದು, ಪ್ರತ್ಯುಪಕಾರದ ಅಪೇಕ್ಷೆ ಇರುವಂತದ್ದು ರಾಜಸಿಕ. ಇಷ್ಟವಿಲ್ಲದೆ ದಾನವನ್ನು ಅಂದ್ರೆ ಕೊಡುವುದು, ಅಂದ್ರೆ ಇಷ್ಟ ಇಲ್ಲದಿದ್ರು ದಾನವನ್ನು ಅಂದ್ರೆ ನೀನ್ ಕೊಡು ಅಂತ ಹೇಳ್ತಾರಲ್ಲ, ಅಂದ್ರೆ ಬ್ರಾಹ್ಮಣರು ಹೇಳ್ತಾರೆ ನೀನ್ ಈ ದಾನ ಕೊಟ್ರೆ ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟ ಇಲ್ಲ ಅವರಿಗೆ, ಆದ್ರೆ ಏನು ಒಳ್ಳೇದಾಗತ್ತೆ ಅಂದ್ರೆ ನಂದೇನೋ ಒಂದು ಕರ್ಮ ಇದೆ ಅದರಿಂದ ಒಂದು ಒಳ್ಳೇದಾಗತ್ತೆ ಅಂತ ಅವ್ರು ಕೊಡ್ತಾರೆ. ಇಷ್ಟವಿಲ್ಲದೆ ಕೊಡುವಂತಹ ದಾನ. ಅನಾಥಾಶ್ರಮ, ವೃದ್ಧಾಶ್ರಮ ಮತ್ತೆ ಇಲ್ಲಿ ದಾನವನ್ನು ಮಾಡುವಂತದ್ದು, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿಸುವಂತದ್ದು. ಅಂದ್ರೆ ಇದು ಯಾಕೆ ಮಾಡ್ತಾರೆ ಅವರು? ತೃಪ್ತಿಯನ್ನ ಬಯಸ್ಲಿಕ್ಕೆ ಅಲ್ವಾ, ಅಂದ್ರೆ ಅಪೇಕ್ಷೆ ಇಟ್ಕೊಂಡಿದ್ದು ರಾಜಸಿಕ ದಾನ ಅಂತ. ಹಾಗೆ ಪರಿಶಿಷ್ಟ ದಾನ ಅಂದ್ರೆ ದಾನ ಮಾಡಲು ಮನಸ್ಸಿಲ್ಲದಿದ್ದಾಗ ಮಾಡುವಂತಹ ದಾನ, ಅಂದ್ರೆ ಅಸಮಾನದಾನದ ಭಾವನೆಯಿಂದ ಮಾಡುವಂತದ್ದು. ಅಂದ್ರೆ ಈ ಎಲ್ಲ ಭಾವನೆ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮದಲ್ಲಿ ಅವರಿಗೆ ಮುಂದುವರಲಿಕ್ಕೆ ಸಾಧ್ಯವಾಗುತ್ತ. ಅಂದ್ರೆ ಈ ಎಲ್ಲ ದಾನದಿಂದ ಅಂತ ಬರ್ಕೊಂಡು ಬರೀ ಸಾತ್ವಿಕ ದಾನ ಅಂದ್ರೆ ಪ್ರತ್ಯುಪಕಾರವಿಲ್ಲದೆ ಮಾಡುವಂತ ದಾನ, ಅದು ಮಾತ್ರ ಸಾತ್ವಿಕ ದಾನ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗಿನ ಕಾಲದಲ್ಲಿ ಅದು ಕೂಡ ತುಂಬಾ ಮಾಡ್ತೀವಲ್ಲ, ರಿಟರ್ನ್ ಗಿಫ್ಟ್ ಇರುತ್ತೆ ಅಂತ. ರಿಟರ್ನ್ ಗಿಫ್ಟ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಗಿಫ್ಟ್ ಕೊಡೋದು. ಅದೇ ನನಗೆ ಇದು ಕೊಟ್ರೆ ನನ್ಗೆ ಏನ್ ಸಿಗುತ್ತೆ ಆ ರೀತಿ ಮಾಡುವಂಥದ್ದು, ಅದನ್ನೆಲ್ಲ ಅಲ್ಲಿ ರಜಗುಣದ ದಾನ ಅಂತ ಕರೀತಾ ಇದ್ದಾರೆ. 3 ವಿಧಾನಗಳ ಪ್ರಕಾರ ತ್ಯಾಗದ ವಿಧಗಳನ್ನ ವಿವರಿಸಿ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಸ್ಯಾಕ್ರಿಫೈಸ್. ಸ್ಯಾಕ್ರಿಫೈಸ್ ಅಂದ್ರೆ ಇಲ್ಲಿ ಏನು ಹೇಳಿದೆ? ಯಜ್ಞನ ಅಕಾರ್ಡಿಂಗ್ ಟು 3 modes. 3 ರೀತಿಯ ಯಜ್ಞಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಹೇಳ್ತೀರಾ? ಹಾ ಮಾತಾಜಿ. ಗೀತಾ ಮಾತಾಜಿ ಹೇಳ್ತೀರಾ? ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. 3 ವಿಧಾನಗಳ ಪ್ರಕಾರ ತ್ಯಾಗದ 3 ಗುಣಗಳಲ್ಲಿ ಮಾಡುವ ಯಜ್ಞಗಳನ್ನು ವಿವರಿಸಿ ಅಂತ. ಅಲ್ಲಿ ಶ್ಲೋಕ 11 ಮಾತಾಜಿ. ಅನುವಾದದಲ್ಲಿ ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಶ್ಲೋಕ 12ರಲ್ಲಿ
ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರಕ್ಕಾಗಿ ಮಾಡುವ ಯಜ್ಞವು ರಾಜಸವೆಂದು. ಮತ್ತೆ ಶ್ಲೋಕ 13. ಧರ್ಮಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದ ಮಂತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣ ಎಂದು ಪರಿಗಣಿಸಲಾಗುತ್ತದೆ ಅಂತ ಬರುತ್ತೆ. ಸರಿ ಇದೆ ಮಾತಾಜಿ. ಹಾ ಮಾತಾಜಿ. 11, 12, 13 ಮಾತಾಜಿ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ಯಜ್ಞವನ್ನು ಮಾಡುತ್ತಾರೆ. ಆದರೆ ಇಂತಹ ಯಾವ ಆಸೆಯೂ ಇಲ್ಲದೆ ಯಜ್ಞ ಮಾಡಬೇಕೆಂದು ಇಲ್ಲಿ ಹೇಳಿದೆ. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ದೇವಸ್ಥಾನಗಳಲ್ಲಿ ಅಥವಾ ಚರ್ಚುಗಳಲ್ಲಿ ಆಚರಿಸುವ ವಿಧಿಗಳನ್ನು ನೋಡಿ. ಅಂದ್ರೆ ಈಗ ನಾವು ಮಾಡ್ಬೇಕಾಗಿರುವಂತಹ ಯಜ್ಞ ಯಾವುದು? ಹರೇ ಕೃಷ್ಣ. ಹರಿನಾಮ ಸಂಕೀರ್ತನೆ. ಹರಿನಾಮ ಸಂಕೀರ್ತನೆ. ಯಾಕೆ ನಾವು ಹರಿನಾಮ ಸಂಕೀರ್ತನೆ ಮಾಡ್ಬೇಕು? ಯಾಕೆ ನಾವು ವೇದಾಧ್ಯಯನ ಮಾಡಬಾರ್ದು, ಅಷ್ಟಾಂಗ ಯೋಗ ಮಾಡಬಾರ್ದು, ಅಥವಾ ಬೇರೆ ಯಾವ್ದಾದ್ರು ಯಜ್ಞ ದ್ರವ್ಯ ಯಜ್ಞಗಳನ್ನ ಮಾಡಬಾರ್ದು? ತುಂಬಾ ನಿಯಮ ನಿಬಂಧನೆಗಳು ಇರುತ್ತೆ ಮಾತಾಜಿ. ಈ ಕಲಿಯುಗದಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದ್ ಮಾಡೋದಿಕ್ಕೆ. ಹಂಗಾಗಿ ನಮ್ಮ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಮಹಾಮಂತ್ರದ ಯಜ್ಞ ಮಾಡಿ ಅಷ್ಟು ನೀವು ಮುಕ್ತಿ ಅಂತೀರಾ ಅಂತ ಹೇಳಿ. ಇಲ್ಲಿ ಮೊದಲನೇ ವಾಕ್ಯನೇ ಅದನ್ನೇ ಹೇಳ್ತಾ ಇದ್ದಾರೆ. ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ. ಧರ್ಮಗ್ರಂಥಗಳ ಆದೇಶ ಏನ್ ಹೇಳುತ್ತೆ ಅಂದ್ರೆ, ಆಯಾ ಯುಗ ಧರ್ಮ ಅಂತಿದೆ. ಆಯಾ ಯುಗ ಧರ್ಮಕ್ಕೆ ತಕ್ಕ ಹಾಗೆ ಯಜ್ಞಗಳನ್ನ ಆಚರಣೆ ಮಾಡುವಂಥದ್ದು. ಈಗ ಕಲಿಯುಗಕ್ಕೆ ಹೇಳಿರುವಂಥದ್ದು ಹರಿನಾಮ ಸಂಕೀರ್ತನೆ. ಅದು ವೇದಾಧ್ಯಯನ ಅಥವಾ ಅಷ್ಟಾಂಗ ಯೋಗ ಅಥವಾ ದ್ರವ್ಯ ಯಜ್ಞ ಇವೆಲ್ಲವೂ ಕೂಡ ಬೇರೆ ಬೇರೆ ಯುಗಗಳಿಗೆ ಹೇಳಿರುವಂಥದ್ದು. ಅದನ್ನ ಈಗ ನಾವು ಆಚರಣೆ ಮಾಡೋದ್ರಿಂದ ಅದರಲ್ಲಿ ಸಿಗುವಂತ ಒಂದು ಫಲಕ್ಕಿಂತ ಹೆಚ್ಚಿನ ಫಲ ನಮಗೆ ಈ ಯುಗ ಧರ್ಮ ಕಲಿಯುಗಕ್ಕೆ ಹೇಳಿರುವಂತದ್ದನ್ನ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ನಾವು ಕರ್ತವ್ಯ ದೃಷ್ಟಿಯಿಂದ ಯಾಕೆ ಮಾಡ್ಬೇಕು? ಪ್ರತಿಯೊಬ್ರು ಯಜ್ಞಗಳನ್ನ ಆಚರಣೆ ಮಾಡ್ಲೇಬೇಕು. ಯಜ್ಞ ಅಂದ್ರೆ ಏನು? ಹರೇ ಕೃಷ್ಣ. ಮಾತಾಜಿ ನಾಮ ಸಂಕೀರ್ತನೆ ಮಾತಾಜಿ. ಯಜ್ಞ ಅಂತಂದ್ರೆ ದೇವತ ಪರಮ ಪುರುಷನಿಗೆ ಮಾಡೋ ಕೆಲ್ಸಕ್ಕೆ ಮಾತಾಜಿ. ಭಕ್ತಿ ಕಾರ್ಯಗಳು ಏನೇ ಮಾಡಿದ್ರು ಯಜ್ಞ ಪುರುಷ ದೇವೋತ್ತಮ ಪರಮ ಪುರುಷ ಕೃಷ್ಣ ಅವನನ್ನ ತೃಪ್ತಿಪಡಿಸುವಂತ ಪ್ರತಿಯೊಂದು ಕಾರ್ಯನೂ ಕೂಡ ಅದು ಯಜ್ಞನೇ ಆಗುತ್ತೆ. ನಾನ್ ಮಾಡುವಂತಹ ಯಾವ್ದಾದ್ರು ಒಂದು ಕಾರ್ಯ ಭಗವಂತನಿಗೆ ಅದು ಇಷ್ಟ ಆಯ್ತು ಅಂತಂದ್ರೆ ಅದು ಯಜ್ಞ ಅನಿಸ್ಕೊಡುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಭಗವಂತನನ್ನ ತೃಪ್ತಿಪಡಿಸೋ ಪ್ರಯತ್ನ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಯಾಕೆ ಮಾಡ್ಬೇಕು? ಅದು ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು. ಅದು ನಾನು ಮಾಡ್ಲೇಬೇಕು, ಅದು ನನಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯ ತಿಳ್ಕೊಂಡು ಮಾಡ್ಬೇಕು. ಮತ್ತೆ ಅದನ್ನ ಮಾಡುವಾಗ ನಾನು ಯಾವುದೇ ಅಪೇಕ್ಷೆ ಇಟ್ಕೋಬಾರ್ದು. ನಾನು ಇದನ್ನ ಮಾಡಿದ್ರೆ ನನ್ಗೆ ಈ ಲಾಭ ಬೇಕು, ನಾನು ಇದನ್ನ ಮಾಡಿದ್ರೆ ಭಗವಂತ ನನ್ಗೆ ಈ ರೀತಿ ಒಂದು ಅನುಗ್ರಹ ಮಾಡ್ಬೇಕು, ಆ ರೀತಿ ಯಾವುದೇ ಒಂದು ಮನಸ್ಸಿನಲ್ಲಿ ಇಚ್ಛೆಗಳನ್ನ ಇಟ್ಕೊಂಡು ದೀನ ಮಾಡ್ಬೇಕು ಅನ್ನೋಂಥದ್ದಲ್ಲಿ ಸಾತ್ವಿಕ ಯಜ್ಞ ಅಂತ ಕರಿತಾ ಇದ್ದಾರೆ. ಅದೇ ರೀತಿ ರಜೋಗುಣದ ಯಜ್ಞನ ಏನಂತ ಹೇಳ್ತಾ ಇದ್ದಾರೆ? ಅಲ್ಲಿ ಎಲ್ಲ ಐಹಿಕ ಇಚ್ಛೆಗಳಿರುತ್ತೆ, ಐಹಿಕ ಲಾಭ ಇರುತ್ತೆ, ಉದ್ದೇಶಗಳಿರುತ್ತೆ. ಕೆಲವೊಂದ್ಸಲ ಅಹಂಕಾರದಿಂದ ತೋರಿಕೆಗಾಗಿ ಮಾಡ್ಕೊಳ್ಳುವಂತ ಯಜ್ಞಗಳನ್ನ ಇಲ್ಲಿ ರಜೋಗುಣದ ಯಜ್ಞ ಅಂತಾನೆ ಹೇಳ್ತಾ ಇದ್ದಾರೆ. ತಮೋಗುಣದ ಯಜ್ಞ ಅಂತಂದ್ರೆ ಅಲ್ಲಿ ಧರ್ಮ ಗ್ರಂಥಗಳ ಆದೇಶ ಅದು ಎಲ್ಲೂ ಅವ್ರು ಮಾಡ್ತಾ ಇರುವಂತ ಯಜ್ಞದ ಒಂದು ಉಲ್ಲೇಖ ಇರೋದಿಲ್ಲ. ಅವರದೇ ಆದಂತ ಇಷ್ಟ ಬಂದಾಗ ಅವ್ರು ಯಜ್ಞ ಮಾಡ್ತಾರೆ. ಮತ್ತೆ ಅಲ್ಲಿ ಯಾರಿಗೂ ಅವರು ಕರೆಯೋದಿಲ್ಲ, ಯಾರಿಗೂ ಅವರು ಪ್ರಸಾದ ಕೊಡೋದಿಲ್ಲ, ಮತ್ತೆ ಅಲ್ಲಿ ಪುರೋಹಿತರು ಬರೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಸಂಭಾವನೆ ಕೊಡುವಂತ ಪ್ರಶ್ನೆನೇ ಬರೋದಿಲ್ಲ, ವೇದ ಮಂತ್ರಗಳ ಪಠನೆ ಆಗೋದಿಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಅದನ್ನ ಇಲ್ಲಿ ತಾಮಸ ಗುಣದ ಯಜ್ಞ ಅಂತ ಕರೀತಾರೆ. ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ತೀರಾ ಹರಿಕೃಷ್ಣ? ತಾಮಸ ಗುಣದ ಯಜ್ಞ ಯಾರು ಮಾಡಿದ್ದು? ರಾಜಕಾರಣಿಗಳು. ನಮ್ಮ ಭಾಗವತದಿಂದ ಈ ಭಾಗವತದಂದ್ರೆ ಅಲ್ಲಿ ಅದ್ರ ಉತ್ತರ ವಿಷಯದಲ್ಲಿ ಹಾಗೆ ಮಾಡ್ತಾರಲ್ಲ. ಮತ್ತೆ ಕೆಲವರು 7 ದಿನ ಸಪ್ತಾಹ ಮಾಡ್ಕೊಂಡು ದುಡ್ಡು ತಗೊಳ್ತಾರೆ. ಭಾಗವತ ಸಪ್ತಾಹ ಮಾಡ್ತೀವಿ ಅಂತ. ಹರೇ ಕೃಷ್ಣ. ಯಾರ್ ಮಾಡಿದ್ರು ಮಾತಾಜಿ? ಹಿರಣ್ಯಕಶಿಪು, ರಾವಣ, ಆಮೇಲೆ ಭಸ್ಮಾಸುರ ಇವರೆಲ್ಲರೂ ಮಾಡಿದ್ದು ತಾಮಸ ಗುಣದ ಯಜ್ಞ. ಅಂದ್ರೆ ಅದು ಎಲ್ಲೂ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ. ಅವರ ಮನಸ್ಸು ಇಚ್ಛೆ ಮಾಡಿದಂತ ಯಜ್ಞ
ಮತ್ತೆ ಅದು ಆ ಯಾವುದೋ ಒಂದು ಲಾಭ ಅದ್ರ ಸ್ವಾರ್ಥಕ್ಕಾಗಿ ಮಾಡ್ತಾರೆ. ಮಾತಾಜಿ ದಕ್ಷ ಮಾಡಿದ ಯಜ್ಞ ಕೂಡ ಹೇಳ್ಬೋದಾ ಮಾತಾಜಿ? ಇಲ್ಲ ಮಾತಾಜಿ, ದಕ್ಷ ಮಾಡಿದ್ದು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುವಂಥದ್ದು ಅದು. ಓಕೆ ಮಾತಾಜಿ, ಅವನಲ್ಲಿ ಅಹಂ ಅನ್ನುವಂಥದ್ದು ಇತ್ತಲ್ವಾ ಮಾತಾಜಿ? ಇತ್ತು ಮಾತಾಜಿ, ಆದ್ರೆ ಕೊನೆಗೆ ಅವನು ಶಿವನಿಂದ ದಂಡನೆಯನ್ನ ಪಡ್ಕೊಂಡು ಎಲ್ಲವನ್ನ ಅಂದ್ರೆ ಕೊನೆಗೂ ಅವನು ಯಜ್ಞವನ್ನ ಪರಿಪೂರ್ಣ ಮಾಡ್ತಾನೆ. ಅಂದ್ರೆ ಆ ಯಜ್ಞ ಅರ್ಧಕ್ಕೆ ನಿಂತೋಗುತ್ತೆ. ಆಮೇಲೆ ಶಿವ ಅವನಿಗೆ ಆಡಿನ ತಲೆಯನ್ನ ಕೊಟ್ಟು ಮತ್ತೆ ಆ ಯಜ್ಞ ಪರಿಪೂರ್ಣತೆ ಮಾಡ್ತಾರೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಗಳ ಪ್ರಕಾರ ಎಕ್ಸ್ಪ್ಲೇನ್ ದ ವರ್ಶಿಪ್ ಅಕಾರ್ಡಿಂಗ್ ಟು ದ ಮೋಡ್. 3 ಗುಣಗಳಿಗೆ ಅನುಗುಣವಾದ ಶ್ರದ್ಧೆನ ವಿವರಿಸಿ ಅನ್ನೋದು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 3 ಗುಣಗಳಿಗೆ ಅನುಗುಣವಾಗಿ ಅಂದ್ರೆ ಸತ್ವಗುಣ ಅಂದ್ರೆ ಪೂಜೆಯು ಶುದ್ಧ ನಿಸ್ವಾರ್ಥ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಗುರಿಯಾಗಿರಿಸಿಕೊಂಡು ಹಾಗಾಗಿ ಉನ್ನತ ದೇವತೆಗಳ ಕಡೆಗೆ ಅವರು ಪ್ರಾಮಾಣಿಕ ಭಕ್ತಿಯಿಂದ ಅವರು ಮಾಡ್ತಾರೆ. ರಜಸ್ಸು ಅಂದ್ರೆ ರಾಜಸಿಕ ಇವರು ಪೂಜೆಯ ಬಯಕೆ, ಮಹತ್ವಾಕಾಂಕ್ಷೆ, ಅಹಂಕಾರ, ದರ್ಪ ಮಾಡುವಂತದ್ದು. ಭೌತಿಕ ಲಾಭಗಳು, ನಿರ್ದಿಷ್ಟ ಫಲಿತಾಂಶಗಳನ್ನು ಸಾಧಿಸುವುದಕ್ಕೆ ಅವರು ಕೇಂದ್ರೀಕೃತವಾಗಿಟ್ಟುಕೊಂಡು ಅವರು ಅದನ್ನ ಪೂಜೆಯನ್ನು ಮಾಡ್ತಾರೆ. ದೇವತೆಗಳ ಶಕ್ತಿಶಾಲಿ ಜೀವಿಗಳ ಕಡೆಗೆ ಮಾಡುವ ಪೂಜೆ ಅಂದ್ರೆ ಅವರು ದೇವತೆಗಳನ್ನ ಮುಂದಿಟ್ಟುಕೊಂಡು ತಮ್ಮ ಬಯಕೆ ಈಡೇರಿಸೋದಕ್ಕೋಸ್ಕರ ಮಾಡ್ತಾರೆ. ಅವರು ತಾಮಸಿಕ ಗುಣದವರು ಈ ಪೂಜೆಯ ಮೂಢನಂಬಿಕೆ ಮತ್ತೆ ನಿರ್ಲಕ್ಷ್ಯ, ದೆವ್ವ ಮತ್ತೆ ಆತ್ಮ, ಮೂರ್ಖತನ ಅಂದ್ರೆ ಮೂರ್ಖತನದಿಂದ ಮಾಡುವಂತಹದ್ದು, ಮಾದಕತೆಯಿಂದ ಮಾಡುವಂತ ಆಚರಣೆ ಇದು ಕತ್ತಲಿನ ಜಗತ್ತಿಗೆ ಕೊಂಡೊಯ್ಯುತ್ತದೆ. ಈ ಗುಣಗಳನ್ನು ಮೀರಿ ಗುಣ ಮತ್ತೆ 3 ಭಕ್ತಿಗಳಲ್ಲಿ ಒಂದನ್ನು ಭಕ್ತಿಯನ್ನು ಮಾಡಿ ಗುರಿಯನ್ನ ತರುವಂತದ್ದು. ಅಂದ್ರೆ ಮೂಲಭೂತವಾಗಿ ಗುಣಗಳ ಪ್ರಕಾರ ಪೂಜೆ ಭಕ್ತಿ ಕಾರ್ಯಗಳ ಹಿಂದಿನ ಗುಣಮಟ್ಟ, ಪ್ರೇರಣೆ, ಶುದ್ಧ ನಿಸ್ವಾರ್ಥ ಪ್ರೀತಿ, ಭೌತಿಕ ಲಾಭ ಅಜ್ಞಾನದ ದಾರಿಗೆ ಕೊಂಡೊಯ್ಯುತ್ತದೆ ಮತ್ತೆ ಬದಲಾಗುತ್ತದೆ ಎಂಬುದನ್ನ ಎತ್ತಿ ತೋರಿಸುತ್ತದೆ. ಆಧ್ಯಾತ್ಮಿಕ ಮಾರ್ಗ ಸಾಧಕನನ್ನು ಒಳ್ಳೆಯತನದಗೆ ಕೊಂಡೊಯ್ಯುತ್ತದೆ ಹೇಳುವಂತದ್ದನ್ನ ತೋರಿಸುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಮೂರು ಗುಣಗಳಲ್ಲಿ ಶ್ರದ್ಧೆ, ಅದರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಆದ್ರೆ ಸಾತ್ವಿಕ ಸ್ವಭಾವದವರು ಯಾರನ್ನ ಆರಾಧನೆ ಮಾಡ್ತಾರೆ, ರಜಗುಣದವರು ಯಾರನ್ನ ಮಾಡ್ತಾರೆ, ತಮೋ ಗುಣದವರು ಯಾರ ಆರಾಧನೆಯನ್ನ ಮಾಡ್ತಾರೆ ಇರುವಂತದ್ದು, ಪೂಜೆಯನ್ನ ಮಾಡ್ತಾರೆ. ಭಾಗವತ ಪ್ರಪಾದರಿಗೆ ಜಯವಾಗಲಿ. ಇಲ್ಲಿ ದೇವೋತ್ತಮ ಪರಮಪುರುಷನು ಅವರವರ ಬಹಿರಂಗ ಕರ್ಮಗಳಿಗೆ ಅನುಗುಣವಾಗಿ ಪೂಜಿಸುವ ವಿವಿಧ ಬಗೆಯ ಜನರನ್ನು ವರ್ಣಿಸುತ್ತಾನೆ. ಧರ್ಮ ಗ್ರಂಥಗಳ ಆದೇಶದ ಪ್ರಕಾರ ದೇವೋತ್ತಮ ಪರಮಪುರುಷನು ಮಾತ್ರ ಪೂಜಾರ್ಹನು. ಆದರೆ ಧರ್ಮ ಗ್ರಂಥಗಳ ಆದೇಶಗಳನ್ನು ಚೆನ್ನಾಗಿ ತಿಳಿಯದವರು ಅಥವಾ ಅದರಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ತಮ್ಮ ತಮ್ಮ ವಿಶಿಷ್ಟ ನೆಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಸ್ತುಗಳನ್ನು ಪೂಜೆ ಮಾಡುತ್ತಾರೆ. ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಬ್ರಹ್ಮ, ಶಿವ ಮತ್ತು ಇಂದ್ರ, ಚಂದ್ರ ಮತ್ತು ಸೂರ್ಯ ಇವರೆಲ್ಲರೂ ದೇವತಾ ಗಣಗಳಲ್ಲಿ ಸೇರಿದ್ದಾರೆ. ಅನೇಕ ಮಂದಿ ದೇವತೆಗಳು ಇದ್ದಾರೆ. ಸಾತ್ವಿಕ ಸ್ವಭಾವದವರು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಒಬ್ಬ ನಿರ್ದಿಷ್ಟ ದೇವತೆಯನ್ನ ಪೂಜಿಸುತ್ತಾರೆ. ಹರೇ ಕೃಷ್ಣ. ಗಣೇಶನನ್ನ ಯಾಕೆ ಪೂಜೆ ಮಾಡ್ತಾರೆ? ವಿಘ್ನಗಳ ನಿವಾರಣೆಗೆ ಅಂತ ಮಾಡ್ತಾರೆ. ಗೌರಿ ಪೂಜೆ ಯಾಕೆ ಮಾಡ್ತಾರೆ? ದೀರ್ಘ ಸುಮಂಗಲಿ ಆಗಿರ್ಬೇಕಂತ. ಪತಿಯನ್ನು ಪಡಿಲಿಕ್ಕೆ, ಪಡಿಲಿಕ್ಕೆ. ಶಿವನ ಪೂಜೆ ಮಾಡ್ತಾರೆ. ಒಳ್ಳೆ ಗಂಡನ್ ಪಡೆಯಕ್ ಮತ್ತೆ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಐಶ್ವರ್ಯಕ್ಕೋಸ್ಕರ. ಹೀಗೆ ಒಂದೊಂದು ನಿರ್ದಿಷ್ಟ ದೇವತೆಗಳನ್ನ ಒಂದೊಂದು ನಿರ್ದಿಷ್ಟ ಕಾರಣಗಳಿಗಾಗಿ ಪೂಜೆ ಮಾಡೋದನ್ನ ಸಾತ್ವಿಕ ಪೂಜೆ ಅಂತ ಹೇಳ್ತಾರೆ. ಹಾಗೆ ರಾಜಸ ಗುಣದವರು ರಾಕ್ಷಸರನ್ನ ಪೂಜಿಸುತ್ತಾರೆ. ಅಂದ್ರೆ ಇಲ್ಲಿ ಪ್ರಭುಪಾದರು ಆ ಒಂದು ಹಿಟ್ಲರ್ನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಕಾಳಸಂತೆ ಅಂತಂದ್ರೆ ಈ ಒಂದು ಏನಂತ ಹೇಳ್ತಾರೆ, ಕಾಳಸಂತೆ ಅಂದ್ರೆ ಏನು? ಹರೇ ಕೃಷ್ಣ. ಹೈ ರೇಟ್ ಅಲ್ಲಿ ಮಾರ್ಕೊಳ್ಳೋದು. ಮತ್ತೆ ಹೈ ರೇಟ್ ಅಲ್ಲಿ ಮಾರ್ಕೊಳ್ಳೋದನ್ನ ಕಾಳಸಂತೆಯಲ್ಲಿ ಮಾರ್ಕೊಳ್ತಾರೆ. ಕಾಳಸಂತೆ
ಕ್ವಶನ್ ಇನ್ನೊಂದ್ಸರಿ ಕೇಳಿ ಮಾತಾಜಿ. ಕಾಳಸಂತೆ ಅಂತಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಮಾತಾಜಿ. ಒಬ್ಬ ವ್ಯಕ್ತಿಗೆ ಕಾಳಸಂತೆಯಲ್ಲಿ ವ್ಯವಹಾರ ಮಾಡಿ ತುಂಬಾ ಐಶ್ವರ್ಯ ಪಡೆದ ಅಂತಂದ್ರೆ ಅವನು ಏನ್ ಮಾಡಿದ, ಶೇರ್ ಬಿಸ್ನೆಸ್ ಅಂತ ಎಲ್ಲ ಈಗೆಲ್ಲ ಹೇಳ್ತಾರಲ್ಲ ಆ ತರ. ಅಂದ್ರೆ ದಿಢೀರ್ ಅಂತ ಅದ್ರದ್ದು ಪ್ರೈಸ್ ಡಿಮ್ಯಾಂಡ್ ಹೆಚ್ಚಾಗ್ಬಿಡುತ್ತೆ. ಸ್ಟಾಕ್ ಎಕ್ಸ್ಚೇಂಜ್. ಯಾಕೆ ಅಂತಂದ್ರೆ ಯುದ್ಧ ಆಗೋ ಸಮಯದಲ್ಲಿ ಈಗ ನೋಡ್ತೀವಿ, ಈಗ ಯುದ್ಧ ನಡೀತಾ ಇದೆ ಅಲ್ಲ, ಆಗ ಯಾವ್ದು ಜಾಸ್ತಿ ರೇಟ್ ಆಗಿದೆ, ಡಿಮ್ಯಾಂಡ್ ಅಲ್ಲಿದೆ? ಗ್ಯಾಸ್, ಪೆಟ್ರೋಲ್. ಈಗ 2ನೇ ಮಹಾಯುದ್ಧ ಆದಾಗ್ಲೂ ಒಬ್ಬ ವ್ಯಕ್ತಿಗೆ ಆತರ ಅವನು ಏನೋ ಮಾಡಿದ್ದ, ಅದಕ್ಕೆ ತುಂಬಾ ಬೆಲೆ ಬಂದಿತ್ತು ಅಂತ. ಅವನು ಸಡನ್ ಆಗಿ ಅವನಿಗೆ ವಿಪರೀತ ದುಡ್ಡು ಮಾಡ್ದ, ಯುದ್ಧ ಆಗಿದ್ದ ಕಾರಣ ಅಂತ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಆ ಯುದ್ಧಕ್ಕೆ ಕಾರಣ ಆಗಿದಂತೆ ಹಿಟ್ಲರ್ನ ಅವನು ಆರಾಧನೆ ಮಾಡ್ತಾ ಇದ್ದಂತೆ. ಪಾಪ ನೀನೇ ನನ್ ದೇವ್ರು, ನಿನ್ನಿಂದ ನನ್ಗೆ ಇಷ್ಟೊಂದು ದುಡ್ಡು ಆಯ್ತು, ಅಂದ್ರೆ ನನ್ನ ವಸ್ತುಗೆ ಇಷ್ಟೊಂದು ಬೆಲೆ ಬಂತು ಅಂತ. ಹಾಗೆ ಆ ರೀತಿಯ ಒಂದು ಏನಂತ ಹೇಳ್ತಾರೆ, ಆರಾಧನೆಯನ್ನ ಇಲ್ಲಿ ರಜೋಗುಣದ ಆರಾಧನೆ ಅಂತ ಕರೀತಾರೆ. ಕೆಲವೊಬ್ರು ರಾಜಕೀಯ ವ್ಯಕ್ತಿಗಳ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ ಅಂತ ಹೇಳ್ತಾರೆ, ಚೇಳಗಳು ಅಂತ ಹೇಳ್ತಾ ಇರ್ತಾರೆ. ಚೇಳಗಳು ಅಂತ ಅವ್ರೇನ್ ಮಾಡ್ತಾರೆ, ಅವರ ಪ್ರಮುಖ ರಾಜಕೀಯ ವ್ಯಕ್ತಿಗಳನ್ನ ಕಟ್ಔಟ್ ಇಡುವಂತದ್ದು, ಅವರಿಗೆ ಈ ಫಿಲಂ ಸ್ಟಾರ್ಗಳಿಗೂ ನಾವು ನೋಡ್ತೀವಿ ಹಾಲಿನ ಅಭಿಷೇಕ ಮಾಡೋದು ಅದೆಲ್ಲ ಮಾಡ್ತಾರಲ್ಲ, ಅದನ್ನೇ ರಜೋಗುಣದ ಒಂದು ಆರಾಧನೆ ಅಂತ ಕರೀತಾರೆ. ಅಂದ್ರೆ ಅವರು ವ್ಯಕ್ತಿಗಳನ್ನ, ಅಂದ್ರೆ ಮನುಷ್ಯರನ್ನೇ, ಅಂದ್ರೆ ಅವರಿಂದ ನನ್ಗೇನೋ ಲಾಭ ಆಗ್ತಿದೆ, ಏನೋ ಒಂದು ಕೆಲಸ ಆಗ್ತಿದೆ, ಅವರಿಂದ ನನ್ಗೇನೋ ಹಣ ಸಿಗುತ್ತೆ, ಆ ಕಾರಣಕ್ಕಾಗಿ ಮಾಡುವಂಥದ್ದು, ಅದನ್ನ ರಜೋಗುಣದ ಪೂಜೆ ಅಂತ ಕರೀತಾರೆ. ತಮೋಗುಣದ್ದು ಸಾಮಾನ್ಯವಾಗಿ ಒಬ್ಬ ಬಲಶಾಲಿ ಮನುಷ್ಯನನ್ನ ದೇವರನ್ನಾಗಿ ಆರಿಸಿಕೊಳ್ಳುತ್ತಾನೆ. ತಾಮಸ ಗುಣದವರು ಬಲಶಾಲಿ ಮನುಷ್ಯನನ್ನ ದೇವರನ್ನಾಗಿ ಆರಿಸಿಕೊಳ್ಳುತ್ತಾರೆ. ಯಾರನ್ನ ಬೇಕಾದ್ರೂ ಹೇಳಿ ಮತ್ತಜಿ. ತಾಮಸ ಗುಣದವರು ಭೂತ ಪ್ರೇತಗಳು. ಮತ್ತಜಿ ಇಲ್ಲಿ ಭಾವಾರ್ಥದಲ್ಲಿ ಓದ್ತಾ ಇದ್ದೀನಿ. ಓಕೆ, ಅವ್ರೇನ್ ಅನ್ಕೋತಾರೆ ಅಂದ್ರೆ ಯಾರನ್ನ ಬೇಕಾದ್ರೂ ದೇವರು ಅಂತ ಪೂಜೆ ಮಾಡಬಹುದು, ಫಲ ಒಂದೇ ಅಂತ ಅನ್ಕೋತಾರಂತೆ. ರಾಜಸ ಗುಣದವರು ಇಂತಹ ದೇವತೆಗಳನ್ನ ಪೂಜಿಸಿ ಸೃಷ್ಟಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸುತ್ತಾರೆ. ಇದನ್ನ ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಿದೆ. ಹಲವೊಮ್ಮೆ ಜನರು ಸತ್ತು ಹೋಗಿರುವ ಒಬ್ಬ ಮನುಷ್ಯರ ಸಮಾಧಿಯ ಬಳಿ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ಭಾರತದ ಮೂಲೆಗಳ ಹಳ್ಳಿಗಳಲ್ಲಿ ಭೂತ ಪ್ರೇತಗಳನ್ನ ಪೂಜಿಸುವವರು ಇದ್ದಾರೆ, ಭೂತಾರಾಧನೆ ಮಾಡುವಂಥದ್ದು. ಮಂಗಳೂರಿನಲ್ಲೆಲ್ಲ ನೋಡ್ತೀವಿ. ಕಾಡಿಗೆ ಹೋಗ್ತಾರೆ, ಅಲ್ಲಿ ಒಂದು ಮರದ ಕೆಳಗೆ ಭೂತ ಇದೆ ಅಂತ ಅನ್ಕೊಂಡ್ರೆ ಆ ಮರಕ್ಕೆ ಅವರು ಬಲಿಗಳನ್ನ ಕೊಡೋದು, ಇದನ್ನ ಭೂತಾರಾಧನೆ ಅಂತ ಹೇಳ್ತಾರೆ. ಈ ವಿಧದ ಪೂಜೆಗಳನ್ನ ನಿಜವಾಗಿ ದೇವರ ಪೂಜೆ ಅಲ್ಲ. ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ ಆಧ್ಯಾತ್ಮಿಕ ನೆಲೆಗೊಂಡವರಿಗೆ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನ ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗೆ: ಐಹಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರಿಶುದ್ಧರಾದವರು ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವರು ದೇವೋತ್ತಮ ಪರಮಪುರುಷನನ್ನ ಪೂಜಿಸಬಲ್ಲರು. ನಿರಾಕಾರವಾದಿಗಳು ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವರು ಎಂದು ನಂಬಿಕೆ. ಅವರು 5 ಬಗೆಯ ದೇವತೆಗಳನ್ನ ಪೂಜಿಸುತ್ತಾರೆ. ನಿರಾಕಾರವಾದ ಬಗ್ಗೆ ಪೂಜಿಸುತ್ತಾರೆ. ಇಲ್ಲಿ 3 ಗುಣಗಳಲ್ಲಿ ಅಂತಂದ್ರೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ದೇವತೆಗಳ ಆರಾಧನೆ, ರಜೋಗುಣದಲ್ಲಿ ವ್ಯಕ್ತಿಗಳ ಆರಾಧನೆ, ತಮೋಗುಣದಲ್ಲಿ ಭೂತ ಪ್ರೇತಗಳ ಆರಾಧನೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಅಥವಾ ನಿಮ್ಮದೇ ಓನ್ ವರ್ಡ್ಸ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತದೆ. 12ನೇದು, ಒಳ್ಳೆತನದ ರೀತಿಯಲ್ಲಿ ಆಹಾರವನ್ನು, ಅಂದ್ರೆ ಸತ್ವಗುಣದಲ್ಲಿ ಆಹಾರವನ್ನು ಸೇವಿಸುವುದರಿಂದ ಆಗುವ 3 ಪ್ರಯೋಜನಗಳನ್ನ ಪಟ್ಟಿ ಮಾಡಿ. ಅದು ರಿಪೀಟ್ ಆಗಿದೆ ಮಾತಾಜಿ, ಸೆಕೆಂಡ್ ಒನ್. ಈಗಾಗ್ಲೇ ನಾವು ಅದು ಡಿಸ್ಕಸ್ ಮಾಡಿದ್ವಿ. 18ನೇ ಅಧ್ಯಾಯ ಕಂಟಿನ್ಯೂ ಮಾಡೋಣ, ನೆಕ್ಸ್ಟ್ ವೀಕ್ ಮಾಡೋಣ. ಹರಿಕೃಷ್ಣ. ಸಾಕು ಮಾತಾಜಿ. पतितनां पावनेभ्यो वैष्णवेभ्यो नमो नमः. अनंतकोटि वैष्णव वृंद की जय. नामाचार्य हरिदास ठाकुर की जय. ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅವ್ರು ಇವ್ರು ವಿನಾಯಕ್ ಪ್ರಭುಜಿ ಅಟೆಂಡೆನ್ಸ್ ಹಾಕಿದ್ದಾರೆ, ಬಟ್ ಅದು ಲಿಂಕ್ ಓಪನ್ ಆಗ್ತಿದೆ. ಲಿಂಕ್ ಹಾಕಿದ್ದಾರೆ ಮಾತಾಜಿ ವಿನಾಯಕ್ ಪ್ರಭುಜಿ. ಹರಿಕೃಷ್ಣ ಮಾತಾಜಿ ಓಪನ್ ಆಗ್ತಿದೆ ಮಾತಾಜಿ. ಇಲ್ಲ ಪ್ರಭುಜಿ, ಅದು ಚಾಟಿಂಗ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ಲ. ಅದು ಆಗತ್ತೆ ಮಾತಾಜಿ ನಿಮ್ದು ಹಾಕಿದ್ದೀನಿ ಮಾತಾಜಿ. ಓಕೆ ಪ್ರಭು.
ಮತ್ತೆ ಪ್ರಭುಜಿ ನಂದು ಹಾಕಿ ಪ್ರಭುಜಿ ನಂದು ಓಪನ್ ಯಾರು ಮಾತಾಜಿ? ಮಾತಾಜಿ ಗೀತಗಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ ಇದು 8, 9, 10, 11 ಎದ್ರಾಗ ಯಾವ ಶ್ಲೋಕದಾಗ ಬರ್ತದ ಮಾತಾಜಿ? ಅದು ನಂಬರ್ ಹಾಕಿಲ್ಲ. 17ನೇ ಅಧ್ಯಾಯದ ಮಾತಾಜಿ. 17ನೇ ಅಧ್ಯಾಯ ಶ್ಲೋಕ ಮಾತಾಜಿ. ಯಾವ್ದಿತ್ತು ಮಾತಾಜಿ? 7ರಿಂದ ಅಲ್ಲ 8ರಿಂದನಾ? 8, 9, 10, 11. 8ನೇದು ಶ್ಲೋಕ. ಒಂದ್ ನಿಮಿಷ ಇದೆ. ವಿನಾಯಕ್ ಪ್ರಭುಜಿ ನನಗೆ ವಾಟ್ಸಪ್ ಅಲ್ಲಿ ಹಾಕ್ತೀರಾ? ಎಕ್ಸಾಮ್ ಟೈಮ್ನಾಗ ಇದ್ರಾಗ ಇದು ಅಂತ ನಂಬರ್ ಹಾಕಿ ಅಂತ ಹೇಳಿ ಮಾತಾಜಿ. ಅಧ್ಯಾಯದ ನಂಬರ್ಗಳು ಅಂದ್ರೆ ಇದು ಬೇರೆಯೊಬ್ರು ಮಾಡೋದು ಮಾತಾಜಿ, ಕ್ವಶನ್ ಪೇಪರ್ ನಾನ್ ಮಾಡೋದಲ್ಲ. ಸೊ ಅವ್ರು ಯಾರು ಮಾಡ್ತಾರೆ ಅಂತಾನು ಗೊತ್ತಾಗಲ್ಲ. ಅವ್ರಿಗೆ ಹೇಳಿ ಅಂತ ಹೇಳ್ತೀವಿ ಮಾತಾಜಿ, ನೀವಲ್ಲ. ಅಲ್ಲ ಮಾತಾಜಿ, ಯಾರು ಮಾಡ್ತಾರೆ ಗೊತ್ತಾಗೋದಿಲ್ಲ. ನಾವು ಜಸ್ಟ್ ಅವ್ರು ಕೊಡ್ತಾರೆ, ನಾವ್ ಹಾಕ್ತಿವಿ ಅಷ್ಟೇ. ಅಲ್ಲಿ ಎಲ್ಲರಿಗೂ ಹೇಳಿ ಮಾತಾಜಿ ಎಲ್ಲರಿಗೆ ಅಂತ. ಹಾ ಮಾತಾಜಿ, ಈಗ ಪ್ರಾಕ್ಟೀಸ್ಗೆ ಹೇಳ್ತಾ ಇದೀನಿ ಮಾತಾಜಿ. 8ನೇ ಕ್ವೆಶ್ಚನ್ ಶ್ಲೋಕ 14. 14 ಮಾತಾಜಿ. ಹಾ 14 ಮತ್ತೆ 14, 15 ಮತ್ತೆ 16. 16 ಮಾತಾಜಿ. 8ನೇ ಶ್ಲೋಕಕ್ಕೆ 14, 15, 16. ಮತ್ತೆ 9ನೇ ಕ್ವೆಶ್ಚನ್ ಇದೆಯಲ್ಲ, ಅದು ಡಿಸ್ಕ್ರೈಬ್ ದ ಚಾರಿಟಿ, ದಾನ, ರಾಜಸಿಕ ದಾನ. ಅದು 9ನೇ ಕ್ವೆಶ್ಚನ್ ಮಾತಾಜಿ. 8ನೇ ಅದ್ರಾಗ 2 ಮಾತಾಜಿ. 14, 15, 16 ಬರುತ್ತೆ ಮಾತಾಜಿ. 16 ಇದೆ. ಓಕೆ. ವಿನಾಯಕ್ ಪ್ರಭುಜಿ ಹರೇ ಕೃಷ್ಣ. ಮಾತಾಜಿ ಅದು ಓಪನ್ ಹೆಂಗ ಯಾರಿಗ ಹಾಕ್ಬೇಕು ಮಾತಾಜಿ? ಗೀತಗಮ್ಯ ಮಾತಾಜಿ. ಮಾತಾಜಿ ಅದು ಲಿಂಕ್ ಕೊಟ್ಟಿದ್ವಲ್ಲ ಮಾತಾಜಿ. ಅದು ಲಿಂಕ್ ಅರ್ಥ ಆಗಲ್ಲ ಮಾತಾಜಿ. ನಿಮ್ಗೆ ನಿಮ್ಮ ಫೋನ್ಗೆ ಹಾಕ್ತಿವಳ್ ಮಾತಾಜಿ, ನಿಮ್ ನಂಬರ್ಗೆ. ನಾನು ಕಳಿಸ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ನಾನು ನಿಮ್ ನಂಬರ್ ಕಳಿಸಿದ್ದಿಲ್ಲ ಗೀತಗಮ್ಯ ಮಾತಾಜಿ ಅವ್ರದ್ದು. ಏನೇನ್ ಮಾತಾಜಿ? ನಾನು ಕಳಿಸಿದ್ದೀನಿ. ಹೌದಾ? ಒಂದ್ ತಿಂಗಳಾಯ್ತು ಮಾತಾಜಿ ಕಳಿಸಿ. ಹೌದಾ? ಇಲ್ಲ ಮಾತಾಜಿ, ಮತ್ತೆ ಕಳ್ಸಿ ಮಾತಾಜಿ. ಬರ್ದೀನಿ, ಅದಕ್ಕೆ ಹಾಕೋಣ ಅಂತಂದು ಕೇಳ್ದೆ ಮಾತಾಜಿ. ನಿಮ್ಮ ಮಗ ಇಲ್ವಾ ಮಾತಾಜಿ? ಮಗನ ಹತ್ರ ಮಾಡಿಸ್ಲಿಕ್ಕೆ ಆಗುತ್ತೆ ನೋಡಿ ಮಾತಾಜಿ. ಇಲ್ಲ ಮಾತಾಜಿ. ಇನ್ನೊಂದ್ಸರಿ ಕಳಿಸಿ ಮಾತಾಜಿ. ಓಪನ್ ಬುಕ್ ಇಂದ ಯಾರಿಗೆ ಕಳಿಸ್ಬೇಕಂತ ಹೇಳಿ ಇನ್ನೊಂದ್ಸರಿ ನಂಬರ್ ಕಳಿಸಿ ಮಾತಾಜಿ ಗ್ರೂಪ್ಗೆ. ನಂಬರ್ ಅಲ್ಲ, ಅದ್ರದ್ದು ಲಿಂಕ್ ಇದೆಯಲ್ಲ, ಲಿಂಕ್ ಅದೇ ಯಾವ ಲಿಂಕ್ ಅಂತ ಗೊತ್ತಾಗ್ತಾ ಇಲ್ಲ ಮಾತಾಜಿ. ಸರಿ ನಾನು ಹೇಳ್ತೇನೆ ಮಾತಾಜಿ, ಹಾಕ್ತೇನೆ. ಮಾತಾಜಿ ಹಾಕಿರಿ ಮಾತಾಜಿ. ನನ್ ಮಗ ಬಂದ್ಮೇಲೆ ಆ ನಂಬರ್ಗೆ ಹಾಕ್ಸ್ತೀನಿ ಮಾತಾಜಿ ನಾನು. ಸರಿ ಹಾಕ್ತೇನೆ. ಲಿಂಕ್ ಕಳಿಸ್ತೇನೆ ಮಾತಾಜಿ. 9ನೇ ಪ್ರಶ್ನೆಗೆ 21ನೇ ಶ್ಲೋಕ ಬರ್ಕೊಳ್ಳಿ. ಹೇಳಿ ಮಾತಾಜಿ. 9ನೇ ಶ್ಲೋಕಕ್ಕೆ 9ನೇ ಪ್ರಶ್ನೆಗೆ 21ನೇ ಶ್ಲೋಕ. 21ನೇ ಶ್ಲೋಕ ಮಾತಾಜಿ. 9ಕ್ಕೆ ಮಾತಾಜಿ. ಹಾ ಮಾತಾಜಿ. ನಿಂದ ಮಾತಾಜಿ. 3 ವಿಧದ ಯಜ್ಞ, ಇದಕ್ಕೆ 10ನೇ ಪ್ರಶ್ನೆಗೆ ನಿಂದ್ರ ಮಾತಾಜಿ. 10ನೇ ಪ್ರಶ್ನೆಗೆ 9ನೇ 21. 10ನೇ ಪ್ರಶ್ನೆಗೆ ಶ್ಲೋಕ 11, 12, 13. 11, 10ನೇ ಪ್ರಶ್ನೆ 12, ಶ್ಲೋಕ 11, 12, 13. ಓಕೆ ಮಾತಾಜಿ. 11ನೇದು ಮಾತಾಜಿ. 11ನೇ ಪ್ರಶ್ನೆ. 10ನೇದು ಮತ್ತೆ 11ನೇ ಪ್ರಶ್ನೆಗೆ 11ನೇದು ಮಾತಾಜಿ. ವಿನಾಯಕ್ ಪ್ರಭುಜಿ ನಂದು ಅಟೆಂಡೆನ್ಸ್ ಹಾಕಿ ಪ್ರಭುಜಿ. ಓಪನ್ ಆಗ್ತಾ ಇಲ್ಲ ಅದು. ಹಾ ಮಾತಾಜಿ, ನಾನು ಹಾಕ್ತೀನಿ ಮಾತಾಜಿ. ಮಾತಾಜಿ 11ನೇ ಪ್ರಶ್ನೆಗೆ ಹರೇ ಕೃಷ್ಣ. ಹೇಳಿ ಮಾತಾಜಿ. 11ನೇ ಪ್ರಶ್ನೆಗೆ 4ನೇ ಶ್ಲೋಕ ಮಾತಾಜಿ. 4ನೇ ಶ್ಲೋಕ. ಓಕೆ
ಧನ್ಯವಾದ ಮಾತಾಜಿ. 12ನೇ ಶ್ಲೋಕ ಸಿಕ್ತಾ ಮಾತಾಜಿ? ಸರಿ, 12ನೇ ಪ್ರಶ್ನೆ. ಇದು ಎಷ್ಟನೇ ಅಧ್ಯಾಯ ಮಾತಾಜಿ? 17ನೇ ಅಧ್ಯಾಯ. 12ನೇ ಪ್ರಶ್ನೆಗೆ 8ನೇ ಶ್ಲೋಕ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. 8ನೇ ಶ್ಲೋಕ ಮಾತಾಜಿ, 12ನೇ ಪ್ರಶ್ನೆಗೆ. ಕರೆಕ್ಟ್ ಇದೆ, ರಿಪೀಟ್ ಆಗಿದೆ ನೋಡಿ ಮಾತಾಜಿ. ಅದು ಸೆಕೆಂಡ್ ಕ್ವಶನ್ ರಿಪೀಟ್ ಆಗಿದೆ 11, 12 and 2nd. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ ಮಾತಾಜಿ? ಹಾ ಪ್ರಭುಜಿ. ಮಾತಾಜಿ, ಈಗ ಇದು ನಾವು ತ್ರಿಗುಣಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಲ್ಲ ಮಾತಾಜಿ, ಹಾಗೆ 84 ಲಕ್ಷ ಜೀವರಾಶಿಗಳಲ್ಲೂ ತ್ರಿಗುಣ ಇರ್ತವಲ್ಲ ಮಾತಾಜಿ. ಅವು ಅಂದ್ರೆ 3 ಗುಣಗಳು ಪ್ರತಿಯೊಂದು ಜೀವರಾಶಿಲೂ ಇರ್ತವ ಮಾತಾಜಿ, ಅಥವಾ ಪ್ರತ್ಯೇಕ ಬೇರೆ ಬೇರೆ ಗುಣ ಇರ್ತವ ಮಾತಾಜಿ? ಇಲ್ಲ ಪ್ರಭುಜಿ, 3 ಗುಣಗಳು ಎಲ್ಲದರಲ್ಲೂ ಇರುತ್ತೆ ಪ್ರಭುಜಿ. ಈಗ ಕಾಗೆಯನ್ನ ತಮೋಗುಣಕ್ಕೆ ಹೋಲಿಸ್ತಾರೆ, ಹಂಸವನ್ನ ಸತ್ವಗುಣಕ್ಕೆ ಹೋಲಿಸ್ತಾರೆ, ಹಸುವನ್ನ ಸತ್ವಗುಣಕ್ಕೆ ಹೋಲಿಸ್ತಾರೆ, ನಾಯಿಯನ್ನ ರಜುಗುಣಕ್ಕೆ ಹೋಲಿಸ್ತಾರೆ, ಹಂದಿಯನ್ನ ತಮೋಗುಣಕ್ಕೆ ಹೋಲಿಸ್ತಾರೆ. ಅಂದ್ರೆ ಮಾತಾಜಿ ಈಗ ಇರುತ್ತೆ 3 ಗುಣ. ಈಗ ಕಾಗೆಗೆ ತಾಮಸಿಕ ಗುಣ ಅಂದ್ರೆ ಅದರಲ್ಲೂ ಸತ್ವಗುಣ ಮತ್ತೆ ರಾಜಸಿಕ ಇರತ್ತ ಮಾತಾಜಿ? ಅದರಲ್ಲಿ ಹೆಚ್ಚು ತಮೋಗುಣನೇ ಇರುತ್ತೆ ಪ್ರಭುಜಿ. ಸಾತ್ವಿಕ ಅನ್ನುವಂಥದ್ದು ತುಂಬಾ ರೇರ್. ಅಂದ್ರೆ 3 ಗುಣಗಳು ಇರ್ತವಂತ ಅಲ್ಲ ಆಯ್ತಲ್ಲ ಮಾತಾಜಿ? ಹಾಗಿದ್ರೆ 3 ಗುಣದ ಪ್ರಭಾವ ಆದ್ರೆ ಅತಿ ಹೆಚ್ಚು ಯಾವ್ದಾದ್ರು ಒಂದಿರುತ್ತೆ ಪ್ರಭುಜಿ. ಈಗ ಹಸು ಅನ್ನುವಂಥದ್ದು ಜಾಸ್ತಿ ಸಾತ್ವಿಕ ಗುಣ ಅಂತಾನೆ ಹೇಳ್ತಾರೆ. ಅದಕ್ಕೆ ಕೋಪ ಬಂದಾಗ ಯಾವಾಗಾದ್ರೂ ರಜಗುಣ ಬರ್ಬೋದೇನೋ ಅನ್ಕೋತೀನಿ ನಾನು. ಆದ್ರೆ ತಮೋಗುಣ ಅನ್ನುವಂಥದ್ದೆಲ್ಲ ಇದೆ. ಈಗ ಮರಗಿಡಗಳಿಗೆ ಹೇಗೆ ಮಾತಾಜಿ, ಹೇಗೆ ತಗೊಳ್ಳೋದು ಮಾತಾಜಿ? ಮರಗಿಡಗಳಲ್ಲೂ ಭೇದ ಮಾಡ್ತಾರೆ ಪ್ರಭುಜಿ. ಹಣ್ಣು ಹೂವು ಅದೆಲ್ಲ ಕೊಡುವಂಥದ್ದು ಸತ್ವಗುಣದ ಮರಗಳು, ಮತ್ತೆ ಯಾವುದು ತಮೋಗುಣದ ಮರಗಳು ಅಂತಂದ್ರೆ ಅವುಗಳಲ್ಲಿ ನೆರಳು ಕೂಡ ಸಿಗೋದಿಲ್ಲ. ಕೆಲವೊಂದು ಮರಗಳು ಹಣ್ಣುಗಳನ್ನು ಕೊಡಲ್ಲ, ಆದ್ರೆ ಅಟ್ಲೀಸ್ಟ್ ನೆರಳಾದ್ರೂ ಕೊಡುತ್ತೆ. ಕೆಲವೊಂದು ಮರಗಳು ಯಾವ ರೀತಿ ಇರುತ್ತೆ ಅಂದ್ರೆ ಮುಳ್ಳಿನ ಗಿಡಗಳಾಗಿರುತ್ತೆ, ಅದ್ರ ಕೆಳಗಡೆ ಕೂಡ ಹೋಗಿ ನೆರಳು ಸಿಕ್ಕಲ್ಲ, ಹಣ್ಣು ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ಓಕೆ ಮಾತಾಜಿ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಮಾತಾಜಿ, ಅದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಮಾತಾಜಿ, ಇವರು ಈ ಪ್ರಶ್ನೆ ಕೇಳಲಿಕ್ಕೆ ಅದ್ರ ಹಿಂದೆ ಅಂದ್ರೆ ಇವಾಗ 84 ಲಕ್ಷ ಜೀವರಾಶಿಗಳು ಕೂಡ ತ್ರಿಗುಣಗಳಿಂದ ಅಧೀನವಾಗಿದ್ರೆ ಈ ಕರ್ಮ ಅನ್ನುವಂಥದ್ದು ನಮಗೆ ಹ್ಯೂಮನ್ ಬೀಯಿಂಗ್ಸಿಗೆ ಮಾತ್ರನೇ ಬರೋದು, ಅವರಿಗೂ ಕೂಡ ಬರುತ್ತಾ ಅಂತ ಮಾತಾಜಿ? ಇಲ್ಲ ಮಾತಾಜಿ, ಅವ್ರಿಗೆ ಕರ್ಮ ಅಂಟೋದಿಲ್ಲ. ಯಾಕೆ ಅಂಟೋದಿಲ್ಲ ಅಂದ್ರೆ ಅವ್ರಿಗೆ ಜ್ಞಾನ ಇಲ್ಲ. ಮನುಷ್ಯನಿಗೆ ಮಾತ್ರನೇ ಭಗವಂತ ಜ್ಞಾನವನ್ನ ಕೊಟ್ಟಿದ್ದಾನೆ, ಶಾಸ್ತ್ರವನ್ನ ಕೊಟ್ಟಿದ್ದಾನೆ. ಅದನ್ನ ಅವನು ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಆ ಜನ್ಮ ಏನ್ ಕೊಟ್ಟಿದ್ದಾನೆ, ಆ ಜನ್ಮನೇ ಅವ್ರಿಗೆ ಅವ್ರು ಮಾಡಿರೋ ತಪ್ಪಿಗೆ ಏನಂತ ಹೇಳ್ತಾರೆ, ಶಿಕ್ಷೆ ಆಗಿರುತ್ತೆ. ಈಗ ಮರ 1000 ವರ್ಷ ನಿಂತಲ್ಲೇ ನಿಲ್ಬೇಕು ಅಂತಂದ್ರೆ ಅವನ್ ಜೀವಾತ್ಮ ಅದಕ್ಕೆ ಸಿಕ್ಕಿರೋ ಶಿಕ್ಷೆ ಆಲ್ರೆಡಿ ಅದು ಶಿಕ್ಷೆ ಅನುಭವಿಸ್ತಾ ಇದೆ. ಅದಕ್ಕೆ ಮತ್ತೆ ಇನ್ನೇನು ಹೊಸದಾಗಿ ಯಾವ್ದು ಕರ್ಮಗಳಿಲ್ಲ. ಕರ್ಮದ ಪ್ರತಿಕ್ರಿಯೆಗಳು ಅದೆಲ್ಲ ಪ್ರಾಣಿಗಳಿಗೆ ಅಥವಾ ಬೇರೆ ಜೀವಿಗಳಿಗೆ ಅದು ಆಗೋದಿಲ್ಲ. ಕರ್ಮದ ಪ್ರತಿಕ್ರಿಯೆ ಅನ್ನುವಂಥದ್ದು ಆಗೋದು ಬರೀ ಮನುಷ್ಯನಿಗೆ ಮಾತ್ರ. ಯಾಕಂದ್ರೆ ಅವನ್ಗೆ ಅವಕಾಶ ಕೊಟ್ಟಿನೂ ಅದನ್ನ ದುರುಪಯೋಗ ಪಡ್ತಾರೆ. ಹೌದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದೇ 84 ಲಕ್ಷ ಯೋನಿ ಏನಿದೆ ಪ್ರಭುಜಿ, ಅಲ್ಲಿ ಯಾವಾಗ್ಲೂ ಕೂಡ ಗ್ರಾಫ್ ಹೇಳ್ತಾರೆ, ಮೇಲಿಗೆ ಹೋಗ್ತಾ ಇರುತ್ತೆ ಅಂತ. ಅಂದ್ರೆ ಇದಾದ್ಮೇಲೆ ಈ ಜನ್ಮ ಅಂತ ಮುಂದೆ ಹೋಗ್ತಾ ಇರುತ್ತೆ ಆತ್ಮಕ್ಕೆ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಅದಕ್ಕೆ ಕೆಳಗಡೆ ಬೀಳೋದು, ಪತನ ಅನ್ನುವಂಥದ್ದು ಆಗೋದು. ಯಾಕಂದ್ರೆ ಅವನು ಅಲ್ಲಿಂದ ಮೇಲೆ ಹೋಗೋದಕ್ಕೆ ಅವನಿಗೆ ಅವಕಾಶ ತುಂಬಾನೇ ಇದ್ದು ಕೂಡ ಅವನು ಅದನ್ನ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಅವನು ಆ ಚಕ್ರದಲ್ಲಿ ಕೆಳಗೆ ಬೀಳೋದಕ್ಕೆ ಅವನು ಮಾತ್ರನೇ ಸಾಧ್ಯ. ಆದ್ರೆ ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಅದು ಕೆಳಗೆ ಬೀಳೋದೇ ಇಲ್ಲ, ಅದು ಮುಂದೆ ಹೋಗ್ತಾನೆ ಇರುತ್ತೆ, ಮೇಲೆನೆ ಹೋಗ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ಪಾಪದ ಪ್ರತಿಕ್ರಿಯೆಗಳಾಗೋದಿಲ್ಲ ಅವ್ರಿಗೆ, ನಮ್ಗಾಗುತ್ತೆ. ಹಾ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಂಬರ್ ಕನಿపిస్తావు ತಿನ್ನ ಕಡೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಎಲ್ಲಾದ್ರೂ ಆಂಜನೇಯ ಹರೇ ಧನ್ಯವಾದಗಳು ಮಾತಾಜಿ. ವಿನಯ್ ಪ್ರಭು ಹರೇ ನಮ್ದು ಕೃಷ್ಣ. ಹಾಕಿದೆ ಮಾತಾಜಿ ಪ್ರಭು. ಹಾಕಿದ್ದೀನಿ ಮಾತಾಜಿ. ಗೀತಾರಾಜು ಮಾತಾಜಿ ಒಬ್ಬರದ್ದು ಹಾಕ್ಬೇಕು ಮಾತಾಜಿ. ಇನ್ಯಾರ್ದಾರು ಇದೆಯಾ ಮಾತಾಜಿ ಪ್ರಭುಜಿ? ಅಲ್ಲ ನಮ್ದು ಸುಜಾತ ಮಾತಾಜಿ ಪ್ರಭು. ಸುಜಾತ ಮಾತಾಜಿ ಹಾಕಿದೀನಿ ಮಾತಾಜಿ. ಗೀತಾರಾಜು ಮಾತಾಜಿ ಹಾಕ್ಬೇಕು. ಇನ್ಯಾರ್ದಾರು ಇದೆಯಾ ಮಾತಾಜಿ? ಯಶೋಧ ಮಾತಾಜಿ ಪ್ರಭುಜಿ. ಯಾರ್ ಮಾತಾಜಿ? ಯಶೋಧ. ಮಾತಾಜಿ ಸ್ವಲ್ಪ ನಿಮ್ಮ ನಂಬರ್ ಹೇಳ್ತೀರಾ ಮಾತಾಜಿ? ಅದು ಯಶೋಧ ಬರ್ಕೊಂಡಿಲ್ಲ. ಮಾತಾಜಿ 105. ಅಲ್ಲ, ಮೊಬೈಲ್ ನಂಬರ್ ಹೇಳಿ ಮಾತಾಜಿ ಚೂರು. 78 ಹಾ ಮಾತಾಜಿ. 290 290 ಹಾ ಹಾ 77 ಮಾತಾಜಿ. ಹಾ ಮಾತಾಜಿ. 235. 235 ಒಂದ್ಸರಿ ಹೇಳ್ತೀನಿ ನೋಡಿ ಮಾತಾಜಿ. 7829077235 ಮಾತಾಜಿ. ಊರು ಮಾತಾಜಿ? ಪ್ರಭುಜಿ ಬೆಂಗಳೂರು ಪ್ರಭುಜಿ. ಹಾ ಮಾತಾಜಿ ಹಾಕ್ತೀನಿ ಮಾತಾಜಿ. ಓಕೆ ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭು ನಮ್ದು ರಾಯಚೂರ್ ನೋಡ್ ಪ್ರಭು. ಹಾ ಹಾಕಿದೀನಿ ಮಾತಾಜಿ. ನಿಮ್ದು ಹಾಕಿದೀನಿ ಮಾತಾಜಿ. ಅದೇ ರಾಯಚೂರು. ಹಾ ಮಾತಾಜಿ ನಿಮ್ದು ರಾಯಚೂರು ಅಂತ ಹಾಕಿದೀನಿ ಮಾತಾಜಿ. ಓಕೆ ಪ್ರಭು. ಹಾ ಮಾತಾಜಿ. ವಿನಾಯಕ್ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸೀತಾ ಮಾತಾಜಿ, ಸೀತಾಲಕ್ಷ್ಮಿ ಮಾತಾಜಿ ಅವ್ರದ್ದು ಹಾಕಿ ಪ್ರಭುಜಿ. ಯಾಕೆಂದ್ರೆ ಅವ್ರು ಬಂದಿದ್ದಾರೆ, ಆದ್ರೆ ಇದಾಗಿದೆಯೇನೋ ಅವ್ರು, ಅಂದ್ರೆ ನೆಟ್ ಹೋಗಿದೆ ಅಂತ ಹಾ ಕಾಣುತ್ತೆ. ಮಾತಾಜಿ. ಹೋದ್ರು ಅವರು. ಹಾ ಮಾತಾಜಿ ಅವ್ರದ್ದು ಕಾಸರಗೋಡಲ್ಲ ಮಾತಾಜಿ? ಸೀತಾಲಕ್ಷ್ಮಿ ಮಾತಾಜಿ ಅಂತ ಇದ್ದಾರೆ ನೋಡಿ, ಸ್ಯಾಮ್ಸಂಗ್. ಅವ್ರು ಹಾ ಮಾತಾಜಿ ಬಂದಿದ್ರು. ಅವ್ರದ್ದು ಕಾಸರಗೋಡಲ್ಲ ಮಾತಾಜಿ ಅವ್ರದ್ದು? ಹೌದು ಹೌದು ಪ್ರಭುಜಿ, ಹೌದು ಹೌದು. ಹಾ ಮಾತಾಜಿ ಅವ್ರನ್ನ ಹಾಕ್ತೀನಿ ಮಾತಾಜಿ. ಓಕೆ ಧನ್ಯವಾದ. ಗೀತಾರಾಜು ಮಾತಾಜಿ ಹುಬ್ಳಿ ಅಲ್ವಾ ಮಾತಾಜಿ? ಎಸ್ ಪ್ರಭುಜಿ. ಎಸ್ ಹಾಕಿ ಹಾ ಪ್ರಭು. ಮಾತಾಜಿ ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ನೆಕ್ಸ್ಟ್ ಕ್ಲಾಸ್ ಇರೋದು 29th ಅಲ್ಲ ಪ್ರಭುಜಿ? ಹಾ ಮಾತಾಜಿ. 29th ಆದ್ಮೇಲೆ ಎಕ್ಸಾಮ್ ಇರುತ್ತಲ್ವಾ? 29th ಆದ್ಮೇಲೆ 1 week ಗ್ಯಾಪ್ ಕೊಡ್ತೀರಿ ಮಾತಾಜಿ ಮಾತಾಜಿ. 9th ಗೆ ಎಕ್ಸಾಮ್ 2 ಕ್ಲಾಸ್ ಬೇಕಾಗುತ್ತೆ ಮಾತಾಜಿ. ಜಗ್ಗೆ ಇದಾವ 18. 9 ಅಂತ ಫಿಕ್ಸ್ ಆಗಿದ್ವಲ್ಲ ಮಾತಾಜಿ? ಹೌದು ಮಾತಾಜಿ, ಹೌದು. ಇದು ರಿಪೀಟ್ ಆಗ್ತಾ ಇದೆ ಅಲ್ವಾ? ಸೆಕೆಂಡ್ ಟೈಮ್ ಅಲ್ವಾ ನಾವು ಆನ್ಸರ್ಸ್ ಡಿಸ್ಕಸ್ ಮಾಡ್ತಿರೋದು? ಹೌದು ಮಾತಾಜಿ. ಆಗತ್ತೆ ಮಾತಾಜಿ. ಅದು ಒಂದೇ ಲೆಸನ್ ಉಳಿದಿದ್ದಲ್ಲ, ಆಗುತ್ತೆ ಆ ದಿನ ಮುಗಿಯುತ್ತೆ. ಇರುತ್ತೆ. ಇದೊಂದ್ ಲೆಸನ್ ಬಾಳ ಇದಾವ ಮಾತಾಜಿ. ಅದೇ ಮಾತಾಜಿ 1-2 hours ಅಲ್ಲಿ ಅದು ಆಗೋಗುತ್ತೆ. ಯಾಕಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ಬಿಟ್ಟಿದೀವಿ. ತಿರ್ಗಿ ಇನ್ನೊಂದ್ಸತಿ ರಿಪೀಟ್ ಅಲ್ವಾ? 24 ಇದಾವ ಮಾತಾಜಿ ಕ್ವೆಶ್ಚನ್ ಆನ್ಸರ್. 2 ಸಲ ರಿಪೀಟ್. ಸೊ 9th ಗೆ ಎಲ್ಲರೂ ರೆಡಿ ಇರ್ತೀರಲ್ವಾ ಮಾತಾಜಿ? ಹರೇ ಕೃಷ್ಣ. ನಾ ಹೇಳ್ಬಿಡ್ತೇನೆ ಅವ್ರ ಕ್ವಶನ್ ಪೇಪರ್. ಅದು ಪ್ರಿಪೇರ್ ನಾ ಮಾಡೋದಿಲ್ಲ ಕ್ವಶನ್ಸ್. ಸೊ ಯಾರು ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ಜಸ್ಟ್ ನಾ ಹೇಳ್ತೀನಿ ಅಷ್ಟೇ. ಟೆಂಪಲ್ ನಂಬರ್ ಸಾಕ್ರಿ ಅಂತಂದ ಅಷ್ಟೇ, ಏನಿಲ್ಲ. ಎಷ್ಟಕ್ಕೆ ಮಾತಾಜಿ? ಕೇಳ್ರಿ ಮಾತಾಜಿ. ಎಷ್ಟಕ್ಕೆ ಅಂತಂದ್ರೆ ಮಾತಾಜಿ? 9th ಮಾತಾಜಿ. 9th ಓಕೆ. ರಾಜಲಕ್ಷ್ಮಿ ಮಾತಾಜಿ ಅವರಿದ್ರೆ ಅವ್ರು ಹೋದ್ರ ಏನ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.